उपवेश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। जन्माद्यस्य यतोऽन्वयात् इतरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारि मृदां यथा विनिमयः यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अनन्तानन्तदेवेश अनन्तफलदायक अनन्तदुःखनाशाय अनन्ताय नमो नमः। ಪುರಾಣಗಳಲ್ಲಿ 18 ಪುರಾಣಗಳು ವೇದವ್ಯಾಸರಿಂದ ರಚಿತವಾದ ಪುರಾಣಗಳು. ಕನ್ನಡನ ತುಳುವ ಕನ್ನಡವ ತುಳುವ ಕನ್ನಡವ. ಸಮಗ್ರ ಪ್ರಪಂಚದಲ್ಲಿ ಅದೆಷ್ಟೋ ಗ್ರಂಥಗಳು ಈ ಪವಿತ್ರ ಭೂಮಿಯಲ್ಲಿ ಆವಿರ್ಭಾವವಾಗಿದ್ದರೆ ಅದಕ್ಕೆಲ್ಲ ಆಕರವಾದ ಗ್ರಂಥಗಳು ವೇದಗಳು. ವೇದಗಳ ಭಾಷೆ ಅತ್ಯಂತ ಕ್ಲಿಷ್ಟಕರವಾದ ಭಾಷೆ. ಸಾಮಾನ್ಯ ಸಂಸ್ಕೃತ ಜ್ಞಾನಿಗೂ ಕೂಡ ವೇದದ ಸಂಸ್ಕೃತ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದ ವೇದಕ್ಕೆ ಅರ್ಥ ನಿರ್ಣಯ ಮಾಡುವಂಥದ್ದು ಸುಲಭದ ಕೆಲಸವಲ್ಲ. ಸಾಮಾನ್ಯ ಮಂದಿಗೆ ವೇದವನ್ನು ನೋಡಿ ಅರ್ಥ ಮಾಡಿ ಅದರ ತತ್ವವನ್ನು ಅರಗಿಸಿಕೊಳ್ಳಿಕ್ಕೆ ಅವಕಾಶಗಳು ಕಡಿಮೆ. ಅದಕ್ಕೋಸ್ಕರ ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರ ಭಾಷ್ಯಗಳನ್ನು ವೇದವ್ಯಾಸರು ಪ್ರಪಂಚಕ್ಕೆ ಪರಿಚಯಿಸಿದರು. ಋಗ್ವೇದ ವೇದಗಳ ದೊಡ್ಡ ರಾಶಿ ಇತ್ತಂತೆ. ಆ ಸಮಗ್ರ ವೇದದ ರಾಶಿಯನ್ನು ವೇದವ್ಯಾಸರು ವಿಭಾಗ ಮಾಡಿದರಂತೆ. ಅದಕ್ಕೊಂದು ರೋಚಕವಾದ ಕಥೆ ಇದೆ. ಅದೇನು ಅಂದರೆ, ಒಂದು ಸಲ ಈ ಭಾರತ ಭೂಮಿಯಲ್ಲಿ ಅತಿ ದೀರ್ಘಕಾಲಿಕವಾಗಿರತಕ್ಕಂತಹ ಬರಗಾಲ ಬಂತಂತೆ. ಒಂದು ಹನಿಯೂ ನೀರಿಲ್ಲದಿರುವಂತಹ ಸ್ಥಿತಿ. ಆ ಸಂದರ್ಭದಲ್ಲಿ ಸಾಧಕರಿಗೆ ಸಾಧನೆ ಮಾಡಲಿಕ್ಕೆ ಅವಕಾಶಗಳು ಕಡಿಮೆ ಆಯಿತು. ಪ್ರತಿನಿತ್ಯ ಅನುಷ್ಠಾನ ಮಾಡಬೇಕಾದ್ರೆ ಅರುಣೋದಯ ಕಾಲದಲ್ಲಿ ಸ್ನಾನ ಮಾಡಿ ಅನುಷ್ಠಾನ ಮಾಡಬೇಕು ಅಂತ ಹೇಳೋದು ಋಷಿ. ಪವಿತ್ರವಾದ ನದಿಯ ತೀರದಲ್ಲಿ ಅವರು ಅನುಷ್ಠಾನ ಮಾಡ್ತಾಯಿದ್ರು, ನದಿಯಲ್ಲಿ ಸ್ನಾನ ಮಾಡ್ತಾಯಿದ್ರು. ಭೀಕರ ಬರಗಾಲದ ಪರಿಣಾಮವಾಗಿ ನೀರಿನ ಹನಿಯೂ ಇಲ್ಲದಿರುವಂಥ ಸ್ಥಿತಿಯಲ್ಲಿ ಸಾಧಕರಿಗೆ ಸಾಧನೆಗೆ ಅವಕಾಶವೇ ಕಡಿಮೆ ಆಗುವ ಪ್ರಸಂಗ ಬಂತು. ಆ ಸಂದರ್ಭದಲ್ಲಿ ಒಂದೇ ಒಂದು ಕಡೆ ಮಾತ್ರ ಸಮೃದ್ಧವಾಗಿರತಕ್ಕಂತಹ ಮಳೆ ಬೆಳೆ ಇತ್ತಂತೆ, ಬೇಕಾದಷ್ಟು ನೀರಿತ್ತಂತೆ. ಹಾಗಾಗಿ ಅಲ್ಲಿಯ ಋಷಿ ಒಬ್ಬ ಕರೆದು ಹೇಳಿದಂತೆ, ನಿಮ್ಮ ಬದುಕು ಸಾಧನಮಯವಾದ ಬದುಕು. ಈ ಶರೀರ ಸಾಧನ ಶರೀರ. ಪ್ರಾಣಿಗಳಿಗೂ ಶರೀರ ಇದೆ. ಪುರಂದರದಾಸರು ಹೇಳ್ತಾರೆ, ತಂದೆ ನೀ ತಂದೆ ನಾ ಬಂದೆ ನಾನಿನ್ನ ಹಿಂದೆ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಜೀವರಾಶಿಗಳಲ್ಲಿ ನೀ ತಂದೆ ನಾ ಬಂದೆ ಅಂತ. ಅದರಲ್ಲಿ 83,99,999 ಜೀವರಾಶಿಗಿಂತ ಬೇರೆಯಾದವನು ಮನುಷ್ಯ ಜೀವ. ಬೇರೆ ಪ್ರಾಣಿಗಳಿಗೆ ಹಸಿವಾದಾಗ ಊಟ ಮಾಡಬೇಕು ಅಂತ ಗೊತ್ತಿದೆ, ಆಯಾಸವಾದಾಗ ನಿದ್ರೆ ಮಾಡಬೇಕು ಅಂತ ಗೊತ್ತಿದೆ, ಬಯಕೆ ಬಂದಾಗ ಸುಖಭೋಗವನ್ನು ಅನುಭವಿಸಬೇಕು ಅಂತ ಗೊತ್ತಿದೆ. ಇಷ್ಟೇ ನಮ್ಮ ಬದುಕು ಆಗಿದ್ದರೆ ನಮ್ಮನ್ನು ಭಗವಂತ ವಿಶೇಷವಾಗಿ ಸೃಷ್ಟಿ ಮಾಡಬೇಕಾದ ಅಗತ್ಯ ಇರಲಿಲ್ಲ. ಹಾಗಾಗಿ ನಮಗೆ ಇದಕ್ಕಿಂತ ಹೊರತಾದ ಬದುಕನ್ನು ಭಗವಂತ ಕೊಟ್ಟಿದ್ದಾನೆ. ಅದೇನು ಅಂದರೆ ವಿವೇಚನೆ ಮತ್ತು ವಿಶಿಷ್ಟವಾಗಿರತಕ್ಕಂಥ ಪರಿಪೂರ್ಣವಾಗಿರತಕ್ಕಂಥ ಶರೀರ. ಕ್ರಿಯಾಶೀಲವಾದ ಕೈ ಬೆರಳುಗಳಿದ್ದಾವೆ. ಇದರಿಂದಾಗಿ ಈ ಕೈಗಾರಿಕೆಯಿಂದಾಗಿ ಜಗತ್ತು ಬೆಳೆಯಿತು. ಬೇರೆ ಪ್ರಾಣಿಗಳಿಗೆ ಕೈಗಾರಿಕೆ ಇಲ್ಲ, ಬೆರಳೇ ಇಲ್ಲ. ಕೈಯನ್ನು ಕೈಯಂತೆ ಯೂಸ್ ಮಾಡಲ್ಲ, ಕಾಲಿನಂತೆ ಬಳಕೆ ಮಾಡುವಂಥದ್ದು. ಮನುಷ್ಯ ಹಾಗಲ್ಲ, ಕೈಯನ್ನು ಬಳಕೆ ಮಾಡಿದ. ಕೈಯಿಂದ ಒಂದು ಸೂಜಿಗೆ ದಾರ ಹಾಕಬೇಕು ಅಂದರೆ ಮನುಷ್ಯ ಪ್ರಾಣಿಗೆ ಬಿಟ್ಟು ಈ ಪ್ರಪಂಚದಲ್ಲಿ ಯಾವ ಪ್ರಾಣಿಗೂ ಸಾಧ್ಯ ಇಲ್ಲ. ಹಾಗಾದರೆ ಕ್ರಿಯಾಶೀಲವಾದ ಕೈ ಬೆರಳುಗಳಿಂದ ಇಂಥ ದೊಡ್ಡ ದೊಡ್ಡ ಕಟ್ಟಡ ಬಂತು, ದೊಡ್ಡ ಕೈಗಾರಿಕೆಯಿಂದ ಪ್ರಪಂಚ ಬೆಳೆಯಿತು.
ಕೈ ಬೆರಳಿದ್ದರೆ ಸಾಲುವುದಿಲ್ಲ, ವಿವೇಚನೆ ಮಾಡುವಂಥ ಅಪಾರವಾದ ಬುದ್ಧಿಶಕ್ತಿ ಇದೆ. ಇದು ಕೂಡ ಮನುಷ್ಯನಿಗೆ ಮಾತ್ರ ಭಗವಂತ ಕೊಟ್ಟದ್ದು. ಕೊಟ್ಟಾಗ ಮನುಷ್ಯ ಈ ಸಾಧನ ಶರೀರವನ್ನು ಕೊಟ್ಟಾಗ ಏನಾದರೂ ಸಾಧನೆ ಮಾಡಬೇಕು ಅಂತ ಅರ್ಥ. ಪ್ರಾಣಿಗಳಿಗೆ ಕೊಟ್ಟ ಶರೀರ ಸಾಧನ ಶರೀರ ಅಲ್ಲ, ಅದು ಸಾಧನೆ ಮಾಡಬೇಕು ಅಂತ ಗುರಿ ಏನೂ ಇಲ್ಲ. ಎಷ್ಟು ಕಾಲ ಬದುಕಬೇಕು ಅಷ್ಟು ಕಾಲ ಬದುಕಬೇಕು, ಬದುಕುವಷ್ಟು ಕಾಲ ತಿನ್ನಬೇಕು, ಮಲಗಬೇಕು, ಸುಖಭೋಗವನ್ನು ಮಾಡಬೇಕು ಅಂತ ಹೇಳೋದು ಬಿಟ್ಟರೆ ಇನ್ನೇನಾದರೂ ಸಾಧನೆ ಮಾಡಬೇಕು ಅಂತ ಕೇಳಿದರೆ ಕಲ್ಪನೆ ಕೂಡ ಇಲ್ಲ ಅದರದ್ದು. ಮನುಷ್ಯನಿಗೆ ಹಾಗಲ್ಲ, ಏನಾದರೂ ಸಾಧನೆ ಮಾಡಿ ಶರೀರವನ್ನು ಸಾರ್ಥಕಗೊಳಿಸಬೇಕು. ಯಾಕೆಂದರೆ ವಿಶಿಷ್ಟವಾದ ಶರೀರವನ್ನು ಭಗವಂತ ಕೊಟ್ಟಿದ್ದಾನೆ. ಈ ಕೊಟ್ಟ ಶರೀರ ಪ್ರಾಣಿಗಳಂತೆ ವಿನಿಯೋಗ ಆಗಿಬಿಟ್ರೆ ಎಕ್ಸ್ಟ್ರಾ ಆರ್ಡಿನರಿ ಶರೀರವನ್ನು ಕೊಟ್ಟು ಅಸಾಧಾರಣವಾದ ಶರೀರವನ್ನು ಕೊಟ್ಟಕ್ಕೆ ಏನು ಪ್ರಯೋಜನ? ಅಪಾರವಾದ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ. ಏನಾದರೂ ಮಾಡಬೇಕಾದ್ರೆ ಅಗತ್ಯವಾಗಿರತಕ್ಕಂಥ ಎಲ್ಲವನ್ನೂ ಕೊಟ್ಟ ಭಗವಂತನಿಗೆ ನಾವು ಏನಾದರೂ ಸಾಧನೆಯ ಮೂಲಕ ಏನಾದರೂ ಕೊಡದೇ ಇದ್ದರೆ ನಮಗೆ ಕೊಟ್ಟದ್ದಕ್ಕೆ ನಾವು ಏನು ಭಗವಂತನಿಗೆ ತಿರುಗಿ ಕೊಡ್ತೇವೆ? ಏನು ಸಾರ್ಥಕತೆ ಬಂತು, ಏನು ಕೃತಜ್ಞತೆ ಬಂತು ನಮ್ಮ ಬದುಕಿನಲ್ಲಿ? ಅದಕ್ಕೋಸ್ಕರ ಭಗವಂತ ನಮಗೆ ಕೊಟ್ಟ ಶರೀರದಿಂದ ಸಾಧನೆ ಮಾಡಬೇಕಾದ್ರಿಂದ ಸಾಧನ ಶರೀರ ಅಂತ ಹೆಸರು ಇದಕ್ಕೆ. ಆದ್ದರಿಂದ ಉದಯ ಕಾಲದಲ್ಲಿ ಏಳಬೇಕು, ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನಾದಿಗಳನ್ನು ಮುಗಿಸಬೇಕು, ಸಂಧ್ಯಾವಂದನೆ ಮಾಡಬೇಕು, ನಿತ್ಯ ಯಾವುದಾದ್ರೂ ಜೀವನೋಪಯೋಗದ ಕರ್ಮವನ್ನು ಮಾಡಬೇಕಾದರೂ ಕೂಡ ಭಗವತ್ ಪ್ರಜ್ಞೆಯಿಂದ ಮಾಡಬೇಕು. ಇದು ಭಗವದ್ ಅರ್ಪಿತ ಎಂಬ ಬುದ್ಧಿಯಿಂದ ಮಾಡಬೇಕು. ಸಂಜೆ ಹೊತ್ತು ಕೂಡ ಸೂರ್ಯಾಸ್ತ ಕಾಲದಲ್ಲಿ ದೇವರಿಗೆ ದೀಪ ಹಚ್ಚಬೇಕು, ದೇವರ ನಾಮವನ್ನು ಹಾಡಬೇಕು. ಇಡೀ ದಿವಸದಲ್ಲಿ ಒಂದು ಸ್ವಲ್ಪ ಹೊತ್ತಾದರೂ ಭಗವಂತನಿಗೆ ಮೀಸಲಿಡಬೇಕು. 24 ಗಂಟೆ ಕೊಟ್ಟಿದ್ದಾನೆ ಭಗವಂತ. ಬೆಳಗಿನ ಒಂದು ಸ್ವಲ್ಪ ಹೊತ್ತು ಮತ್ತು ಸಂಜೆಯ ಹೊತ್ತು ಕೂಡ ಭಗವಂತನಿಗೆ ನಾವು ಕೊಡಲಿಕ್ಕೆ ಸಿದ್ಧರಿಲ್ಲದೇ ಇದ್ದರೆ ನಮಗೆ ಭಗವಂತ ಕೊಟ್ಟದ್ದು ಈ ಶರೀರ ಯಾಕೆ ಬೇಕಾಗಿದೆ? ಸ್ವಲ್ಪ ಮಪ್ಪೆಸ್ಸೆ ಧರ್ಮಸ್ಸೆ ತ್ರಾಯತೆ ಮಹತೋ ಭಯಾತ್. ಹಿಂದಿನ ಯುಗಗಳಲ್ಲಿ ಸಾಧಕರು ಎಷ್ಟು ತಪಸ್ಸು ಮಾಡ್ತಾ ಇದ್ರು ಅಂದರೆ ಅನ್ನ ನೀರು ಆಹಾರವನ್ನು ಎಲ್ಲ ಬಿಟ್ಟು 4 ಕಡೆ ಹೋಮದ ಕುಂಡವನ್ನು ಸ್ಥಾಪನೆ ಮಾಡಿ ಮೇಲ್ಗಡೆ ಸೂರ್ಯನ ಬೆಂಕಿಯನ್ನು ತಿಂದು ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸು ಮಾಡ್ತಾ ಇದ್ರು. ಅನ್ನ ನೀರು ಬಿಟ್ಟು 1000 ವರ್ಷ ಕಾಲ ತಪಸ್ಸು ಮಾಡ್ತಾ ಇದ್ರು. ನಮಗೆ 1000 ವರ್ಷ ಕಾಲ ತಪಸ್ಸು ಮಾಡೋದು ಬಿಟ್ಟು 1000 ವರ್ಷ ಕಾಲ ಬದುಕೋದೇ ಇಲ್ಲ. ನಾವು ಬದುಕಿದಾಗಲೂ ಕೂಡ ಅನ್ನ ನೀರು ಬಿಡೋದಕ್ಕೆ ಸಾಧ್ಯವೇ ಇಲ್ಲ. ಕೆಲವು ಅನ್ನಗತ ಪ್ರಾಣಾಹ. ಒಂದು ಸ್ವಲ್ಪ ಬೆಳಗಿನ ಹೊತ್ತು ಒಂದು ಸ್ವಲ್ಪ ಚಹಾ ಕುಡಿದಿದ್ರೆ ತಲೆ ಸುತ್ತ ಬರಲಿಕ್ಕೆ ಶುರು ಆಗುತ್ತೆ ಅನೇಕ ಮಂದಿಗೆ. ಅಂಥವ್ರು ನಾವು ಅನ್ನ ನೀರು ಬಿಟ್ಟು ತಪಸ್ಸು ಮಾಡಲಿಕ್ಕೆ ಸಾಧ್ಯವಾ? ವಾಲ್ಮೀಕಿ ಮೈಯಲ್ಲಿ ಹುತ್ತ ಬಂದದ್ದೇ ಗೊತ್ತಿಲ್ಲ ಅವನಿಗೆ, ಮೈಯೆಲ್ಲ ಹೊಗೆ ಬಿಡಿತು. ಅಸ್ಥಿಗತ ಪ್ರಾಣ, ಅವರು ಬರೀ ಎಲುಬು ಮಾತ್ರ ಇತ್ತು, ಅಂಥದ್ರಲ್ಲಿ ತಪಸ್ಸು ಮಾಡಿದರು. ಹಾಗಿದ್ದಾಗ ಕಲಿಯುಗದಲ್ಲಿ ಅಷ್ಟೆಲ್ಲ ತಪಸ್ಸು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೃಷ್ಣನಿಗೆ ಗೊತ್ತು. ಅದಕ್ಕೆ ಅವನೇನು ಹೇಳಿದ? ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋಭಯಾತ್. ದಿನದ 24 ಗಂಟೆಗೂ ಕೂಡ ತಪಸ್ಸು ಪೂಜೆ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ, ಬೇಡ ಬಿಡಿ. ಬೆಳಗಿನ ಹೊತ್ತು ಒಂದು ಸೂರ್ಯೋದಯದ ಕಾಲದಲ್ಲಿ ಒಂದು ಸ್ವಲ್ಪ ದೇವರಿಗೆ ಏನಾದರೂ ಸ್ವಲ್ಪ ಪೂಜೆ ಜಪ ಎಲ್ಲ ಮಾಡಿ ಅರ್ಚನೆ ಮಾಡಿ, ಸಂಜೆ ಸೂರ್ಯಾಸ್ತರ ಕಾಲದಲ್ಲಿ ಕೂಡ ದೇವರಿಗೆ ದೀಪ ಹಚ್ಚಿ ಏನಾದರೂ 1-2 ಭಾಗ್ಯದ ಲಕ್ಷ್ಮಿ ಭಜನೆ ಆಡ್ರಿ, ಅಷ್ಟರಲ್ಲಿ ಆದರೂ ನಿಮಗೆ ನಾನು ಕಾಪಾಡ್ತೇನೆ ಅಂತ ಕೃಷ್ಣ ಹೇಳಿದ. ಇಷ್ಟನ್ನೂ ಮಾಡದೇ ಇದ್ದರೆ ನಮ್ಮ ಶರೀರ ಸಾಧನ ಶರೀರ ಆಗೋದಿಲ್ಲ. ಒಂದು ಕಡೆ ದಾಸರು ಹೇಳ್ತಾರೆ, ಏನು ಸಾಧನೆ ಮಾಡಿ ಕೃಷ್ಣನ ಕರವ ಸೇರಿತು ಕೊಳಲು ಅಂತ. ಅದೊಂದು ಜಡ ಪದಾರ್ಥ, ಒಂದು ಬಿದಿರು, ಕಾಡಿನಲ್ಲಿ ಬೆದರೆ ಬಿದಿರು. ಆದರೆ ಕೃಷ್ಣನ ಕೈ ಸೇರಬೇಕಾದ್ರೆ ಎಂಥ ಸಾಧನೆ ಮಾಡಿದೆ, ಅದು ಎಂಥ ಭಾಗ್ಯ ಆದರು ಅಂತ. ಜಡವಾದ ಪದಾರ್ಥವನ್ನು ಕಂಡೇ ಪುರಂದರದಾಸರು ಹೇಳ್ತಾರೆ, ಸಾಧನೆ ಏನು ಮಾಡಿಯಪ್ಪ ನೀನು ಕೃಷ್ಣನ ಕೈಗೆ ಹೋದೆ ಅಂತ. ಆಯ್ತು, ನಾವೇನಾದರೂ ಕೃಷ್ಣನ ಕೈ ಸಿಗಬೇಕಾದ್ರೆ ಎಷ್ಟು ಸಾಧನೆ ಮಾಡಬೇಕು ನಾವು? ಸಾಧನೆಯೇ ಮಾಡದೇ ಇದ್ದರೆ ಸಾಧನ ಶರೀರ ಕೊಟ್ಟು ಏನು ಉಪಯೋಗ ನಮಗೆ? ಅದಕ್ಕೆ ಋಷಿಗಳೆಲ್ಲ ಸಾಧನೆ ಮಾಡಬೇಕು ಎಂಬ ಕಾರಣಕ್ಕೆ ಈ ಶರೀರವನ್ನು ಸಾರ್ಥಕಗೊಳಿಸಬೇಕು ಎಂಬ ಒಂದು ಬಲವತ್ತರವಾದ ಉದ್ದೇಶದಿಂದ ತಪಸ್ಸು ಮಾಡಲಿಕ್ಕೆ ಇಷ್ಟಪಡ್ತಾ ಇರಬೇಕಾದ್ರೆ, ತಪಸ್ಸಿಗೆ ಬೇಕಾಗಿರತಕ್ಕಂಥ ಆಹಾರ ನೀರು ಇಲ್ಲದಿದ್ದರೆ ಹೇಗೆ ಸಾಧನೆ ಮಾಡಬೇಕು ಅಂತ ಚಿಂತಿತರಾದಾಗ ಒಬ್ಬ ಋಷಿ ಕೈ ಬೀಸಿ ಕರೆದಂತೆ, ನಿಮಗೇನು ಬೇಕು? ನೀರು ಬೇಕು, ಆಹಾರ ಬೇಕು, ಬೆಳೆ ಬೇಕು. ಯಾಕೆ? ಶರೀರವನ್ನು ಕಾಪಾಡಿಕೊಳ್ಳದಿದ್ದರೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಹಸಿವಾದವನ ಹತ್ರ ಜಪ ಮಾಡಿ ಅಂತ ಹೇಳಿದರೆ ಕೇಳೋದಿಲ್ಲ ಅವ. ನಿಮಗೆ ಮಧ್ಯಾಹ್ನದ ಬೆಳಿಗ್ಗೆ ಹೊತ್ತೊಂದು ಊಟವೇ ಆಗಿಲ್ಲ, ಉಪನ್ಯಾಸ ಕೇಳಿದ್ರೆ ಯಾರಿಗೆ ಬೇಕು ಉಪನ್ಯಾಸ? ಇದು ಯಾವಾಗ ಬೇಕು ಅಂದರೆ ಎಲ್ಲವೂ ಪರಿಪೂರ್ಣವಾಗಿದ್ದಾಗ. ಹಾಗಾದಾಗ ಬೆಳೆ ಮಳೆ ಇರುವಂಥ ಒಂದು ಸ್ಥಳವನ್ನು ಕಂಡುಕೊಂಡ್ರು. ಅಲ್ಲಿಯ ಸಾಧಕನಾದ ಋಷಿ ಕೈ ಬೀಸಿ ಕರೆದ, ಬನ್ನಿ ಅಂತ. ಇವರೆಲ್ಲ ಹೋದರು. ಆ ಸಾಧಕನ ಹೆಸರು ಗೌತಮ ಅಂತ, ಆ ಋಷಿಯ ಹೆಸರು ಗೌತಮ ಅಂತ. ಎಲ್ಲ ಸಾಧಕರಾದ ಋಷಿಗಳು ತಪಸ್ಸುಗಳೆಲ್ಲ ಹೋಗಿ ಅಲ್ಲಿ ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದರು. ಅತಿ ದೀರ್ಘ ಕಾಲದ ನಂತರ ಮತ್ತೆ ಈ ಸಮೃದ್ಧವಾದ ರೀತಿ ಪ್ರಪಂಚದಲ್ಲಿ ಬೇಕಾದಷ್ಟು ಮಳೆ ಬೆಳೆ ಎಲ್ಲ ಇಳೆಯಲ್ಲಿ ಬಂದು ಎಲ್ಲ ಕಡೆ ತುಂಬಿಕೊಟ್ಟಿದಾಗ ಋಷಿಗಳಿಗೆ ಅನಿಸ್ತು, ಇನ್ನು ನಾವು ನಮ್ಮ ಊರಿಗೆ ಹೋಗಿಬಿಡ್ತೇವೆ, ಯಾಕೆಂದರೆ ನಮ್ಮ ಊರಲ್ಲಿ ಕೊರತೆ ಇಲ್ಲ ಅಂತ. ಸಾಮಾನ್ಯವಾಗಿ ಇದು ಸಹಜವಾದ ಭಾವನೆ ಅಂತೆ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತ. ದೇಹಿಮೇ ಕೃಪೆಯ ಕೃಷ್ಣ ತ್ವಯಿ ಭಕ್ತಿಂ ಅಚಂಚಲಾಂ ಅಂತ ಮನುಷ್ಯ ಸಾಮಾನ್ಯವಾಗಿ ಬಿಡ್ಕೊಳ್ಬೇಕಾದಿದೆ ಅಂತೆ. ಏನು ಅಂದರೆ, ಜೀವನ ಇರುವಷ್ಟು ಕಾಲ ನಮ್ಮನ್ನು ಬದುಕಿಸ್ಬೇಕು ಅಂತ ಆದಾಗಲೂ ಕೂಡ ದೈನ್ಯದಿಂದ ಬದುಕಿಸಬೇಡ. ಅವ್ರ ಹತ್ರ ಇವ್ರ ಹತ್ರ ಕೈ ಚಾಚಿ ಕೇಳಿ ಏನಾದರೂ ಕೊಡ್ರಿ, ನಮಗೆ ಬದುಕಿಗೇನು ಇಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ ಅಂತ ಹೇಳಿ ಆ ಕೈ ನೀಡಿ ಚಾಚುವಂಥ ಬದುಕನ್ನು ಕೊಡಬೇಡ. ಇನ್ನೊಂದು ಅನಾಯಾಸೇನ ಮರಣಂ,
ಹಾಸಿಗೆಯಲ್ಲಿ ಹೇಸಿಗೆಯಲ್ಲಿ ಚೀತು ಅನಿಸಿಕೊಂಡು ತಮ್ಮ ಮಕ್ಕಳೇ ತಮಗೆ ಇದೊಂದು ಯಾವಾಗ ಹೋಗುತ್ತೋ ಏನೋ ಮುದುಕಿ ಅಂತ ಅವರು ನಮಗೆ ಕೇಳದ ಹಾಗೆ ಬೈಯುವುದು, ಅಥವಾ ಪಕ್ಕದ ಕೋಣೆಯಲ್ಲಿ ಬೈದಾಗ ನಾವು ಕೇಳಿಸ್ಕೊಳ್ಳೋದು, ಅಯ್ಯೋ ದೇವರ ಸಾಯಿಬಾರ್ದ ನಾನು ಅಂತ ಅನಿಸುವುದು, ಇದೆಲ್ಲ ಬೇಡದು. ವಿನಾ ದೈನ್ಯನೇ ಜೀವನ, ದೈನ್ಯವಿಲ್ಲದ ಜೀವನ ನಮಗೆ ಬೇಕು ಅಂತ ಕೇಳ್ಕೊಳ್ತಿದ್ರು. ಇವ್ರಿಗೂ ಅನಿಸ್ತು ದೈನ್ಯ ಬೇಡ, ಸುಮ್ಮನೆ ಗೌತಮ ಋಷಿಯ ಆಶ್ರಮದಲ್ಲಿ ನಾವು ಅವನ ಋಣದಲ್ಲಿ ಇಷ್ಟು ದೀರ್ಘಕಾಲ ಬದುಕಿದ್ದಾಗಿದೆ, ಇನ್ನೂ ಅವನ ಋಣದಲ್ಲಿ ಬದುಕೋದು ಬೇಡ ಅಂತ ಅನಿಸ್ತಂತೆ. ಅನಿಸಿ ಗೌತಮನ ಹತ್ರ ಕೇಳಿದ್ರಂತೆ, ಅಲ್ಲಯ್ಯ ನಮಗೆ ಸಾಕು ಅನಿಸಿದೆ, ತುಂಬ ನಿನಗೆ ಧನ್ಯವಾದಗಳು, ಇಷ್ಟು ದೀರ್ಘಕಾಲ ನಮಗೆ ಆಶ್ರಯ ಕೊಟ್ಟಿದ್ದೀಯಾ, ಇನ್ನು ಮುಂದೆ ನಾವು ನಮ್ಮ ಪಾಡಿಗೆ ನಮ್ಮ ಸಾಧನ ಸ್ಥಳದಲ್ಲೇ ತಪಸ್ಸು ಮಾಡಿಕೊಂಡು ನಾವು ಬದುಕುತ್ತೇವೆ ಅಂತ ಹೇಳಿದಾಗ ಅವನದು ಕತೆ ಬೇರೆಯೇ. ಅವನು ಹೇಳಿದಂತೆ, ನಿಮ್ಗೇನು ತೊಂದರೆ ಆಗಿದೆ, ನಾನು ಯಾವತ್ತಾದರೂ ಹೇಳಿದ್ದೇನೆ ನಾನು ಆಶ್ರಮದಲ್ಲಿ ಬಿಟ್ಟಿ ಕೂಳು ತಿಂತಾ ಇದ್ದೇನೆ ಅಂತ ಹೇಳಿದ್ದೇನೆ, ನಾನು ಯಾವ ಆಗಿಸಿಲ್ಲ ತಾನೆ, ನೀವು ಇಲ್ಲೇ ಇರಿ ಅಂತ. ಅವನಿಗೊಂದು ಸ್ವಾರ್ಥ ಏನು ಅಂದರೆ, ಅತ್ಯಂತ ಸಾಧಕರಾದ ಒಬ್ಬ ತಪಸ್ವಿಯಾದ ಒಬ್ಬ ವ್ಯಕ್ತಿ ನಮ್ಮ ಜಾಗಕ್ಕೆ ಬಂದ್ರೇ ಪುಣ್ಯ, ಒಂದು ಅರ್ಧ ಗಂಟೆ ಅಲ್ಲಿ ಇದ್ರೇ ಪುಣ್ಯ ಅಂತಿದ್ದಾಗ, ಅದೆಷ್ಟೋ ದೀರ್ಘಕಾಲ ಇದ್ದಾರೆ, ಇನ್ನೊಂದಷ್ಟು ಕಾಲ ಇದ್ದರೆ ನನ್ನ ಈ ಭೂಮಿ ಎಷ್ಟು ಪವಿತ್ರ ಆಗುತ್ತಲ್ವ ಅಂತ ಆಸೆ ಅವನಿಗೆ. ಬಿಟ್ಕೊಡ್ಲಿಕ್ಕೆ ಇಷ್ಟ ಇಲ್ಲ ಸಾಧಕರನ್ನು. ಇವರಿಗೆ ಹೋಗಬೇಕು ಅಂತ ತುಡಿತ, ಇವನು ಬಿಡಲ್ಲ ಅಂತ ಇವೊಂದು. ಮತ್ತೇನು ಮಾಡಬೇಕು, ಒಂದು ಮಾರ್ಗ ಹುಡುಕಿದ್ರು ಸಾಧಕರಾದ ಋಷಿಗಳು. ಏನು ಮಾಡಿದರು ಅಂದರೆ, ಗೌತಮ ನದಿಯಿಂದ ಸ್ನಾನ ಮಾಡಿ ಬರಬೇಕಾದ ದಾರಿಯಲ್ಲಿ ಆ ಕಡೆ ಈ ಕಡೆ ಸಮೃದ್ಧವಾದ ಹೊಲ ಇದೆ, ಸಮೃದ್ಧವಾದ ಪೈರು ಬಿಟ್ಟ ಹೊಲ ಇದೆ. ಏನು ಮಾಡೋಣ, ಏನು ಮಾಡಿದರು ಅಂದರೆ, ಒಂದು ತಪಶಕ್ತಿಯಿಂದ ಒಂದು ಬಡಕಲಾದ ಹಸುವನ್ನು ನಿರ್ಮಾಣ ಮಾಡಿದರು. ಜೀವ ಮಾತ್ರ ಇರೋದು, ಮತ್ತೇನಿಲ್ಲ ಅದರಲ್ಲಿ, ದೇಹ ಇಲ್ಲವೇ ಇಲ್ಲ, ಅಂದರೆ ಕಾಣಿಸುತ್ತೆ ಅಷ್ಟೇ ಎಲುಬಿನ ಹಂದಾರ. ಅಂತಹ ಹಸುವನ್ನು ಅವನ ಪೈರಲ್ಲಿ ಬಿಟ್ಟರು. ಅವನು ಆ ಕಡೆ ಹೋಗಿದ್ದಾಗ, ಸ್ನಾನಕ್ಕೆ ಹೋಗಿದ್ದಾಗ ವಾಪಸ್ ಬರ್ತಾ ಆ ಪೈರು ತಿನ್ನುವ ಹಸುವನ್ನು ನೋಡಿ ಸಾಧಕರು ಹೇಳಿದರು, ನೋಡಯ್ಯ ಬೇಕಾದಷ್ಟು ಹುಲ್ಲುಗಾವಲು ಇದೆ, ಭತ್ತದ ಬೆಳೆಯೇ ತಿಂದು ಏನಾಗಬೇಕು ಆ ಹಸುವಿಗೆ, ಅದನ್ನು ಓಡಿಸ್ಬಿಡು, ಅಲ್ಲಿ ಆ ಕಡೆ ಹುಲ್ಲು ತಿಂದ್ಕೊಂಡು ಬದುಕಲಿ ಅಂತ ಹೇಳಿದ. ಗೌತಮ ಮುಟ್ಟಿದ ಮಾತ್ರಕ್ಕೇನೆ ಅದು ಬಿದ್ದು ಸತ್ತು ಹೋಯಿತು. ಇವರು ತಂತ್ರ ಅದು. ಸತ್ತು ಹೋದಾಗ ಋಷಿಗಳು ಹೇಳಿದರು, ಯಾವ ಒಬ್ಬ ಋಷಿಯ ಆಶ್ರಮದಲ್ಲಿ ಒಂದು ಗೋವಿನ ಹತ್ಯೆ ನಡೆಯಿತು, ಇನ್ನು ಮುಂದೆ ನಾವು ಇಲ್ಲಿರೋದಿಲ್ಲ ಅಂತ ಹೇಳ್ಬಿಟ್ರು. ಅಂದರೆ ಗೋವಿಗೆ ಅಂತ ಮಹತ್ವ ಇದೆ. ಎಷ್ಟು ಮಹತ್ವ ಇದೆ ಅಂದರೆ, ಅದು ಇದ್ದ ಸ್ಥಳದಲ್ಲಿ ಅತ್ಯಂತ ಪಾವಿತ್ರ್ಯ ಇದೆ, ಅದು ಅತ್ಯಂತ ದೊಡ್ಡ ಕ್ಷೇತ್ರ ಅದು ಗೋವಿದ್ದರೆ, ದೇಸಿ ಹಸುಗಳಿದ್ದರೆ. ಹಾಗಾಗಿ ಎದ್ದು ಹೋಗೇ ಬಿಟ್ರು ಎಲ್ಲ ಋಷಿಗಳು. ಗೌತಮನಿಗೆ ತುಂಬ ಚಿಂತೆ ಆಯಿತು, ಅರೆ ಏನೋ ನಡೆದಿದೆ ಇದರ ಹಿಂದೆ, ಯಾಕೆಂದರೆ ಮುಟ್ಟಿದ ಕೂಡಲೇ ಹಾಗೂ ಸಾಯುವ ಪ್ರಶ್ನೆನೇ ಇಲ್ಲ, ಹಸು ಯಾಕೆ ಸತ್ತು ಹೋಯಿತು ಅಂತ ಧ್ಯಾನಸ್ಥನಾಗಿ ಅಂತರ್ಮುಖಿಯಾಗಿ ಚಿಂತನೆ ಮಾಡಿದೆ. ಅವನಿಗೆ ಕಂಡ ಸತ್ಯ ಏನು ಅಂತ ಹೇಳಿದರೆ, ಇದು ಎಲ್ಲ ಋಷಿಗಳ ಒಂದು ತಂತ್ರ ಅಂತ ಗೊತ್ತಾಯಿತು. ತಂತ್ರ ಅಂತ ಗೊತ್ತಾದಕ್ಕೆ ಶಾಪ ಹಾಕಿಬಿಟ್ಟ, ನಿಮಗೆಲ್ಲ ಅಜ್ಞಾನ ಬಂದು ಹೋಗಲಿ ಅಂತ. ಅಷ್ಟು ಸಿಟ್ಟು ಬಂತು, ಇಷ್ಟು ಆಶ್ರಯ ಕೊಟ್ಟು ಇಷ್ಟೆಲ್ಲ ಮಾಡಿದ ಮೇಲೆ ನನಗೊಂದು ಶಾಪ ಕೊಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ನನ್ನಿಂದ ಗೋಹತ್ಯೆ ಮಾಡುವಂಥ ಪರಿಸ್ಥಿತಿಯನ್ನು ತಂದುಕೊಂಡ ಈ ಋಷಿಗಳಿಗೆ ಕೃತಜ್ಞತೆಯೇ ಇಲ್ಲ, ಅಜ್ಞಾನ ಬಂದು ಹೋಗಲಿ ಪ್ರಪಂಚದಲ್ಲಿ ಜ್ಞಾನಿಗಳಿಗೆ ಅಂತ ಶಾಪ ಕೊಟ್ಟ. ಗೌತಮಸ್ಯ ಋಷೇಶ್ ಶಾಪಾತ್ ಜ್ಞಾನೇ ಅಜ್ಞಾನತಾಂ ಗತೆ ಅಂತ. ಈ ಕಡೆ ಏನಾಯಿತು ಅಂದರೆ, ಹಸುವಿಗೆ ತರ್ಪಣ ಕೊಡಬೇಕು ಅಂತ ಗಂಗೆಯನ್ನು ತಂದು ಗಂಗಾಜಲದಲ್ಲಿ ತರ್ಪಣ ಕೊಟ್ಟು ಹಸುವಿಗೆ ಉದ್ಧಾರ ಮಾಡಿದ. ಆ ನೀರು ಆವತ್ತಿನಿಂದ ಗೋದಾವರಿ ಆಯಿತು. ಗವೇದತ್ತ ವಾರಿ, ಗೋವಿಗೋಸ್ಕರ ಕೊಟ್ಟ ನೀರು ಗಂಗಾಜಲ, ಅದು ಆವತ್ತಿನಿಂದ ಹರಿದು ಹೋದಾಗ ಅದು ಗೋದಾವರಿ ಆಯಿತು. ಅದಕ್ಕೆ ಇವತ್ತು ಕೂಡ ಕಾಶಿ ಯಾತ್ರೆ ಮಾಡಿದ ಮಂದಿ, ಬದ್ರಿ ಯಾತ್ರೆಗೆ ಹೋದ ಮಂದಿ ಏನು ಮಾಡ್ತಾರೆ ಅಂದರೆ, ಕೆಲವು ಮಂದಿ ಗಂಗಾಜಲವನ್ನು ತಂದು ಆಂಧ್ರ ಪ್ರದೇಶದಲ್ಲಿ ಹರಿಯುವಂಥ ಗೋದಾವರಿಗೆ ಹಾಕಿಬಿಡ್ತಾರೆ. ಅಕ್ಕ ತಂಗಿಯನ್ನು ಒಟ್ಟು ಮಾಡಿದ್ದೀವಿ ನಾವು ಅಂತ ಅವರಿಗೊಂದು ಪುಣ್ಯ. ಹಾಗಾಗಿ ಈ ಜ್ಞಾನಿಗಳಿಗೆ ಅಜ್ಞಾನ ಬಂದಾಗ ಯಾವುದು ಸರಿ ಯಾವುದು ತಪ್ಪಿಂತ ವಿವೇಚನೆ ಮಾಡುವ ಸಾಮರ್ಥ್ಯ ಕಳ್ಕೊಂಡ್ರು ಈ ಸಾಧಕರಾದ ಋಷಿಗಳು. ಏನೇನೋ ಮಾಡಿ ಬದುಕಿಕೊಂಡ್ರು, ಅದು ಸತ್ಯವೋ ಇದು ಸತ್ಯವೋ, ಇಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ಏನೇನೂ ಗೊತ್ತಾಗದಾಗೆ ಹಸುವಿನಾಗಿ ಬದುಕಿ ಮಾಡಿದರು. ಆಮೇಲೆ ವೇದವ್ಯಾಸರಿಗೆ ಅನಿಸಿತು, ಈ ರೀತಿ ಜ್ಞಾನ ಪಡೆಯಬೇಕಾದ ಮನುಷ್ಯ ಅಜ್ಞಾನದಲ್ಲಿ ತನ್ನ ಬದುಕನ್ನು ಹಾಳು ಮಾಡಿಕೊಂಡ್ರೆ ಮೋಕ್ಷ ಸ್ವರ್ಗದ ಬದಲಿಗೆ ನರಕಕ್ಕೆ ಹೋಗಿಬಿಡ್ತಾನೆ. ಅವನು ಹಾಗೆ ಆಗಬಾರ್ದು, ಯಾಕೆಂದರೆ ಪ್ರಾಣಿಗಳಿಗೆ ಈ ಥರ ಸಾಧನೆ ಮಾಡಲಿಕ್ಕೆ ಅವಕಾಶ ಇಲ್ಲ, ಚಿಂತನೆ ಮಾಡಲಿಕ್ಕೆ ಅವಕಾಶ ಇರೋದೇ ಬುದ್ಧಿಶಕ್ತಿ ಇರುವಂಥ ಜ್ಞಾನಿಗಳಾದ ಮನುಷ್ಯರಿಗೆ. ಅಂಥ ಜ್ಞಾನಿಗಳು ಅಜ್ಞಾನದ ಪ್ರಭಾವಕ್ಕೊಳಗಾಗಿ ಸಾಧನೆ ಮಾಡದೆ ಅವರು ಯಾವುದೋ ಹೋಗಬಾರದ ಸ್ಥಳಕ್ಕೆ ಹೋಗುವುದರ ಬದಲಿಗೆ ಅವರಿಗೊಂದು ಒಳ್ಳೆಯ ಗತಿಯನ್ನು ತೋರಿಸಬೇಕು, ಒಳ್ಳೆಯ ದಾರಿಯನ್ನು ತೋರಿಸಬೇಕು ಎಂಬ ಉದ್ದೇಶದಿಂದ ವೇದವ್ಯಾಸರು ಅವತಾರ ಮಾಡಿದರಂತೆ. ಅವರು ವೇದವನ್ನು ವಿಭಾಗ ಮಾಡಿದರಂತೆ. ವೇದ ವ್ಯಾಸ ಅಂದರೆ ವಿಭಾಗ, ವೇದವನ್ನು ವಿಭಾಗ ಮಾಡಿದರಂತೆ. ದೊಡ್ಡ ಸಮಗ್ರವಾದ ಅಪಾರವಾದ ಅಕ್ಷರಗಳ ರಾಶಿಯಲ್ಲಿ ಒಂದಷ್ಟು ಭಾಗವನ್ನು ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ತ್ರಯಿ ವೇದ ವಿಭಾಗ ಮಾಡಿದರಂತೆ. ಅಥರ್ವವೇದ ಎಂಬುದು ಅದರದೇ ಒಂದು ಭಾಗ ವಿಭಾಗ ಮಾಡಿದ್ರಿಂದ ವೇದವ್ಯಾಸರಿಗೆ ವೇದ ವ್ಯಾಸ ಅಂತ ಹೆಸರು ಬಂತು. ಆ ವೇದವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗುವುದಿಲ್ಲ, ಯಾಕೆಂದರೆ ಸಿಕ್ಕಾಪಟ್ಟೆ ಕ್ಲಿಷ್ಟಕರವಾದ ಭಾಷೆ ಅಂತ ಗೊತ್ತಾದ ಮೇಲೆ ಅದೇ ವೇದವ್ಯಾಸರು ವೇದಾರ್ಥ ನಿರ್ಣಾಯಕವಾಗಿ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದರಂತೆ, ಬ್ರಹ್ಮಸೂತ್ರಗಳನ್ನು ಬರೆದರಂತೆ. ಆ ಬ್ರಹ್ಮಸೂತ್ರಗಳನ್ನು ಬರೆದ ಮೇಲೂ ಕೂಡ ನಮ್ಮಂಥ ಮಂದಿಗೆ ಅದು ಅರ್ಥ ಆಗದಲ್ಲಿ ಹೋದಾಗ ವೇದಾನುಸಾರಿಯಾದ ಗ್ರಂಥಗಳನ್ನು ರಚನೆ ಮಾಡಿದರಂತೆ.
ಅದರಲ್ಲಿ 2 ಬಗೆಯ ಗ್ರಂಥಗಳಿದ್ದಾವೆ, ಇತಿಹಾಸ ಮತ್ತು ಪುರಾಣ ಗ್ರಂಥಗಳು ಅಂತ. ಇತಿಹಾಸ ಗ್ರಂಥಗಳಲ್ಲಿ ರಾಮಾಯಣ, ಮಹಾಭಾರತ ಮತ್ತು ತಂತ್ರ ಗ್ರಂಥಗಳು, ಪಂಚರಾತ್ರ ಅಂತ ಅದಕ್ಕೆ ಹೆಸರು. ಹಾಗಾಗಿ ರಾಮಾಯಣ, ಮಹಾಭಾರತ ಮತ್ತು ಪಂಚರಾತ್ರ ಇದು 3 ಇತಿಹಾಸ ಗ್ರಂಥಗಳಾದರೆ, ಅಷ್ಟಾದಶ ಪುರಾಣಗಳು 18 ಪುರಾಣಗಳನ್ನು ವೇದವ್ಯಾಸ ರಚನೆ ಮಾಡಿದರಂತೆ. ಹಾಗಾಗಿ ವೇದಾರ್ಥ ಆಗೋದಲ್ಲ ಎಂಬ ಕಾರಣಕ್ಕೆ ಬ್ರಹ್ಮಸೂತ್ರ ಬಂದರೆ, ಬ್ರಹ್ಮಸೂತ್ರವೂ ಅರ್ಥ ಆಗೋದಿಲ್ಲ ಎಂಬ ಕಾರಣಕ್ಕೆ ಬ್ರಹ್ಮಸೂತ್ರಗಳಿಗೆ ಒಂದಷ್ಟು ಭಾಷ್ಯ ಬಂತು. ಅದು ಅರ್ಥ ಆಗಲ್ಲ ಎಂಬ ಕಾರಣ ಬಂದಾಗ ಮತ್ತೆ ಈ ಪ್ರಪಂಚದಲ್ಲಿ ಇನ್ನಷ್ಟು ಗ್ರಂಥಗಳು ವೇದಕ್ಕೆ ಪೂರಕವಾದ ರೀತಿಯಲ್ಲಿ ನಿರ್ಮಾಣವಾದವು. ರಾಮಾಯಣ, ಮಹಾಭಾರತ, ಪಂಚರಾತ್ರಾಗಮ, ಅಷ್ಟಾದಶ ಪುರಾಣಗಳು 18 ಪುರಾಣಗಳು ಬಂತಂತೆ. ಆ 18 ಪುರಾಣಗಳನ್ನು ಓದಿದಾಗ, ರಾಮಾಯಣ ಮಹಾಭಾರತ ಓದಿದಾಗ ಅದು ಏನು ಹೇಳುತ್ತೋ ಅದನ್ನೇ ವೇದವು ಹೇಳುತ್ತೆ. ಆದ್ದರಿಂದ ವೇದ ಓದಲಿಕ್ಕೆ ಅರ್ಥ ಆಗದಿದ್ದವರು ಕೂಡ ರಾಮಾಯಣ, ಮಹಾಭಾರತ ಮತ್ತು ಪುರಾಣ ಗ್ರಂಥಗಳನ್ನು ಓದಿದರೆ ಅಥವಾ ಅದರ ಅರ್ಥವನ್ನು ತಿಳ್ಕೊಂಡ್ರೆ ವೇದ ಏನು ಹೇಳುತ್ತೋ ಅದನ್ನೇ ತಿಳ್ಕೊಂಡ ಹಾಗಾಯ್ತು. ಆದ್ದರಿಂದ ಇದಕ್ಕೆ 5ನೇ ವೇದ ಅಂತ ಹೆಸರು. ಇತಿಹಾಸ ಪುರಾಣ ಪಂಚಮ ವೇದಾನಾಂ ವೇದ ಅಂತ, ಪಂಚಮ ವೇದ ಅಂತ ಹೆಸರು. 4 ವೇದಗಳಾದಮೇಲೆ ಈ 4 ವೇದಗಳಿಗೆ ಪೂರಕವಾದ ಈ ಬೇರೆ ಉಳಿದ ಎಲ್ಲ ಗ್ರಂಥಗಳು ಕೂಡ 5ನೇ ವೇದ, ಪಂಚಮ ವೇದ. ಏಕೆಂದರೆ ವೇದದ ಸಮಾನವಾದ ಅರ್ಥವನ್ನು ಹೇಳೋದ್ರಿಂದ ಇದು ಪಂಚಮ ವೇದ ಅಂತ ಇದಕ್ಕೆ ಹೆಸರಂತೆ. ಹಾಗಾಗಿ ಈ ವೇದವನ್ನೇ ಅರ್ಥ ಮಾಡಲಿಕ್ಕೋಸ್ಕರನೇ ಇತಿಹಾಸ ಪುರಾಣಾಭ್ಯಾಮ್ ವೇದಂ ಸಮುಪಬ್ರಹ್ಮಯೇತ್. ವೇದರ ಅರ್ಥ ಹಚ್ಚಬೇಕಾದ್ರೆ ಇತಿಹಾಸ ಪುರಾಣಗಳ ಸಹಕಾರವನ್ನು ತಗೊಳ್ಬೇಕು. ನಿನಗೆ ತಲೆಗೆ ಏನು ತೋರಿಸುತ್ತೋ ಅದು ವೇದರ ಅರ್ಥ ಅಂತ ಹೇಳಬೇಡ. ವೇದರ ಅರ್ಥ ಏನು ಅಂತ ಹೇಳೋದಕ್ಕೆ ಒಂದಷ್ಟು ಆಧಾರಗಳು ಬೇಕು ಅಂತ ಹೇಳುವ ಕಾರಣಕ್ಕೆ ಇತಿಹಾಸ ಪುರಾಣಗಳಂತ ಆವಿರ್ಭಾವ ಆಯ್ತಂತೆ. ಆ ಪುರಾಣ ಗ್ರಂಥಗಳಲ್ಲಿ ಎಷ್ಟು ಗ್ರಂಥಗಳಿದ್ದಾವೆ ಅಂತ ಹೇಳಿದ್ರೆ 18 ಗ್ರಂಥಗಳಿದ್ದಾವೆ. ಆ ಪುರಾಣಗಳು ಯಾವತ್ತೂ ಕೂಡ ಇರ್ರಿಲೆವೆಂಟ್ ಅಲ್ಲ, ಅಪ್ರಸ್ತುತ ಅಲ್ಲ. ಅವರು ಹೇಳುವುದೇನು, ಯಾವುದು ಯಾವ ಕಾಲಕ್ಕೆ ಬೇಡವೋ ಅದನ್ನು ಪುರಾಣ ಅಂತ. ಯಾರಾದರೂ ಮಾತಾಡ್ತಿದ್ರೆ ಪಾಪಿ ಆಯನ ಪುರಾಣ ನಮೈಂಚಬಲ ಅಂದರೆ ಯಾವುದು ಅರ್ಥ ಆಗೋದಿಲ್ವೋ, ಯಾವುದು ತುಂಬ ತಾತ್ಸಾರ ಮಾಡಬೇಕಾದ್ದು ಅದನ್ನು ಪುರಾಣ ಅಂತ ಕರೀತಾರೆ. ವೇದಾಂತ ಅಂತ ಹೇಳಿದರೆ ಅಯ್ಯೋ ಇವನು ಬಹಳ ದೊಡ್ಡದಾಗಿ ಏನನ್ನು ಬೇಡವಾದ ಮಾತನಾಡಿಕೆ ಮಾಡಿದೆ, ಇವನು ಬಹಳ ದೊಡ್ಡ ವೇದಾಂತ ಮಾತಾಡ್ತಿದ್ದೇನೆ ಅಂತ ಹೇಳ್ತಾರೆ. ಇವತ್ತಿನ ಕಾಲಕ್ಕೆ ವೇದಾಂತ ಪುರಾಣ ಎಂಬ ಪದಗಳಿಗೆ ಅಪಾರ್ಥ ಬಂದುಬಿಟ್ಟಿದೆ. ಯಾವುದನ್ನು ಅರ್ಥ ಆಗೋದಿಲ್ವೋ, ಯಾವುದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅದು ವೇದಾಂತ, ಯಾವುದು ಅಪ್ರಸ್ತುತವೋ ಅದು ಪುರಾಣ ಅಂತ. ಪುರಾಣ ಎಂಬುದಕ್ಕೆ ಯಾವುದೋ ಹಿಂದಿನ ಕಾಲದ್ದು ಅಂತ ಅರ್ಥ ಅಲ್ಲ, ಯಾವತ್ತೂ ಪ್ರಸ್ತುತ ಅಂತ ಅರ್ಥ. ಪುರಾಪಿ ನವಂ, ಹಿಂದೆನೂ ಹೊಸತು ಇವತ್ತು ಹೊಸತು ಎಂಬ ಕಾರಣಕ್ಕೆ ಪುರಾಣ, ಪುರಾಪಿ ನವಂ ಅಂತ ಅರ್ಥ. ಅಥವಾ ಮತ್ತೆ ಮತ್ತೆ ಹೊಸತಾದ ಅರ್ಥವನ್ನು ಕೊಡುವಂಥದ್ದು ಅಂತ ಅರ್ಥ. ಹಾಗಾಗಿ ಪುರಾಣಗಳು ಕೂಡ ಇವತ್ತು ಕೂಡ ಪ್ರಸ್ತುತ ಅಷ್ಟೇ ಹೊರತು ಇದು ಇರೆಲೆವೆಂಟ್, ಅಪ್ರಸ್ತುತ ಅಂತ ಅಂದ್ಕೋಬಾರ್ದು. ಅಂತಹ ಪುರಾಣ ಗ್ರಂಥಗಳನ್ನು ರಚನೆ ಮಾಡಿದವರು ಯಾರು ಅಂದರೆ ಸಾಕ್ಷಾತ್ ಭಗವಂತನ ಅವತಾರವಾಗಿರತಕ್ಕಂಥ ವೇದವ್ಯಾಸ ಮುನಿಗಳು. ವೇದವ್ಯಾಸ ಮುನಿಗಳು ರಚನೆ ಮಾಡಿದ್ದು 17 ಗ್ರಂಥಗಳನ್ನು ರಚನೆ ಮಾಡಿದ್ರಂತೆ. ಎಲ್ಲ ಗ್ರಂಥಗಳನ್ನು ರಚನೆ ಮಾಡಿ ಉಪದೇಶ ಕೊಟ್ಟದ್ದು ಯಾರಿಗೆ ಅಂದರೆ ಒಬ್ಬ ಬಹಳ ದೊಡ್ಡ ಸಾಧಕನಿಗೆ ಉಪದೇಶ ಕೊಟ್ಟರಂತೆ. ಅವನ ಹೆಸರು ರೋಮಹರ್ಷಣ ಅಂತ. ನಿಜವಾದ ಹೆಸರು ಏನು ಅಂತ ನಮಗೆ ಗೊತ್ತಿಲ್ಲ. ಆದರೆ ವೇದವ್ಯಾಸರಿಂದ ಉಪದೇಶ ಪಡೆದ ಆ ಋಷಿ ಒಬ್ಬ ಏನಾದರೂ ಪ್ರವಚನಕ್ಕೆ ಕೂತರೆ ಕೇಳುವ ಮಂದಿಯ ರೋಮ ನೆಟ್ಟಗಾಗ್ಬಿಡ್ತಂತೆ, ರೋಮಹರ್ಷಣವಾಗ್ತಿತ್ತಂತೆ. ಅದಕ್ಕೆ ಅವನ ಹೆಸರೇ ಹಾಗೆ ಬಂದುಬಿಡ್ತಂತೆ, ರೋಮಹರ್ಷಣ ಅಂತ ಹೆಸರು ಬಂತಂತೆ. ಯಾರಾದರೂ ಗುಡ್ಡೆಯಲ್ಲಿ ಒಬ್ಬರು ಭಟ್ರ ಮನೆ ಇದ್ದರೆ ಗುಡ್ಡದ ಭಟ್ರು ಅಂತ ನಾವು ಕರಿತೇವಲ್ಲ, ಹಾಗೆ ಅವ್ರ ನಿಜವಾದ ಹೆಸರು ಬೇರೆ ಇರುತ್ತೆ. ಅದು ನಾವು ಕರೆಯುವುದು ಹಾಗೆ. ಬಡಗು ದಿಕ್ಕಿನಲ್ಲಿ ಮನೆ ಇದ್ದರೆ ಬಡಕಿಲ್ಲಾಯ ಅಂತ, ಬಡಗು ಮನೆಯಲ್ಲಿ ಇಲ್ಲಿ ಇರುವವರು ಬಡಕಿಲ್ಲಾಯ ಅಂತ, ತೆಂಕು ಮನೆಯಲ್ಲಿ ಇಲ್ಲಿದ್ದರೆ ತೆಂಕಿಲ್ಲಾಯ ಅಂತ, ಮೂಡು ಮನೆಯಲ್ಲಿ ಇಲ್ಲಿದ್ದರೆ ಮೂಡಿಲ್ಲಾಯ ಅಂತ, ಮೂಡು ದಿಕ್ಕಿನಲ್ಲಿ ಇಲ್ಲಿದ್ದರೆ. ಹಾಗೆ ಪಡು ದಿಕ್ಕಿನಲ್ಲಿ ಇಲ್ಲಿ ಮನೆ ಇದ್ದರೆ ಪಡ್ಡಿಲ್ಲಾಯ ಅಂತ ಕರೀತಾರಲ್ಲ, ಹೆಸರು ಅದಲ್ಲ. ಆದರೆ ಅದು ಸರಿಯಾಗಿ ಒಂದು ಹೆಸರು ಇಟ್ಬಿಡ್ತಾರೆ. ಹಾಗೆ ರೋಮಹರ್ಷನ ಹೆಸರು ಏನು ಅಂತ ನನಗೆ ಗೊತ್ತಿಲ್ಲ, ಅಲ್ಲಿ ಕಾಣಿಸ್ತಾ ಇಲ್ಲ ಎಲ್ಲಿ ಕೂಡ. ಆದರೆ ಅವನ ಪ್ರವಚನದ ಪ್ರಭಾವದಿಂದಾಗಿ ಅವನ ಹೆಸರೇ ರೋಮಹರ್ಷಣ ಅಂತ ಆಗಿಬಿಡ್ತಂತೆ. ಅವನ ನಿಜವಾದ ಹೆಸರು ಏನೋ ಇರ್ಬೋದು, ಆದರೆ ಪುರಾಣವನ್ನು ಹೇಳಲಿಕ್ಕೆ ಶುರು ಮಾಡಿದ್ರಿಂದ ಆ ಪುರಾಣ ಕೇಳುವ ಮಂದಿಗೆ ರೋಮಾಂಚನ ಆಗ್ತಾ ಇರುವುದರಿಂದ ಅವನಿಗೆ ರೋಮಹರ್ಷಣ ಅಂತ ಹೆಸರು ಬಂತಂತೆ. ವೇದವ್ಯಾಸರು ಪುರಾಣಗಳನ್ನು ರಚನೆ ಮಾಡಿ ಆ ಪುರಾಣಗಳನ್ನು ಪ್ರಥಮವಾಗಿ ಉಪದೇಶ ಮಾಡಿದ್ದು ಯಾರಿಗೆ ಅಂದರೆ ಅದು ಉಗ್ರಶ್ರವಸ್ ಅಥವಾ ಸೂತಮುನಿಗಳ ತಂದೆಯಾಗಿರತಕ್ಕಂಥ ರೋಮಹರ್ಷಣನಿಗೆ. ಒಂದು ದಿವಸ ವೇದವ್ಯಾಸರು ಸುಮ್ಮನೆ ಒಂದು ಕಡೆ ಕೂತಿದ್ದಾರಂತೆ, ಏನೋ ಚಿಂತಾಕ್ರಾಂತರಾಗಿ ಕೂತಿದ್ದಾರಂತೆ. ಆ ಸಂದರ್ಭದಲ್ಲಿ ನಾರದ್ರ ಮುನಿಗಳು ಅಲ್ಲಿ ಹೋದ್ರಂತೆ. ಹೋಗಿ ಏನು ತಾತ ಸುಮ್ಮನೆ ಏನೋ ಚಿಂತೆ ಮಾಡಿ ಕೂತಿದ್ದೀರಿ, ನೀವು ಭಗವಂತನ ಅವತಾರ, ನಿಮಗೆ ಚಿಂತೆ ಯಾಕೆ ಬೇಕು, ನೀವೆಲ್ಲ ತಿಳ್ಕೊಂಡವ್ರು ಇದ್ದೀರಾ, ಯಾಕೆ ಚಿಂತೆ ಬೇಕು ಅಂತ ಕೇಳಿದರೆ, ಅಲ್ಲ ಏನೋ ಒಂದು ಬಾಕಿ ಇದೆ ಅಂತ ಅನಿಸ್ತಾ ಇದೆಯಪ್ಪ ನನಗೆ, ಏನೋ ಒಂದು ರಚನೆ ಮಾಡಬೇಕಾಗಿದೆ, ಏನು ಅಂತ ತಲೆಗೆ ಹೋಗ್ತಾ ಇಲ್ಲ ಅಂತ. ನಾರದರು ಹೇಳ್ತಾರಂತೆ, ಇನ್ನೊಂದು ಗ್ರಂಥ ನೀವು ಮಾಡಬೇಕಾಗಿತ್ತು ತಾತ ಅಂತ. ಯಥಾ ಧರ್ಮಾದಯೋಕ್ಷರ್ಥಾ ಮುನಿವರ್ಯ ಅನುವರ್ಣಿತಾ ನ ತಥಾ ವಾಸುದೇವಸ್ಯ ಮಹಿಮಾಖ್ಯನುವರ್ಣಿತಃ. ಈ ಪ್ರಪಂಚದಲ್ಲಿ ಧರ್ಮಾರ್ಥ ಕಾಮ ಮೋಕ್ಷಗಳ ಬಗ್ಗೆ ಬೇಕಾದಷ್ಟು ಗ್ರಂಥ ಬಂದುಬಿಟ್ಟಿದ್ದಾವೆ. ಧರ್ಮದ ಬಗ್ಗೆ ಒಂದಷ್ಟು ಧಾರ್ಮಿಕ ಗ್ರಂಥಗಳಿದ್ದಾವೆ,
ಅರ್ಥಶಾಸ್ತ್ರದ ಬಗ್ಗೆ ಕೌಟಿಲ್ಯನಂತಹ ಅನೇಕ ಮಂದಿ ಇಕನಾಮಿಸ್ಟ್ಗಳು ಅರ್ಥಶಾಸ್ತ್ರವನ್ನು ಬರೆದಿದ್ದಾರೆ. ವಾತ್ಸಾಯನಂತಹ ಅನೇಕ ಮಂದಿ ಕಾಮಶಾಸ್ತ್ರವನ್ನು ಬರೆದಿದ್ದಾರೆ. ಮೋಕ್ಷ ಹೇಗೆ ಅಂತ ಹೇಳುವುದಕ್ಕೆ ಬೇಕಾದಷ್ಟು ಗ್ರಂಥಗಳು ಬಂದಿದ್ದಾವೆ. ಯಥಾ ಧರ್ಮಾದಯುಹ್ಯರ್ಥಾ ಮುನಿವರ್ಯ ಅನುವರ್ಣಿತಾ ನ ತಥಾ ವಾಸುದೇವಸ್ಯ ಮಹಿಮಾಶಿ ಅನುವರ್ಣಿತಃ. ಆದರೆ ವಾಸುದೇವನ ಮಹಿಮೆಗೇ ಮೀಸಲಾದ ಒಂದು ಗ್ರಂಥವನ್ನು ರಚನೆ ಮಾಡಿಬಿಟ್ರೆ ಸಾರ್ಥಕ ಆಯಿತು ಅಂತ ನಾರದರು ವೇದವ್ಯಾಸರ ಹತ್ರ ಹೇಳೋದು. ಅದನ್ನು ಹೇಳಿದ ಮೇಲೆ ಗ್ರಂಥ ರಚನೆ ಆದದ್ದೇ ಈ ಭಾಗವತ. ಅದು 18ನೆಯ ಪುರಾಣ. 17 ಪುರಾಣವನ್ನು ರಚನೆ ಮಾಡಿದ ಮೇಲೆ ಒಂದು ದಿವಸ ಸುಮ್ಮನೆ ಕೂತಿರತಕ್ಕಂಥ ವೇದವ್ಯಾಸರ ಹತ್ರ ಹೋದ ನಾರದ ಮಹರ್ಷಿಗಳು, ಅಲ್ಲಯ್ಯ ಗುರುಗಳೇ, ಬೇಕಾದಷ್ಟು ಗ್ರಂಥ ರಚನೆ ಆಗಿದೆ ಈ ಪ್ರಪಂಚದಲ್ಲಿ, ಆದರೆ ಭಗವಂತನಿಗೆ ಮೀಸಲಾದ ಒಂದು ಗ್ರಂಥ ರಚನೆ ಮಾಡ್ರಿ, ಅಂದರೆ ಭಗವಂತನ ಕಥೆ ಬಿಟ್ಟರೆ ಏನು ಬೇಡ ನಮಗೆ, ಅದೇ ಒಂದು ಗ್ರಂಥ ರಚನೆ ಮಾಡ್ರಿ ಅಂತ ನಾರದರ ಹತ್ರ ಹೇಳಿಸಿಕೊಂಡದಂತೆ. ವಸ್ತುತಃ ಭಗವಂತನ ಸಾಕ್ಷಾತ್ ಅವತಾರವಾದ ಪೂರ್ಣಪ್ರಜ್ಞರಾದ ಪೂರ್ಣ ಸರ್ವಜ್ಞನಾದ ಭಗವಂತನಾದ ವೇದವ್ಯಾಸರಿಗೆ ನಾರದರ ಹತ್ರ ಹೇಳಿಸಿಕೊಂಡು ಭಾಗವತ ರಚನೆ ಮಾಡಬೇಕಾದ ಅಗತ್ಯ ಏನೂ ಇಲ್ಲ. ಆದರೂ ನಾರದರಿಗೂ ಕೀರ್ತಿ ಬರಲಿ ಅಂತ ಹೇಳುವ ಕಾರಣಕ್ಕೆ ಅವ್ರ ಹತ್ರ ಹೇಳಿಸ್ಕೊಂಡಿರುತ್ತೆ ವೇದವ್ಯಾಸರು. ಕೆಲವೊಮ್ಮೆ 10 ವರ್ಷದ ಒಳಗಿನ ಮಕ್ಕಳಿಗೆ ಒಂದು ಸಣ್ಣ ಅಂಚೆಕಾರರ ಕಥೆ ಬರೀಲಿಕ್ಕೆ ಇರುತ್ತೆ. ಪಾಪ ತಂದೆ ತಾಯಿಯೇ ಬರೆದು ಬಿಡ್ತಾರೆ, ಯಾಕೆಂದರೆ ಮಕ್ಕಳಿಗೆ ಬರೀಲಿಕ್ಕೆ ಆಗಲ್ಲ ಅಂತ ಗೊತ್ತು. ಮಗುವಿಗೆ ಪ್ರೈಸ್ ಬಂದರೆ ತಂದೆ ತಾಯಿಗಳು ಖುಷಿ, ಓ ನನ್ನ ಮಗು ಬಂತು ಪ್ರೈಸ್ ಅಂತ. ಹಾಗೆ ನಾರದರು ವೇದವ್ಯಾಸರ ಮಗು, ಅವರಿಗೊಂದು ಖುಷಿ, ವೇದವ್ಯಾಸರು ಹೇಳಿದ ರಚನೆ ಮಾಡಿದ್ದು ಅಂತ. ಏನಾದರೂ ನಾವು ಡಾಕ್ಟರೇಟ್ ಕೊಡೋದಾದರೆ ಅದು ವೇದವ್ಯಾಸರಿಗೆ ನಾರದರಿಗೆ ಕೊಟ್ಟುಬಿಟ್ರೆ ಆಯಿತು, ಯಾಕೆಂದರೆ ಅವರು ಹೇಳಿದ್ದು ಮಾರ ಇಷ್ಟು ದೊಡ್ಡ ಗ್ರಂಥ ಬರೀಲಿಕ್ಕೆ ಅಂತ. ಹಾಗಾಗಿ ವೇದವ್ಯಾಸರು ನಾರದರ ಹತ್ರ ಹೇಳಿಸಿಕೊಂಡು ಗ್ರಂಥ ರಚನೆ ಮಾಡಬೇಕಾದ ವ್ಯಕ್ತಿಯಲ್ಲ. ನಾರದರಿಗಿಂತ ಎಷ್ಟೋ ದೊಡ್ಡ ಸರ್ವೋತ್ತಮನಾದ ಸರ್ವೋತ್ಕೃಷ್ಟವಾದ ಭಗವಂತನೇ ವೇದವ್ಯಾಸರಾದ್ರಿಂದ ಅವ್ರ ಹತ್ರ ಹೇಳಿಸಿಕೊಳ್ಳೋದು ನೆಪ ಮಾತ್ರ ಅಂತ ಹೇಳಿಸಿಕೊಂಡು ರಚನೆ ಶ್ರೀಕೃಷ್ಣನ ಕಥೆ. ಯಾಕೆ ಅಂತ ಹೇಳಿದರೆ, ಕಲೌ ಕೃಷ್ಣ ಭಕ್ತ್ಯಾ ಕೃಷ್ಣ ಪುರಸ್ಥಿತಃ. ಕಲಿಯುಗದಲ್ಲಿ ತುಂಬ ಭಕ್ತಿ ಮಾಡಿದರೆ ಮೊದಲು ಒಲಿಯುವವರು ಯಾರು ಅಂದರೆ ಕೃಷ್ಣ ಅಂತೆ. ಅದಕ್ಕೆ ನಾರದರು ಪುರಂದರದಾಸರು ಉಡುಪಿಗೆ ಹೋದಾಗ ಅವರಿಗೆ ಅನಿಸ್ತಂತೆ, ಅಯ್ಯೋ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತಿದೆ ಅಂತ. ನಮಗೆಲ್ಲ ಒಂದು ಕಲ್ಲಿನ ವಿಗ್ರಹ ಕಾಣಿಸ್ಬೋದು, ಆದರೆ ನಾರದರು ತಪಸ್ವಿಗಳಾದ್ರಿಂದ ಉಡಿದ ಅರವಡ್ಯಾಣ ನಿಖಿಲಾಭರಣ ಅಂತ ಎಲ್ಲ ಕಾಣಿಸ್ತಾ ಇದೆ ಅಂತೆ ಕೃಷ್ಣನಲ್ಲಿ. ಅವನು ನಲಿತಾ ಇದ್ದಾನಂತೆ ಕೃಷ್ಣನಲ್ಲಿ. ಹಾಗಾದರೆ ಕೃಷ್ಣ ಏನಾದರೂ ನೀವು ಭಾರೀ ಭಕ್ತಿಯಿಂದ ಆರಾಧನೆ ಮಾಡಿದರೆ ನಿಮ್ಮ ಮುಂದೆ ಬಂದೇ ಬಿಡ್ತಾರಂತೆ, ಕಣ್ಣ ಮುಂದೆ ನಿಂತಿದಂತಿದೆ ಅಂತ. ಯಾಕೆ? ಕಲಿಯುಗದಲ್ಲಿ 2 ಜಪಕ್ಕೆ ಬಹಳ ಮಹತ್ವವನ್ನು ಕೊಡ್ತಾರಂತೆ. ಒಂದು ವೇದವ್ಯಾಸ ಮಂತ್ರ, ಇನ್ನೊಂದು ಕೃಷ್ಣ ಮಂತ್ರ. ಈ 2 ಮಂತ್ರವನ್ನು ಜಪ ಮಾಡಿದರೆ ತುಂಬ ಬೇಗ ಅನುಗ್ರಹ ಆಗುತ್ತಂತೆ, ಸಿದ್ಧಿ ಆಗುತ್ತಂತೆ. ಯಾಕೆ ಗೊತ್ತು? ಕಲಿಯುಗದಲ್ಲಿ ಮತ್ತು ಕಲಿಯುಗದ ನಿಕಟ ಪೂರ್ವದಲ್ಲಿರುವ ಅವತಾರಗಳು ಯಾವುದಂದರೆ ಇದು 2 ಅವತಾರ. ವೇದವ್ಯಾಸರು ಅವತಾರ ಮಾಡಿದರು, ಮತ್ತು ಕೃಷ್ಣ ಅವತಾರ ಮಾಡಿದ. ದ್ವಾಪರದಲ್ಲಿ ಅವತಾರ ಮಾಡಿದರೂ ಕೂಡ ಅವನು ಕಲಿಯುಗದಲ್ಲಿ ಒಂದಷ್ಟು ಕಾಲ ಇದ್ದ, 36 ವರ್ಷ ಕಲಿಯುಗದಲ್ಲಿ ಶ್ರೀಕೃಷ್ಣ ಇದ್ದ, ಈ ಪಾಂಡವರನ್ನು ಬೆಳೆಸುವ ತನಕ ಕೃಷ್ಣ ಇದ್ದ. ಹಾಗಾಗಿ ಇದಕ್ಕಿಂತ ನಿಕಟಪೂರ್ವವಾದ ದ್ವಾಪರ ಯುಗದಲ್ಲಿ ಮತ್ತು ಕಲಿಯುಗದಲ್ಲಿ ಇರತಕ್ಕಂಥ ಅವತಾರಗಳು 2, ಒಂದು ಕೃಷ್ಣ ಅವತಾರ, ಇನ್ನೊಂದು ವೇದವ್ಯಾಸ ಅವತಾರ. ಹಾಗಾಗಿ ನೀವು ವೇದವ್ಯಾಸ ಮಂತ್ರವನ್ನು ಮತ್ತು ಕೃಷ್ಣ ಮಂತ್ರವನ್ನು ಜಪ ಮಾಡಿದರೆ ಕೃಷ್ಣ ಬೇಗ ಬಂದುಬಿಡ್ತಾನಂತೆ, ಯಾಕೆಂದರೆ ನಿಕಟಪೂರ್ವದಲ್ಲೇ ಇದ್ದವನವನು ಭಗವಂತ ಶ್ರೀಕೃಷ್ಣ. ಹಾಗಾಗಿ ಕಲಿಯುಗದಲ್ಲಿ ಕೃಷ್ಣನಿಗಿಂತ ದೊಡ್ಡ ಶಕ್ತಿ ಇಲ್ಲ ಎಂಬ ಕಾರಣಕ್ಕೆ ಕೃಷ್ಣನ ಅನುಗ್ರಹವನ್ನು ಪಡೆಯಬೇಕು ಅಂತ ಹೇಳುವ ಕಾತರತೆ ನಮಗೆ ಬೇಕಂತೆ. ಹಾಗಾಗಿ ಕೃಷ್ಣನದೇ ಒಂದು ಕಥೆ ರಚನೆ ಮಾಡಬೇಕು ಅಂತ ಆಸೆ ಆಯ್ತಂತೆ. ಯಾರಿಗೆ? ವೇದವ್ಯಾಸರಿಗೆ. ಹಾಗಾಗಿ ಕಲೌ ಕೃಷ್ಣ ಭಕ್ತ್ಯಾ ಕೃಷ್ಣ ಪುರಸ್ಥಿತ. ಕೃಷ್ಣನ ಕಥೆಯನ್ನೇ ಮಾಡೋಣ ಅಂತ ಭಗವಂತನಾದ ಕೃಷ್ಣನಿಗೆ ಸಂಬಂಧಪಟ್ಟ ಕಥವನ್ನೇ ಭಗವತ್ ಸಂಬಂಧಿ ಭಾಗವತ, ಅದೇ ಭಾಗವತ ಕಥೆ. ಕೃಷ್ಣನಿಗೆ ಮೀಸಲಾದ ಗ್ರಂಥ ಆದ್ದರಿಂದ ಇದು ಭಾಗವತ ಕಥೆ ಅಂತ ಹೇಳ್ತಾರೆ. ಹಾಗಾಗಿ ಭಾಗವತ ಪುರಾಣ ರಚನೆ ಮಾಡಿದಂತೆ 17 ಪುರಾಣವನ್ನು ರಚನೆ ಮಾಡಿರ್ತಕ್ಕಂಥ ವೇದವ್ಯಾಸರು 18 ಪುರಾಣಗಳು ರೋಮಹರ್ಷನಿಗೆ ಹೇಳಿಲ್ಲ ಅಂತೆ. 17 ಪುರಾಣ ಕೊಟ್ಟದ್ದು ರೋಮಹರ್ಷನಿಗೆ ಉಪದೇಶ ಕೊಟ್ಟದ್ದು. ಹಿಂದೆಲ್ಲ ಹಾಗೆ ಉಪದೇಶ ಕೊಟ್ಟ ಮೇಲೆ ಅವರು ಹೇಳಿದರೆ ಒಳ್ಳೆಯದು ಅಂತ. ಸುಮ್ಮನೆ ಕಾದಂಬರಿ ರಚನೆ ಮಾಡಿದವರು ಬಹಳಷ್ಟು ಮಂದಿ ಇರ್ತಾರಲ್ಲ, ಅವರ ನಾವೆಲ್ಸ್ ನಾವು ಓದ್ತೇವಲ್ಲ, ಹಾಗೆ ಸುಮ್ಮನೆ ಒಂದು ಪುಸ್ತಕ ಬಿಡಿಸ್ಕೊಂಡು ಓದೋದಕ್ಕೂ ಪುರಾಣ ಗ್ರಂಥಗಳನ್ನು ವೇದ ಗ್ರಂಥಗಳು ಓದೋದಕ್ಕೂ ವ್ಯತ್ಯಾಸ ಇದೆ. ಇದಕ್ಕೊಂದು ಉಪದೇಶ ಬೇಕು, ಪಾರಂಪರಿಕವಾದ ಉಪದೇಶಗಳು ಬೇಕು. ಹಾಗಾಗಿ ಉಪದೇಶ ಕೊಡ್ತಾ ಇದ್ದರು. ಅದರಲ್ಲಿ 18ನೇ ಪುರಾಣ ಯಾರಿಗೆ ಉಪದೇಶ ಕೊಟ್ಟರು ಅಂತ ಹೇಳುವಂಥ ಪ್ರಶ್ನೆ. ಅದು ಯಾರಿಗೆ ಉಪದೇಶ ಕೊಟ್ಟರು ಅಂತ ಹೇಳಿದರೆ, ಅದು ಒಬ್ಬ ಬಹಳ ಶ್ರೇಷ್ಠವಾದ ಒಬ್ಬ ವ್ಯಕ್ತಿಗೆ ಉಪದೇಶ ಕೊಟ್ಟರಂತೆ. ಆ ವ್ಯಕ್ತಿಯ ಹೆಸರು ಶುಕ ಅಂತ ಹೆಸರು. ವೇದವ್ಯಾಸರು ತನ್ನ ಮಗುವಾಗಿರತಕ್ಕಂಥ ಶುಕನಿಗೆ ಉಪದೇಶವನ್ನು ಕೊಟ್ಟರಂತೆ ಭಾಗವತವನ್ನು. ನಿವೃತ್ತಿ ನಿರತಂ ಮುನಿಂ ಅಂತ. ನಾವೆಲ್ಲ ಪ್ರವೃತ್ತರು, ಸಂಸಾರ ಬೇಕು, ಅದರಲ್ಲಿ ಒಂದಷ್ಟು ಪಡಿಬೇಕು, ಮಕ್ಕಳಿಗೆ ಹೀಗೆ ಬೇಕು, ಇಂಥ ಸಂಬಂಧ ಬೇಕು, ಮಕ್ಕಳಿಗೆ ಒಳ್ಳೆ ಮೊಮ್ಮಕ್ಕಳು ಬೇಕು, ಮಗಳಿಗೆ ಇಂಥ ಅಳಿಯ ಸಿಗಬೇಕು, ಅಳಿಯನಿಗೆ ಮಗನಿಗೆ ಇಂಥ ಸೊಸೆ ಸಿಗಬೇಕು, ಈಗೆಲ್ಲ ನಮ್ಮದೊಂದು ಡಿಮಾಂಡ್ಗಳು ಒಂದಷ್ಟು ಇರ್ತಾವಲ್ಲ. ಇದೆಲ್ಲ ಪ್ರವೃತ್ತಿ ಜೀವನದಲ್ಲಿರುವವರು ನಾವು. ಆದರೆ ಕೆಲವರು ಇರ್ತಾರೆ, ಇದೆಲ್ಲ ಬೇಡ, ಸಾಕು ನಮಗೆ ಬೇಡ ಅಂತ ಹೇಳಿರ್ತಾರಲ್ಲ, ಅಂಥವರಿಗೆ ನಿವೃತ್ತಿ ಜೀವನವನ್ನು ಮಾಡೋರು ಅಂತ ಹೇಳ್ತಾರೆ. ನಿವೃತ್ತಿ ಜೀವನ ಮಾಡೋದಂದರೆ ಕೆಲಸ ಹೋದ್ಮೇಲೆ, ಕೆಲಸ ಆಫೀಸಲ್ಲಿ ಕೆಲಸವನ್ನು ಬಿಟ್ಟ ಮೇಲೆ ಮನೆಯಲ್ಲಿ ಬೆಳಿಗ್ಗೆ ಒಂದಷ್ಟು ಹೊತ್ತು ಕಾಫಿ ಕುಡ್ಕೊಂಡು
ಆಮೇಲೆ ಹೆಂಡತಿಗೆ ಬೈದು ತಂದುಕೊಡೆ ಉಪ್ಪಿಟ್ಟು ಅಂತ ಹೇಳ್ಕೊಂಡು ಟೇಬಲ್ ಕೂತ್ಕೊಳ್ತೇವೆ, ಅದೊಂದು ನಿವೃತ್ತಿ ಜೀವನ. ಅದಲ್ಲ, ಅದು ಹೋಮಿಯೋಪತಿ, ಪತಿ ಹೂಯಿಸಿನ ಹೋಮು. ಹೋಮಿಯೋಪತಿ ಅಲ್ಲ ಇದು. ಏನಂದರೆ ಇದು ಎಲ್ಲ ಬೇಡ ಅಂತ ತಾವೇ ಜಾಡಿಸಿ ಒದ್ದು ಹೋಗುವವರು, ನಮಗೇನು ಬೇಡ ಅಂತ. ಅದಕ್ಕೆ ಅವಧೂತರು ಅಂತ ಹೆಸರು ಅವರಿಗೆ. ಧೂಂಜ್ ಕಂಪನೆ ಅಂತ ಬಟ್ಟೆಯನ್ನೆಲ್ಲ ಹಿಂಡ್ತಿರಲ್ಲ, ಮತ್ತು ಏನಾದ್ರು ನೀರು ಉಂಟಂತ ಸಂಶಯದಿಂದ ಸುಮ್ಮನೆ ಜಾಡಿಸಿ ಬಿಡ್ತೀರ ನೋಡಿ, ಅವಾಗ ಇದ್ದ ಹನಿಯು ಕೂಡ ಹಾರಿ ಹೋಗುತ್ತಲ್ಲ. ಹಾಗೆ ಈ ಸಾಂಸಾರಿಕವಾದ, ಈ ಪ್ರಾಪಂಚಿಕವಾದ ಎಲ್ಲ ವಿಷಯಗಳನ್ನು ಕೂಡ ಹಿಂಡಿ ಹಿಪ್ಪೆ ಮಾಡಿ ಜಾಡಿಸಿಬಿಟ್ಟು ಏನು ಬೇಡ ಅಂತ ಹೊರಡೋರಿದಲ್ಲ, ಪರಮ ವೈರಾಗ್ಯರಾದವರು, ಅಂಥವರಿಗೆ ಅವಧೂತರು ಅಂತ ಹೆಸರು. ಅಂತಹ ಪರಮ ವೈರಾಗ್ಯ ಭಾಜನನಾಗಿರತಕ್ಕಂಥ ಶುಕಮುನಿಗಳಿಗೆ ಕೊಟ್ಟರಂತೆ ಭಾಗವತ ಎಂಬ ಪ್ರವಚನವನ್ನು. ಹಾಗಾಗಿ ಭಾಗವತ ಅಂತ ಹೇಳೋದು ನಿವೃತ್ತಿ ನಿರತನ, ಶುಕಂ ಅಧ್ಯಾಪಯಾಮಾಸ ನಿವೃತ್ತಿ ನಿರತಂ ಮುನಿ. ನಿವೃತ್ತಿ ನಿರತನಾಗಿರತಕ್ಕಂಥ ಶುಕಮುನಿಗೆ ಅದನ್ನು ಅಧ್ಯಾಪನ ಮಾಡಿಸಿದರು, ಉಪದೇಶ ಕೊಟ್ಟರು ಭಾಗವತ ಎಂಬ ಪುರಾಣವನ್ನು. ಹಾಗಾಗಿ ಭಾಗವತ ಎಂಬ ಪುರಾಣಕ್ಕೆ ಒಂದು ವಿಶಿಷ್ಟವಾದ ಸ್ಥಾನಮಾನವನ್ನು ಕೊಟ್ಟರು. ಹಾಗಾಗಿ ಪುರಾಣಾನಾಂ ಸಾರರೂಪ ಶ್ರೀಮದ್ಭಾಗವತಾಭಿಧ. ಪುರಾಣಗಳ ಸಾರ, ಪುರಾಣಗಳ ಎಸೆನ್ಸ್ ಅದು ಶ್ರೀಮದ್ ಭಾಗವತ ಅಂತ. ಭಾಗವತ ಎಂಬ ಪುರಾಣಕ್ಕೆ ಒಂದು ಮಹತ್ವದ ಸ್ಥಾನವನ್ನು ಕೊಟ್ಟರು. ಒಂದು ಮಾತು ಭಾಗವತರ ಬಗ್ಗೆ ಬರುತ್ತೆ, ಏನಂದರೆ ನಿಗಮಕಲ್ಪತರೋರ್ ಗಲಿತಂ ಫಲಂ ಶುಕಮಕಾತ್ ಅಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಹ ಭುವಿ ಭಾವುಕಾಹ ಅಂತ ಒಂದು ಮಾತು ಭಾಗವತರ ಬಗ್ಗೆ ಹೇಳತಕ್ಕಂಥ ಮಾತು ಇದು. ಏನು ಅಂದರೆ, ಒಂದು ಬಹಳ ದೊಡ್ಡ ಮರ ಇತ್ತಂತೆ, ಬಹಳ ಆಕಾಶದ ಎತ್ತರಕ್ಕೆ ಬೆಳೆದು ನಿಂತ ಮರ ಅದು, ಬಹಳ ಎತ್ತರದ ಮರ ಅದು. ಆ ಮರದಲ್ಲಿ ಒಂದಷ್ಟು ಹಣ್ಣುಗಳಿದ್ವಂತೆ. ಸಮಸ್ಯೆ ಏನು ಅಂದರೆ, ಬಹಳ ಎತ್ತರಕ್ಕೆ ಬೆಳೆದ ಮರವನ್ನು ಹತ್ತಲಿಕ್ಕೆ ನಮಗೆ ಯಾರಿಗೂ ಸಾಧ್ಯವೇ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ನಮ್ಮದು. ಒಂದು ಸಣ್ಣ ಮರವನ್ನು ಹತ್ತಲಿಕ್ಕೆ ನಾವು ಒದ್ದಾಡ್ತೇವೆ, ದೊಡ್ಡ ಮರ ಅಂದಮೇಲೆ ಹೇಗೆ ಹತ್ತುವುದೇ. ಆದರೆ ಅದರ ಹಣ್ಣು ಬೇಕು ನಿಮಗೆ, ಮರ ಹತ್ತಲಿಕ್ಕೆ ಆಗಲ್ಲ ನಮ್ಮ ಕೈಯಲ್ಲಿ, ಹಣ್ಣು ಬೇಕು ಅದರದ್ದು. ಯಾಕೆಂದರೆ ತುಂಬ ರುಚಿಕರವಾದ ಹಣ್ಣಿದೆ ಅದು ಗೊತ್ತಿದೆ ನಮಗೆ. ಅಂಥ ಒಂದು ಹಣ್ಣನ್ನು ಹೊತ್ತುಕೊಂಡ ತುಂಬ ಎತ್ತರಕ್ಕೆ ಇಳಿದ ಮರ ಅದು, ಏರಿದ ಮರ. ಆ ಮರದಲ್ಲಿ ಹಣ್ಣು ಬೇಕು ಅಂತ ಆಸೆ ಪಡ್ತಾ ಬುಡದಲ್ಲಿ ಕೂತವನಿಗೆ ಏನು ಭಾಗ್ಯವೋ ಏನೋ, ಒಂದು ಹಣ್ಣು ಕೆಳಗೆ ಬಿದ್ದು ಬಿಡ್ತಂತೆ. ಅದು ಹೇಗೆ ಕೆಳಗೆ ಬಿತ್ತು ಅಂತ ಹೇಳಿದರೆ, ಒಂದು ಗಿಳಿ ಹೋಯ್ತಂತೆ, ಆ ಮರದ ಎತ್ತರಕ್ಕೆ ಹೋಯ್ತಂತೆ ಗಿಳಿ. ಹೋಗಿ ಒಂದಷ್ಟು ಹಣ್ಣುಗಳ ರಾಶಿಯಲ್ಲಿ ಯಾವುದೋ ಒಂದು ಹಣ್ಣನ್ನು ಮಾತ್ರ ಕೆಳಗೆ ಬಿಡಿಸಿಬಿಡ್ತಂತೆ. ಯಾಕೆ ಅದೇ ಹಣ್ಣನ್ನು ಬಿಡಿಸಿತು ಅಂದರೆ, ಗಿಳಿ ಸ್ವಲ್ಪ ಬುದ್ಧಿವಂತೆ ಪಕ್ಷಿ. ಅದೇನು ಮಾಡುತ್ತೆ ಅಂದರೆ, ಹಣ್ಣುಗಳನ್ನು ತನ್ನ ಕೊಕ್ಕಿನಿಂದ ಕುಕ್ಕಿಬಿಟ್ಟು ಯಾವುದು ಸ್ವೀಟೆಸ್ಟ್ ಹಣ್ಣು ಅದನ್ನು ಅದು ಉದುರಿಸೋದು, ಅದು ತಿನ್ನೋದು. ತಿನ್ನಲಿಕ್ಕೆ ಹೋಗ ಇದು ಉದುರು ಬಿಡುತ್ತೆ ಅಷ್ಟೇ. ಗಿಳಿ ಇಂಥ ಹಣ್ಣನ್ನೆಲ್ಲ ಮುಟ್ಟುವುದಿಲ್ಲ, ಸ್ವಲ್ಪ ಮಲ್ಲಾತಿಗೆ ಇರ್ತೀವಿ, ಸ್ವಲ್ಪ ದೊಡ್ಡತನತಿಗೆ. ಅದು ರುಚಿಕರವಾದರೆ ಮಾತ್ರ ಅದನ್ನು ಮುಟ್ಟುತ್ತೆ ಅದು. ಹಾಗಾಗಿ ಆಕಾಶದ ಎತ್ತರಕ್ಕೆ ಬೆಳೆದು ನಿಂತ ಮರದಲ್ಲಿರುವ ಸಾವಿರಾರು ಹಣ್ಣುಗಳಲ್ಲಿ ಯಾವುದೋ ಒಂದು ಹಣ್ಣನ್ನು ಅಲ್ಲಿ ಹಾರಿ ಬಂದ ಗಿಳಿ ಒಂದು ಉದುರಿಸಿತಂತೆ. ಶುಕಮುಖಾತ್ ಅಮೃತದ್ರವ ಸಂಯುತಂ ಅಂತ. ಎಂಥ ಹಣ್ಣದು ಅಂತ ಹೇಳಿದರೆ, ಹಣ್ಣನ್ನು ತಿನ್ನಬೇಕಾದ್ರೆ ಒಂದಷ್ಟು ತಾಪತ್ರಯಗಳು ಇದ್ದಾವೆ. ಹೇಗೆ ಅಂದರೆ, ಆ ಹಣ್ಣಿನ ತೊಟ್ಟನ್ನು ತೆಗಿಬೇಕು, ಆಮೇಲೆ ಸಿಪ್ಪೆಯನ್ನು ತೆಗಿಬೇಕು, ಆಮೇಲೆ ಅದನ್ನು ಹಲ್ಲಿನಿಂದ ತಿನ್ನಬೇಕು. ತಿನ್ನುವಾಗ ಒಂದಷ್ಟು ನಾರುಗಳು ಹಲ್ಲಿಗೆ ಸಿಕ್ಕಿದ ಮೇಲೆ, ಮತ್ತು ಯಾರು ಇಲ್ಲದಿದ್ದರೆ ಡೈರೆಕ್ಟ್ ಬಾಯಿಗೆ ಕೈ ಹಾಕಿ, ಯಾರಾದರೂ ಇದ್ದರೆ ಆ ಕಡೆ ಹೋಗೋರು ಕಾದು ಕೈ ಹಾಕಿ ತೆಗಿಬೇಕು. ಇಲ್ಲಾಂದರೆ ಏನಾದರೂ ಕಡ್ಡಿ ಸಿಗುತ್ತಾ ನೋಡಿ ಅದರಿಂದ ಮಾಡಬೇಕು. ಆಮೇಲೆ ಗೊರಟು ಬರುತ್ತಲ್ಲ, ಆ ಗೊರಟನ್ನು ಎಸಿಬೇಕು. ಅದು ನಾವೆಲ್ಲ ಸಣ್ಣದಿರಬೇಕಾದ್ರೆ ಒಂದು ಗಮ್ಮತ್ತಿತ್ತು. ಮರದ ಮಾವಿನ ಹಣ್ಣಿದ್ದ ಮಳೆಗಾಲದಲ್ಲಿ ಹಣ್ಣು ಬಿದ್ದರೆ ಆ ಹಣ್ಣನ್ನು ತಿಂದ ಮೇಲೆ ಗೊರಟನ್ನು ಬಿಸಾಡಬೇಕಾದ್ರೆ ಹಾಗೆ ಬಿಸಾಡಬೇಕಲ್ಲ, ಇಲ್ಲೆಲ್ಲ ಕರೀದು ಬಲ್ಪು ಕೊರಡದ ಬೆತ್ತಡ್ಡು ಅಂತ, ಇದೊಂದು ಖುಷಿ ಅದರಲ್ಲಿ. ಹಾಗೆ ಹಣ್ಣು ತಿನ್ನಬೇಕಾದ್ರೆ ಒಂದಷ್ಟು ತಾಪತ್ರಯಗಳು ಇರ್ತಾವಲ್ಲ, ಇನ್ನು ಅಂಥ ಹಣ್ಣಲ್ಲ ಅಂತೆ. ಅಮೃತದ್ರವ ರಸಂಯುತಂ. ಸಿಪ್ಪೆ, ಗೊರಟು, ತೊಟ್ಟು, ನಾರು ಏನೂ ಇಲ್ಲದೆ ರಸಗವಳವಾಗಿರತಕ್ಕಂಥ ಹಣ್ಣು ಇದು. ರಸವೇ ಇರುವುದು ಅದರಲ್ಲಿ, ಮತ್ತೆ ಯಾವುದು ಕೂಡ ತ್ಯಾಜ್ಯವಾದ್ದು ಇಲ್ಲವೇ ಇಲ್ಲ ಅಂತ ಹೇಳುವಷ್ಟು ಅತೀ ರುಚಿಕರವಾದ ಹಣ್ಣಂತೆ. ಅಮೃತದ್ರವ ಸಂಯುತಂ, ರಸಗವಳ, ಅಮೃತವೇ ರಸ ಅದರಲ್ಲಿ. ಅಂಥ ಒಂದು ಸುಂದರವಾದ ಹಣ್ಣನ್ನು ಗಿಳಿ ಬಿಡಿಸಿತಂತೆ ಕೆಳಗೆ. ಹಾಗಾಗಿ ಆ ಮರದ ಹೆಸರೇನು ಗೊತ್ತು? ನಿಗಮಕಲ್ಪತರೋರುಹು. ಆ ವೇದಗಳೆಂಬ ಮರ ಅಂತೆ, ಅದರಿಂದ ಅಷ್ಟು ಎತ್ತರಕ್ಕೆ ಬೆಳೆದದ್ದು ಅದು. ವೇದ ಬಹಳ ಎತ್ತರದಲ್ಲಿರೋದು. ಅದರಿಂದ ಗಲಿತಂ ಫಲಂ, ಯಾವುದರಿಂದ? ಗಿಳಿಯ ಮುಖದಿಂದ ಅಂತ. ಅದಕ್ಕೆ ಶ್ಲೇಷ ಅಲಂಕಾರ. ಗಿಳಿಯ ಮುಖದಿಂದ ಮಾತ್ರ ಅಲ್ಲ, ಶುಕಮುನಿಗಳ ಮುಖದಿಂದ ಅಂತ. ಶುಕಮುಖಾತ್ ಅಮೃತದ್ರವ ಸಂಯುತಂ. ಅಂತಹ ಭಾಗವತ ಎಷ್ಟು ಸಮಯ ಕೇಳಬೇಕು? ಆದರೆ ಒಂದು ದಿವಸ ಅಷ್ಟಕ್ಕೆ ಸಾಕಾಗಿಬಿಡುತ್ತೆ. ಯಾಕೆಂದರೆ ಆ ಟೈಮಲ್ಲಿ ಕರೆಕ್ಟಾಗಿ ಧಾರಾವಾಹಿ ಇರುತ್ತೆ.
ಅದನ್ನು ಬಿಟ್ಟು ಬರಬೇಕು ನಾವು. ಎಷ್ಟು ಕಷ್ಟ ನಮಗೆ, ಎಷ್ಟು ದೊಡ್ಡ ತ್ಯಾಗ ನಮ್ಮದು. ಅದು ಕೂಡ ಅವರಾದರೂ ಸುಮ್ಮನೆ ಇರ್ತಾರಾ? ಅವರಿಗೆ ಅದು ರೋಚಕವಾಗಿರಬೇಕು ಆ ಕತೆ. ಏನು ಅಂದರೆ ಅತ್ತೆ ಸೊಸೆ ಜಗಳಾಡುವಂಥದ್ದು, ತಂದೆ ಮಗ ಜಗಳಾಡುವಂಥದ್ದು. ಯಾಕೆ ಗೊತ್ತು? ಅದೆಲ್ಲ ಅದಕ್ಕೆ ಪ್ರಾಯೋಜಕರು ದೊಡ್ಡ ದೊಡ್ಡ ವಿದೇಶಿ ಕಂಪನಿಗಳು, ಮಲ್ಟಿನ್ಯಾಷನಲ್ ಕಂಪನಿಗಳು, ಬಹುರಾಷ್ಟ್ರೀಯ ಕಂಪನಿಗಳು. ಅವರೆಲ್ಲ ಫ್ರಿಜ್ಜು, ಟಿ ವಿ ಎಲ್ಲ ಉತ್ಪಾದನೆ ಮಾಡೋ ಕಂಪನಿಗಳು. ಅತ್ತೆ ಸೊಸೆ ಜಗಳ ಆದರೆ ಮಾತ್ರ ಒಂದು ಟಿ ವಿದ 2 ಟಿ ವಿ ಆಗುತ್ತೆ. ಯಾಕಂದರೆ ಸೊಸೆ ಮನೆಗೆ ಒಂದು ಟಿ ವಿ ತಗೊಳ್ತಾರೆ, ಅತ್ತೆ ಮನೇಲಿ ಒಂದು ಟಿ ವಿ ಇರುತ್ತಲ್ಲ. ಅವ್ರು ಇನ್ನೊಂದು ಮನೆ ಮಾಡಿದರೆ ಅಲ್ಲಿಗೊಂದು ಟಿ ವಿ ಹೋಗುತ್ತೆ. ಮಗ ತಂದೆ ಜಗಳ ಆಡಿಬಿಟ್ರೆ 2 ಟಿ ವಿ 2 ಫ್ರಿಜ್ಗಳೆಲ್ಲ ಸಿಗುತ್ತಲ್ಲ. ಅದಕ್ಕೆ ಅವರೆಲ್ಲ ಅಂಥದ್ದೇ ಒಳ್ಳೆ ಧಾರಾವಾಹಿ ಮಾಡೋದಿಲ್ಲ. ಅತ್ತೆ ಸೊಸೆ ಜಗಳ ನಾಳೆ ಏನಾಗುತ್ತೆ ಅಂತ ಇವತ್ತೇ ಕುತೂಹಲ. ಯಾಕೆಂದರೆ ಅಲ್ಲೇ ನಿಲ್ಲಿಸ್ಬಿಡೋದು ಅವರು. ಧಾರಾವಾಹಿ ನಿಲ್ಲಿಸಬೇಕಾದ್ರೆ ಸುಮ್ಮನೆ ಎಲ್ಲೆಲ್ಲೋ ನಿಲ್ಲಿಸೋದಿಲ್ಲ, ನಾಳೆ ನೋಡಲೇಬೇಕಾದನು. ಯಾಕೆಂದರೆ ಆ ಜಗಳ ಆಡಿ ಅತ್ತೆ 2 ಹೊಡೆದ್ರೆ ಸೊಸೆಗೆ, ಸೊಸೆ ಅತ್ತೆಗೆ ಹೊಡೆದ್ಲು ಅಂತ ನೋಡಲಿಕ್ಕೆ ಆಗಬೇಕಾದ್ರೆ, ಕೈ ಎತ್ತಬೇಕಾದ್ರೆ ನಿಲ್ಲಿಸಿಬಿಡ್ತಾರೆ. ನಾಳೆಗೆ ನೀವು ಹೋಗದಿದ್ರೆ ಉಪಾಯನಿಲ್ಲ. ಆದ್ದರಿಂದ ಭಾಗವತಕ್ಕೆ ಬಂದರೆ ಧಾರಾವಾಹಿ ಕತೆ ಗೋವಿಂದ ಅಲ್ವಾ. ಅಂಥ ಪರಿಸ್ಥಿತಿಯಲ್ಲಿ ಒಂದು ದಿವಸ ಭಾಗವತಕ್ಕೆ ಹೇಳೋದು ಕಷ್ಟ. ಆದರೂ ಹೋಗಲಿ ಬಿಡಿ, ಏನೋ ಒಂದು ನಮ್ಮ ಗೋಪಾಲಕೃಷ್ಣ ತಂತ್ರಿಗಳು ಅರೇಂಜ್ಮೆಂಟ್ ಮಾಡಿದ್ದಾರೆ. ನಮ್ಮ ವಸಂತ ಭಾರದ್ವಾಜ್ ಅವರು ತುಂಬ ದೊಡ್ಡ ವಿದ್ವಾಂಸರು, ಅವರು ಬಹುಭಾಷಾ ಕಲಾವಿದರು, ಅನೇಕ ಭಾಷೆಗಳಲ್ಲಿ ಪರಿಣತಿ ಪಡೆದವರು, ಅಷ್ಟಾವಧಾನವನ್ನು ಮಾಡುವವರು, ಶತಾವಧಾನ ಮಾಡುವವರು, ತುಂಬ ಪರಿಣತವಾದ ಬುದ್ಧಿಶಕ್ತಿ ಇರುವವರು. ಹಾಗಾಗಿ ಭಾಗವತ ಹೇಳಲಿಕ್ಕೆ ತುಂಬ ಯೋಗ್ಯವಾದ ವ್ಯಕ್ತಿಯನ್ನು ಕೊಟ್ಟಿದ್ದಾರೆ ತಂತ್ರಿಗಳು ಎಂಬ ಕಾರಣಕ್ಕೆ 1 ವಾರ ಕೇಳಿದರೆ ಸಾಕು, ಅದಕ್ಕಿಂತ ಹೆಚ್ಚು ಹೇಳಲೇಬಾರ್ದು, ಸಪ್ತಾಹ ಅಲ್ವದು ಅಂತ ಅಂದುಕೊಂಡವರಿಗೆ ಅದು ಪರಿಸ್ಥಿತಿ ಹಾಗೆ ಬಂದಿತ್ತು. ಒಂದು ಸಲ ಬೇಡಲ್ವ, ಹಾಂ ಸಾಕು, ಕತೆ ಮೇಲೆ ನಿಗಳೆ ಬಿಟ್ಟಿತ್ತು ಅಂದರೆ ರಾತ್ರಿ. ಹೀಗೆ ಆ ಭಾಗವತವನ್ನು ನಾನು ಅದು ಹೇಗೆ ಬಂತು ಅಂತ ಹೇಳಲಿಕ್ಕೆ ಹೊರಟದು. ಅದು ಹೊರಟ್ರೆ 1 ಗಂಟೆ ಬೇಕು, ಮತ್ತು ನಮ್ಮ ವಸಂತರು ಶುರು ಮಾಡಬೇಕು ಪ್ರವಚನ, ಭಾರದ್ವಾಜರು. ಅದಕ್ಕೆ ಇಂತಹ ಭಾಗವತವನ್ನು ನೀವು 7 ದಿವಸ ಕೇಳಬೇಕು ಅಂತ ಅಲ್ಲ ಅಂತೆ. ಮತ್ತು 70 ದಿವಸ ಕೇಳಿ, 700 ದಿವಸ ಕೇಳಿ, 2000 ದಿವಸ ಸಾಯುವ ತನಕ ಕೇಳಿ ಅಂತ ಹೇಳಿದ್ರು. ಪಿಬದ ಭಾಗವತಂ ರಸಂ ಆ ಲಯಂ, ದೇಹ ಲಯ ಆಗೋವರೆಗೂ ಕೇಳ್ರಿ ನೀವು ಅಂತ. ಯಾಕೆಂದರೆ ಇದು ಕೇಳಿ ಮುಗಿಸುವಂಥ ಕಥೆಯಲ್ಲ. ಮತ್ತೆ ಮತ್ತೆ ನಾನು ಹೇಳಿದ್ದು ಒಂದು ರೀತಿಯಲ್ಲಿ ನಿಮ್ಗೆ ಇಷ್ಟವಾದರೆ, ವಸಂತ ಭಾರದ್ವಾಜರು ಹೇಳಿದರೆ ಅದು ಇನ್ನೊಂದು ರೀತಿ ಇಷ್ಟ ಆಗುತ್ತೆ ನಿಮಗೆ. ಒಂದೇ ಕತೆ ಒಬ್ಬೊಬ್ಬರ ಮುಖದಿಂದ ಇನ್ನೊಂದು ಆಯಾಮದಲ್ಲಿ, ಒಬ್ಬರ ಚಿಂತನೆಯ ಫಲವಾಗಿ ಅದು ಒಂದೊಂದು ರೀತಿಯಲ್ಲಿ ಮೂಡಿ ಬರುತ್ತಲ್ಲ. ಹಾಗಾಗಿ ಇದು ಸಾಕು ಅಂತ ಅನಿಸೋ ಅಂತಹ ಭಾಗವತವನ್ನು ಆಲಯಂ, ನಿಮ್ಮ ದೇಹ ಕಟ್ಟಿಗೆ ರಾಶಿಯಲ್ಲಿ ಇಡುವ ತನಕವೂ ಕೇಳಿ, ಪ್ರಾಣ ಹೋಗುವ ಕೊನೆ ತನಕವೂ ಕೇಳಿ ನಿಮ್ಮ ಬದುಕನ್ನು ಪಾವನ ಮಾಡಿಸಿಕೊಳ್ಳಿ ಅಂತ ಹೇಳುವಂಥ ಒಂದು ಅದ್ಭುತವಾದ ಗ್ರಂಥ ಅದು ಭಾಗವತ. ಆದ್ದರಿಂದ ಭಾಗವತವನ್ನು ಒಳ್ಳೆಯದಕ್ಕೂ ಕೇಳ್ಬೋದು, ಕೆಟ್ಟ ಪರಿಸ್ಥಿತಿಯಲ್ಲಿ ಕೇಳ್ಬೋದಂತೆ. ಒಂದು ಪರಂಪರೆಯಲ್ಲಿ ಸದ್ಗತಿ ಸಿಗಿಲ್ಲ ಅಂತ ತಿಳ್ಕೊಳ್ಳಿ, ಪ್ರಶ್ನೆ ಹೇಳಿದಾಗ ಹೇಳ್ತಾರೆ ಅವರು, ಗೀತಾದೃಷ್ಟು ಪಾರಾಯಣ ಮಾಡಿಸಿ, ಭಾಗವತ ಸಪ್ತಾಹ ಪ್ರವಚನ ಮಾಡಿಸಿ, ನಿಮ್ಮ ಹಿರಿಯರಿಗೆ ಸದ್ಗತಿ ಸಿಗುತ್ತೆ ಅಂತ. ಒಂದು ಬಿದಿರಿನ ರಾಶಿಯಲ್ಲಿ ಒಂದು ಎತ್ತರಕ್ಕೆ ಬೆಳೆದ ಬಿದಿರಿನ ಒಂದು ಗಿಡ ಏನಿದೆ, ಅದರಲ್ಲಿ ಒಂದು 7 ಗಂಟೆ ಇತ್ತಂತೆ. ಒಂದೊಂದು ದಿವಸ ಭಾಗವತನ ಒಂದೊಂದು ಗಂಟೆ ಪಟಾರತ ಹೊಡಿತಾ ಇತ್ತಂತೆ. ಯಾಕೆಂದರೆ ಪ್ರೇತಗಳಾಗಿ ಸದ್ಗತಿ ಸಿಗದೇ ಇರುವಂಥ ಪ್ರೇತಗಳು ಹಿರಿಯರು ಅಲ್ಲಿ ನಿಂತಿದ್ರಂತೆ. ಒಂದೊಂದು ದಿವಸವೂ ಕೂಡ ಅವರು ಸದ್ಗತಿಯನ್ನು ಪಡೀತಿದ್ರಂತೆ ಭಾಗವತ ಪ್ರವಚನ ಕೇಳಿದರೆ ಮತ್ತು ಹೇಳಿದರೆ. ಅದರಿಂದ ಒಂದಷ್ಟು ಪೂರ್ವಜರು ಯಾರಿಗಾದರೂ ಸದ್ಗತಿ ಸಿಗದೇವರು ಇದ್ದರೆ ಅವರಿಗೂ ಸದ್ಗತಿ ಸಿಗುತ್ತಂತೆ. ಹಾಗಾಗಿ ಐಹಿಕ ಪ್ರಯೋಜನ ಒಂದು, ಪಾರತ್ರಿಕ ಪ್ರಯೋಜನ ಒಂದು, ಉಭಯ ಪ್ರಯೋಜನ ಇರತಕ್ಕಂಥ ಗ್ರಂಥ ಇದೆ ಅದು ಭಾಗವತ. ಆದ್ದರಿಂದ ಭಾಗವತವನ್ನು ಕೇಳಿದರೆ ನಿಮಗೆ ಇಹಲೋಕಕ್ಕೂ ಪುಣ್ಯ, ನಾವು ಈ ಲೋಕವನ್ನು ಬಿಟ್ಟು ಹೋದಾಗಲೂ ನಮ್ಮ ಬೆಂಬಲವಾಗಿ ಅದು ಬರುತ್ತೆ ಪುಣ್ಯ, ನಮ್ಮ ಜೊತೆಗಿರುವವರಿಗೂ ಪುಣ್ಯ, ನಾವು ಯಾರನ್ನು ಕಳ್ಕೊಂಡಿದ್ದೇವೋ ಅವರಿಗೆ ಸದ್ಗತಿ ಸಿಗದೆ ಅವರು ಎಲ್ಲೋ ಮರದ ಬುಡದಲ್ಲಿ ಮರದ ಗೆಲ್ಲಲ್ಲಿ ಇಟ್ಕೊಂಡು ಪಟ ಅಂತ ರಾತ್ರಿ ನಾವು ಹೋಗುವಾಗ ಅದನ್ನು ಅಲುಗಾಡಿಸಿಬಿಟ್ಟು ನಮಗೆ ಭಯ ಹುಟ್ಟುಪಡ್ತಾರಲ್ಲ ಸದ್ಗತಿ ಆಗದೆ, ಅಂಥವರಿಗೂ ಅದು ಪುಣ್ಯವನ್ನು ಕೊಡುತ್ತೆ ಅಂತ, ಅವರು ಸದ್ಗತಿ ಸಿಗುತ್ತೆ ಅಂತ. ಅಂತಹ ಭಾಗವತವನ್ನು, ಪುರಾಣಗಳ ಸಾರವನ್ನು, ಪುರಾಣಗಳ ರಾಜನಾಗಿರತಕ್ಕಂಥ ಭಾಗವತವನ್ನು ಇವತ್ತಿನಿಂದ ಆರಂಭಿಸಿ ಇನ್ನು 1 ವಾರದ ತನಕ ತುಂಬ ಸುಂದರವಾದ ರೀತಿಯಲ್ಲಿ ಸುಬ್ರಹ್ಮಣ್ಯ ಮಠದ ಮಂಗಳೂರಿನ ಶಾಖೆಯಲ್ಲಿ ನಿಮ್ಮಂಥ ಅನೇಕ ಮಂದಿ ಕೇಳಲಿಕ್ಕಿದ್ದೀರಿ. ನಿಮ್ಮ ಭಾಗ್ಯ ಇದು. ಯಾಕೆಂದರೆ ನೀವು ಇರುವಲ್ಲಿಗೆ ಬರಬೇಕು ಅಂತ ಏನಿಲ್ಲ, ನೀವೇ ಅಲ್ಲಿ ಅವ್ರು ಇಲ್ಲವರಿಗೆ ಹೋಗ್ಬೇಕು, ಹೇಳುವವರು ಇರುವಲ್ಲಿಗೆ. ನೀವಿರೋರಿಗೆ ಬಂದರು ಅಂದರೆ ಪುಣ್ಯ. ಪರೀಕ್ಷಿತನಿಗೆ ಹಾಗಾಯಿತು, ಶಮೀಕ ಋಷಿಗಳ ಶಾಪ ಬಂತು, ಶೃಂಗಿಯ ಶಾಪ ಬಂತು. ಶೃಂಗಿಯ ಶಾಪ ಬಂದು 1 ವಾರದಲ್ಲಿ ಸಾಯ್ತೇನೆ ಅಂತ ಗೊತ್ತಾಯಿತು. ಇನ್ನೇನು ಮಾಡಬೇಕು, ಸರ್ಪ ಕಚ್ಚಿ ಸಾಯ್ತೇನೆ ಅಂತ ಗೊತ್ತಾದ ಮೇಲೆ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಅದಕ್ಕೋಸ್ಕರ ಒಂದು ಈ ಥರ ರೌಂಡ್ ಪಿಲ್ಲರ್ ಕಟ್ಟಿ ಗಂಗಾ ತೀರದಲ್ಲಿ ಪಿಲ್ಲರ್ನ ಮೇಲೆ ಒಂದು ಸಣ್ಣ ಮನೆ ಕಟ್ಟಿ ಅದರಲ್ಲಿ ಕೂತ. ಯಾಕೆಂದರೆ ಹಾವು ಬರಲಿಕ್ಕಾಗಲ್ಲ ಅಂತ, ಹಾವಿನಿಂದ ಸಾಯೋದು ಅಂತ ಆಯ್ತಲ್ಲ, ಹಾವು ಹತ್ತದೇ ಇರುವಂಥ ಪಿಲ್ಲರ್ ಮಾಡಿಬಿಟ್ರೆ ಸೇಫ್ಟಿ ಝೋನ್ ಅಂತ ಅಂದ್ಕೊಂಡು, ಸುರಕ್ಷಿತವಾದ ತಾಣ ಅಂತ ಅಂದ್ಕೊಂಡು ಮಾಡಿದಂತೆ. ಅಂಥವನು ಚಿದ್ನಾಕ್ರಾಂತನಾದೆ. ಇಷ್ಟುವರೆಗೆ ಆಡಬೇಕಾದ್ದನ್ನು ಮಾತ್ರ ಆಡಿದ್ದಲ್ಲ, ಆಡಬಾರದನ್ನು ಆಡಿದ್ದೆ ನನ್ನ ಜೀವನದಲ್ಲಿ.
ಇಷ್ಟೊಂದು ಮಾಡಲೇಬೇಕಾದ್ದನ್ನು ಮಾಡಿದ್ದಲ್ಲ, ಮಾಡಬಾರದನ್ನು ಮಾಡಿಗಿದೆ. ಇನ್ನು ಒಂದು ವಾರದಲ್ಲಿ ಮಾಡಬೇಕಾದ್ದನ್ನೇ ಮಾಡಬೇಕು, ಆಡಬೇಕಾದ್ದನ್ನೇ ಆಡಬೇಕು, ಅಂಥ ಜೀವನ ಆಗಿರಬೇಕು ನಂದು ಅಂತ ಹೇಳುವ ಕಾರಣದಿಂದ ತುಂಬ ಚಿಂತನಾಕ್ರಾಂತನಾದಂತೆ. ಏಕೆಂದರೆ ಮೊಬೈಲ್ ಇಲ್ಲ, ಯಾವುದು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರಲಿಲ್ಲ ಅಷ್ಟು ವರ್ಷಗಳ ಹಿಂದೆ. ಅವನಿಗೊಂದು ದೊಡ್ಡ ವಿದ್ವಾಂಸರು ಬೇಕು, ಹೇಗೆ ತರಿಸ್ಕೊಡೋದು ಅವರನ್ನು? ಇವತ್ತಾದರೆ ಅಣ್ಣರೇ ಒಂಜಿ ಅರ್ಜೆಂಟ್ ಎಂಕ್ಲೆ ಒಂಜಿ ಹೋಮ ಅವರುಂಟು ಬರ್ಪಾರ ಅಂತ ಮೊಬೈಲಿಗೆ ಕೇಳ್ಬೋದು, ಅವ್ರು ಬರ್ತಾರೆ ಆಚಾರ್ಯರು. ಆ ಕಾಲದಲ್ಲಿ ಇದೇನಿತ್ತು ಹೇಳಿ? ಒಂದು ವಾರದಲ್ಲಿ ಒಂದೊಂದು ನಿಮಿಷವೂ ವೇಸ್ಟ್ ಮಾಡಲಿಕ್ಕಿರುವ ಇಲ್ಲ, ವ್ಯರ್ಥ ಮಾಡಲಿಕ್ಕೇ ಇಲ್ಲ. ಹೋಯ್ತಲ್ಲ, ಒಂದು ವಾರ ಆದ ಕೂಡಲೇ ಸತ್ತೇ ಬಿಡ್ತಾನೆ ಹಾವು ಕಚ್ಚಿ. ಒಂದು ವಾರದಲ್ಲಿ ನಾನು ಇನ್ನೇನಾದರೂ ಜೀವನಕ್ಕೆ ಬೇಕಾದನ್ನು ಮಾಡ್ಕೊಳ್ಬೇಕು ಅಂದರೆ ಪಂಡಿತರು ಬೇಕಲ್ಲ ಹೇಳ್ಕೊಳ್ಳುವವರು ಯಾರಿದ್ದಾರೆ? ಅಕಸ್ಮಾತ್ತಾಗಿ ಅವನ ಭಾಗ್ಯದ ಫಲವಾಗಿ ಒಬ್ಬ ಬಂದಂತೆ, ಅವನೇ ಶುಕಮುನಿಗಳಂತೆ. ಅವನ ಭಾಗ್ಯ ಅದು, ಪರೀಕ್ಷಿತನ ಭಾಗ್ಯ. ಒಂದೇ ವಾರದಲ್ಲಿ ಸಾಯ್ತೇನೆ ಅಂತಿರಬೇಕಾದ್ರೆ ಯಾರಾದರೂ ಒಬ್ಬರು ಬಂದು ಬಿಟ್ರೆ ಪುರಾಣ ಹೇಳುವವರು ಎಂಥ ಭಾಗ್ಯ ಅದು. ಅದು ಬಂದದ್ದು ಅವನ ಪುಣ್ಯದಿಂದ. ಅದು ಬಿಟ್ಟರೆ ನಮಗೆ ನಮ್ಮ ಇರುವಲ್ಲಿಗೆ ಬಂದು ಪ್ರವಚನ ಪುರಾಣ ಹೇಳುವವರು ಸಿಗ್ತಾರೆ ಅಂತ ಹೇಳೋದು ಬಹಳ ಕಷ್ಟ. ನೀವು ಇರುವಲ್ಲಿಗೆ ಬರಬೇಕು ಅಂತ ನಮ್ಮ ಗೋಪಾಲಕೃಷ್ಣ ತಂತ್ರಿಗಳದೊಂದು ಆಸೆ. ಹಾಗಾಗಿ ಅವ್ರು ಏನು ಮಾಡಿದರು ಅಂದರೆ, ಒಂದು ಒಳ್ಳೆಯ ಪುರಾಣಿಕರನ್ನು, ನಮ್ಮ ವಸಂತ ಭಾರದ್ವಾಜ ಕಬ್ಬಿನಾಲೆ ಪುರಾಣಿಕರನ್ನು ಕರೆಸಿದ್ದಾರೆ. ಅವರು ಪುರಾಣಿಕರಲ್ಲ, ಪುರಾಣ ಹೇಳುವವರಿಗೆ ಅವರಿಗೆ ಅದು ಸರ್ನೇಮೆ ಎಕ್ಸ್ಟ್ರಾ ಇಟ್ಟದ್ದು ನಾನು. ಅವರು ನಿಮಗೆ ಈ ಸ್ಥಳದಲ್ಲಿ ಪುರಾಣವನ್ನು ಹೇಳ್ತಾರೆ. ಈಗ ನೀವು ಬೆರಳೆಣಿಕೆ ಮಂದಿ ಇದ್ದೀರಲ್ಲ, ನೀವು ಬನ್ನಿ, ನಿಮ್ಮವ್ರನ್ನೂ ಕರಿತೇನೆ ನಾಳೆಯಿಂದ. ಅಲ್ಪ ಪ್ರವಚನ ಒಂದು ಉಂಡು ಮಾರೆ, ಬೈದ ಪುರ್ತುಕಾಂಡ ಒಂಜಿಗಳಿಗೆ ಹೋದ್ಬಲ್ಲ ಜೋಕುಲ್ಲ ಬಲ್ಲೆಪ್ಪ ಬೊಕ್ಕ ಇಲ್ಲಡೆ ನಮ್ಮ ಈ 7 ದಿನ ಬೊಡ್ಡ ಬೊಕ್ಕ 375 ಇಲ್ಲಡೆ ಇಪ್ಪು ನಗಲು 375 ನನ್ನ ಯಾಪ ನಮಕ್ ಇಂಚಿನ ತಿಕ್ಕೊಂಡು ಪಂಡ್ದು ಎಣ್ಣದು ನಿಗಲು ಮಾತೇರಲ್ಲ ಒಂಜಾರು ಜನ ಲೆತ್ತೊಂದು ಬಲಿ ಮುಲ್ಪ ಜಾಗ ಪಾಪಂದೆ ಬೊಕ್ಕ ಪಿದಾಡು ಮತ್ತು ಕುರ್ಚಿ ಪ್ರಸಂಗ ಬರೋಡು ಅಂಜಾವುಡು ಮುಲ್ಪ ಒಲ್ಲ ಜಾಗ ಯಾವ್ಜಿಗೆ ಮಾರೆ ಅಲ್ಲಿ ಪುರಾಣ ದೀವಂದಿರ ಅಂಡ ದಾನಿ ಜಾಗವಂತೆ ಜಾಸ್ತಿ ಇತ್ತು ಎಡ್ಡೆ ಇತ್ತಿನಂತ ಆಂಡ ಒಂಜಿ ಭಾರಿ ಖುಷಿತ ವಿಷಯ. ಸುಬ್ರಹ್ಮಣ್ಯ ಮಠಕ್ಕೆಲ್ಲ ವ್ಯವಸ್ಥೆ ಮಲ್ತನಾಗ್ಲಿಕ್ಕೆಲ್ಲ ಒಂಜಿ ಖುಷಿ ಆಗ್ಬೋದು. ಅಂಚ ನಿಗಲು ಎಲ್ಲೆಡ್ದಿಂಚಿ ಪಂಡೆ ಒಂಜಿ ಭಾಗವತ ಪ್ರವಚನ ಪಂಡ ಅಂಚಿಂಚಿನ ಹತ್ತವು ನಮ್ಮ ನಮ್ಮ ಅಗಪ್ಪನ ಕಾಲಗೆಲ್ಲ ಬೋಡಿತನ ಒಂಜಿ ಮಲ್ಲ ಗ್ರಂಥ ಮಾಮಲ್ಲ ಗ್ರಂಥ ಅಂಚ ಅದು ಮಾತೆಲ್ಲ ಒಟ್ಟು ಕೇಂಡ ಬಕ್ಕಲ ಪುಣ್ಯ ಉಂಡುಗೆ ಅಂಚ ಅದನ್ನು ಮಾತೆ ಬಲ್ಲೆ ಎಂದು ನಿಗಲು ಎದೊಂದು ಬರಪ್ಲಕ್ಕ ಅವಡು ಅಂಚಿನ ಒಂಜಿ ಈ ಭಾಗವತ ಪುರಾಣದ ಒಂದು ಸಂದರ್ಭಡೆ ಇನಿ ತಂತುರ್ಲು ಪಂಡೇರೆ ಸ್ವಾಮಿಲಿ ಈರೇ ಬರ್ತದೆ ಒಂದೇನು ಉದಿಪನ ಮಲ್ಪೋಡು ಇನ್ನಿಡ್ದಿಂಚಿ ಒಂಜಿ ವಾರಾಪನ ಪ್ರವಚನಗೆ ಈರಿನ ಕೈಟು ಒಂಜಿ ಬೊಲ್ಪು ಪತ್ತಾದವೇನು ಉದಿಪನ ಮಲ್ತಾರಣ ನಮ್ಮ ಕಬ್ಬಿನಲ್ಲಿ ವಸಂತ ಭಾರದ್ವಾಜರು ಪುರುಡುಂದೇನು 7 ದಿನ ಪಂಡ್ರೆಗುಲ್ಲೇರು ಪಂಡಪನ ಒಂಜಿ ಆರ್ನ ಬಯಕೆದ ಮಿತ್ತೆ ನಮ್ಮ ಇಡೆಗೆ ಬರ್ರೆಗೆ ಸಂತೋಷ ಅಂಡು ನಿಗುಲು ಮಾತ ನೆರೆಕರೆ ತಗುಲು ಮಾತ ಪ್ರೀತಿಡು ಬರೋಡು ಈ ಮಠದ ಮಿತ್ತ ಅಭಿಮಾನದಿ ಒಂದು ದುಂಬುಡುದಿಂಚಲ ನಿಗುಲು ಮುಲ್ಪ ನಡತೊಂದಿತ್ತಾರೆ. ನನ್ನ ಮಿತ್ತಗಿಲ ಮಲ್ಪ ನಿಗುಲು ಬರ್ತದೆ. ಹಾಗಾಗಿ ಭಜನೆ ಮಲ್ಪ ನಿಪ್ಪು ಅಥವಾ ಯೋಗದಾಗಲು ಬರೋದಿಲ್ಲ ಯೋಗಿಲು ಮಾತ ಮುಲ್ಪ ಬರೋದು ಯೋಗ ಮಲ್ಪ ಅವರಿಗೆ ಅಂಚೆ ನಿಗುಲು ಮಾತ ಬರ್ತದೆ. ಈ ಜಾಗಡೆ ಎಡ್ಡೆ ರೀತಿಯ ಕಾಲಕ್ಷೇಪ ಮಲ್ತಾರಡ ಬದುಕು ಸಾರ್ಥಕ ಅಂಡಂದು ಲೆಕ್ಕ ಅಂಚಿನ ದಿನಕುಲು ಬರಡಲು ಪಣಪನ ಪಾತೆರ ಪಣೊಂದು ಈ ಜಾಗಡೆ ಪ್ರತಿಷ್ಠಿತವಾಯಿನ ಅಂಚತನ ಸರ್ಪನ ಉಲಾಡಿತನ ಸಂಕರ್ಷಣ ದೇವರೇ ಸಾಕ್ಷಾತ್ ಮುಲ್ಪ ಇತ್ತನ ನಾಗದೇವರನ ಪೂರ್ಣಾನುಗ್ರಹ ನಿಗಲಿಗೆ ಮಾತ ಇತ್ತೊಂದು ನಿಂಗಲ ಬದುಕು ಪಾವನಾವಡೆ ಭದ್ರಂ ಕರ್ಣೇಭಿ ಶೃಣಿಯಾಮ ದೇವಾಹ ಭದ್ರಂ ಪಶ್ಯೇಮ ಅಕ್ಷಭಿ ಸ್ಥಿರೈರಂಗೈಸ್ತುಷ್ಟುವಾಂಸಸ್ತನೂಭಿ ದೇವಹಿತಂ ಯದಾಯು ದೇವರ ಕೊರ್ತನ ಆಯುಸುನು ದೇವರಿಗೋಸ್ಕರ ಅದು ನಮ್ಮ ದಿವೋಡು ಅಂದ ಇಂಚಿನ ಎಡ್ಡೆ ಬೇಲೆ ಮಲ್ಪೊಡುಗೆ ಭದ್ರಂ ಕರ್ಣೇಭಿ ಶೃಣಿಯಾಮ ದೇವಾಹ ಕಿಮಿಟ್ ಎಡ್ಡಿತ್ತಿನ ಕೆಂಡ ಭಾಗ್ಯ ಬರಡ ನಮಕ್ ಅವುಡ್ದು ಎರ ನೆರ್ಪನ ಆಮಗೆ ಈಮಗೆ ನಿರಪಿನ ಕೇಂದ್ರದ ಖುಷಿ ಪಡ್ಪನ ಬಿಡ್ಚಿ ನಮ್ಮ ಭದ್ರಂ ಪಶ್ಯೇಮ ಅಕ್ಷಭಿ ಕಂಡು ಎಡ್ಡಿತ್ತಿನ ತೂಪರ ಕಾವಡಾತ ಹೊರತು ಅವು ಎರೆಗೆ ಹಾಕಿ ಈಗ ಕ್ರಿಮಿನಲ್ ಮಲ್ತೆಗೆ ತೂದ ನಮಕ್ ಖುಷಿ ಅಂಡಿಗೆ ಪಡಪನ ಕಣ್ಣ ಅವರೇ ಬಲ್ಲಿ ನಮನ ಅಂಚಾದ ಮಾತ ಅಂಗಾಂಗ್ಲೇನು ದೇವರು ಕೊಡ್ತೇನೆ ನಮಕ್ ಅವನು ಸ್ಥಿರೈರಂಗೈಹಿ ಈ ಅಂಗಾಂಗನ ಗಟ್ಟಿ ಇಪ್ಪನಗನೆ ಎಟ್ಟು ಒಂದು ಜಾತಿ ಎಡ್ಡೆ ಬೇಲೆ ಮಲ್ತದೆ ಬದುಕನ್ನು ಸಾರ್ಥಕ ಮಲ್ತಣ್ಣ ಯೋಗ ಭಾಗ್ಯನ ದೇವರು ಕೊರಡು ಪಣಪನ ಪಾತೆರ ಪಣೊಂದು ವಸಂತ ಭಾರದ್ವಾಜರು ಎನ್ನ ಪೂರ್ವಾಶ್ರಮದಿ ಇಲ್ಲದ ಅಲ್ಪದಾರಿ ಆರು ಕಬ್ಬಿನಾಲೆ ಪನ್ಪನಾರ್ ಪಾರ ಮೂಲ ಇಲ್ಲಿ ಆರು ಇತರ ಬೇತ ದಿಕ್ಕಡುಲ್ಲೆ ಅಂಚ ಯಕ್ಷಗಾನಡು ಬೊಕ್ಕ ಸಾಹಿತ್ಯ ಧಾರ್ಮಿಕ ಗ್ರಂಥಡು ಬೇತೆ ಬೇತೆ ರೀತಿಯ ಗ್ರಂಥಡು ಮಸ್ತ್ ಕೃಷಿ ಮಲ್ತದೆ. ಇನ್ನಿ ನಮ್ಮ ಈ ಇಂಚಿನ ಜಾಗಡು ಮಾತ್ರ ಅತ್ತಾವಂದೆ ಬೆಂಗಳೂರದಲ್ಲಕ್ಕಿಂತ ಮಹಾನಗರ ಇಪ್ಪು ಅಥವಾ ಬೇತೆ ರಾಜ್ಯಡೇ ಇಪ್ಪಡು ಅಲ್ಪ ಮಾತು ಆರ್ಬೋದು ಆರ್ನ ಪ್ರವಚನ ಮಲ್ತದೆ ಜನಕ್ಲೆ ಮಿತಿ ಎಡ್ಡೆ ಅಭಿಪ್ರಾಯನ ಉದಿತನ ಮಲ್ತೊಂದು ಎಡ್ಡೆ ರೀತಿಯ ಬದುಕನ್ನು ಬದುಕೊಂದಿಪ್ಪನ ಎಡ್ಡೆ ಜನನೇ ಇನಿ ನಿಗ್ಲಿಗೆ ಭಾಗವತ ಪ್ರವಚನ ಮಲ್ಪರೆ ಕೊಡ್ತೇರೆ ತಂತ್ರದಾರ್ರೆ ಅಂಚಾದೆ ನಿಗ್ಲು ಮಾತಿರಲ್ಲ ಈ ಪ್ರವಚನ ಕೇಳಿದ್ರೆ ನಿಗಲ ಬದುಕನ್ನು ಸಾರ್ಥಕ ಮಲ್ತು ಪಣಪನ ಪಾತೆರ ಪಣೊಂದು ಭಾಗ ಯಾನು ಇತ್ತೆ ಪಾತೆರನ ಜಾಸ್ತಿ ಅಂಡು ಯಾನು ಒಂದು 10 ನಿಮಿಷ ಪಾತೆರ ಒಂದು 8 ದಿನ ಜಾಸ್ತಿ ಟೈಮ್ ಅರೆ ಕೊರ್ಕ ಅಂದೆ ಅವು ಪಾತೆರದ ಪಾತ್ರದ ಒಂದು ಜಾತಿ ದುಂಪೊಂಡು ನಿಗ್ಲಿಗೆ ಮಾತೆರಿಲ್ಲ ನಂಬುದನ್ನ ದೈವ ದೇವರನ್ನ ಬಿರಿ ಸಹಾಯ ಪಡ್ಕೊಂಡು ಪಾತೆರ ಪಣೊಂದು ಏನಾರ
प्रजापत्याः विजामदेवान् विष्णवाः ममाजायाः समावृक्षदेवाः सर्वेभ्यो देवेभ्यो नमः सर्वेभ्यो ब्रह्मेभ्यो नमः वृश्चिकङ्गाद्याः सकलदेवाधिमन्दोदप्रा सन्निधि वृश्चिकेरिके हेमन्तरतो मार्गशीर्षमासे शुक्लपक्षे अष्टम्यां पुण्यतो मध्ये वासरस्तवासरः इंदुवासरिक्तायां शुभनक्षत्रा शुभयोग शुभकरणादि एवं घटगणविशेषविशिष्टायां शुभोन्नितम् अस्मदाधिकरणं श्रीमन्मध्वाचार्याणां हृतकमलमध्यनिवासी वासुदेवगणा प्रतिनिर्त चित्रमूर्त्याजनन्तोतरात्मक श्रीमङ्गलमूर्ति श्री व्यासरवि महाविष्णुप्रेरणे व्यासरवि महाविष्णुप्रीत्यर्थं समस्त भक्तजनानां क्षेमस्थैर्यैश्वर्याभिवृद्ध्यर्थं धर्मार्थकामोक्षके चतुर्थफलपुरस्य सिद्ध्यर्थं समस्त भावरिहारार्थमदाशक्ति भागवत कथाश्रवणपठनाराधनाख्यं कर्म करिष्ये आगमार्थं देवानङ्गमनार्थरक्षतां कुरुगण्टा रुन्द्रादिवता क्वर्णाचरम् ओं गुरुभ्यो नमः ओं ह्रीं पाञ्जन्ये नमः ओं अपवित्रपवित्रो वा सर्वावस्थाङ्गतपि वा स्मरेत् पुण्डरीकाक्षं सवाक्यभ्यन्तरशिः इष्टदेवता प्रार्थनियोगः देवीं वाचं भर्गदृष्टभम् ओं देवीं वाचां जनदेवास्तां शिर उपशोदन्ते सा नो मन्द्रेशमुर्जन्धः अनाथेनुर्वागस्मान् उत्ष्ठयितं तदेव लग्नं सिद्धिनं देवा ताराफलं चन्द्रफलं देवा विद्याफलं देवपदं देवलक्ष्मीपतिनेङ्ग्र स्मरामि सुमुहूर्तमस्तु सुप्रतिष्ठमस्तोत्तरे कर्मणमस्तु करिष्यमाणस्य कर्मणः निर्विघ्नपरिसमाप्त्यर्थम् आदौ गुरुगणेशपूजाराधनं करिष्ये श्रीगुरुभ्यो नमः पुरगुरुभ्यो नमः आदिगुरुभ्यो नमः मूलगुरुभ्यो नमः परमश्री वेदव्यासाय नमः व्यासाय भवनाशाय श्रीशाय गुणराशे हृद्याय शुद्धवैद्य मध्वाय नमो नमः आपादमौलिपर्यन्तं गुरूणाम् आकृते स्मरे तेन विघ्नाः प्रणश्यन्ति सिद्ध्यन्ति च मनोरथाः मूकोऽप्यत्रसादेन मुकुन्दशयनायते राजराजयते रिक्तो राघवेन्द्रतमाश्रये ओं श्री राघवेन्द्राय नमः इत्यष्टाक्षरमन्त्रतः जपितात् भाविता नित्यमिष्टार्था सर्वसंशयः गुरुभ्यो नमः मनोभिष्टप्रार्थनां समर्पयामि गणेशाराधनं करिष्ये ओं महागणपते गणानन्दो कृष्णमदो गणपतिर्जगतीं गणेशाराधनं करिष्ये गणानान्त्वा गणपतिं हवामहे कविं काव्येनवोष्टास्तमं ज्येष्ठराजं ब्रह्माणां ब्रह्मणस्पदा न शृण्वन्नोदभिसिद्धादानं क्षिप्रप्रसादाय नमः गणपतये नमः मनोभिष्टप्रार्थनां समर्पयामि लं पृथिव्यात्मे गन्धं समर्पयामि हम आकाशं पुष्पं समर्पयामि यं वायुवातं धूपमाग्रापयामि रम् अज्ञातं दीपं दर्शयामि ओं अमृतात्मनिवेद्यं सर्वं पञ्चोपचारपूजा समर्पयामि विश्वगणपत्यन्द्रविश्वराम परमात्मने नमः मनोभिष्टप्रार्थनां समर्पयामि अतः महाविष्णुपूजां करिष्ये गुरुभ्यो नमः गङ्गणपतये नमः पुं पद्मयन्मः सर्वाभिपीठदेवताभ्यो नमः नवशक्तिपूजाख्यं कर्म करिष्ये ओं विमलायन्मा उत्कर्षणेन्मा ज्ञानायन्मा क्रियायन्मा योगायन्मा प्रक्रियन्मा सत्यायन्मा ईशानयन्मा अनुग्रहन् भगतश्री वेदव्यासर्वमहाविष्णवे नमः स्वात्मा संस्मृतं तामति पुरुषोत्तम अरण्यं विभव्याशं मूर्तवाहम्यं प्रसीद भगवन्नागतः सपरिवारयितान् वेदव्यासर्वमहाविष्णुम् अस्मिन् उत्तमम् आवाहयामि स्थापयामि पूजयामि ओं पां ह्रीं क्रमयारालं सदा वेदव्यासर्वमहाविष्णुम् अस्मिन् पुस्तकमध्ये प्राणः प्राणः जीवस्ततः सर्वेन्द्रियाणि पृथिर्तेजवायुवाका शब्दस्पर्शरूपरसगन्धवाक्पाणिपदसकन्तिरनुष्ठं स्वाहा अंतर्यमृषिदेवी गात्रचंद्र परमात्मा देवता ओं मम नारायणाय ओं मम नारायणाय ओं मम नारायणाय व्यां वेदव्यासाय नमः व्यां वेदव्यासाय नमः ओं व्यां वेदव्यासाय नमः विज्ञानरुचि परिपूरितान्ता बाह्यानुकोशं हरितोपलाभं तर्काभयेतमिति शरपूरं गीर्वाण विद्यां मानतोऽस्मि व्यासर्वमहाविष्णवे नमः अस्मिन् पुस्तकमध्ये आवाहयामि स्थापयामि पूजयामि अत्रैव गच्छागच्छावहिष्यावाहिम्यावैधवसं स्थापितं सद्वसन्निहितवसन्निरोगनव्याप्तो सुब्रह्मण्यो भव ओं मम नारायणाय ओं मम नारायणाय मम नारायणाय यथा वै प्रतिष्ठा सत्तं तत्प्रेष्ठवाचाम् अशस्तव्यं तस्मात् यद्यपिदर्शनग्रहानिवीनाना जिगमिषग्रहाय पुषां प्रतिष्ठा सुप्रतिष्ठमस्तु नारायणाय विद्महे वासुदेवाय धीमहि तन्नो विष्णुप्रचोदयात् वेदव्यासाय नमः प्रसन्नार्घ्यं समर्पयामि व्यां वेदव्यासाय नमः लं प्रत्यात्मे गन्धं समर्पयामि हम आकाशं समर्पयामि यं वायुवातं धूपमाग्रापयामि रम् अज्ञातं दर्शयामि ओं अमृतात्मनिवेदं सर्वं पञ्चोपचारपूजा समर्पयामि स्वामिन् सर्वजगन्नाथ यावत् पूजावसानकं तावत् तं प्रीतिभावेन ओं पुस्तकमध्ये सन्निहितो वा वेदव्यासाय नमः ध्यायामि समर्पयामि आवाहयामि आवाहं समर्पयामि स्वागतं समर्पयामि पादयो पाद्यं समर्पयामि अर्घ्यं समर्पयामि पाद्यं समर्पयामि आचमनं समर्पयामि मधुवर्कं समर्पयामि पुनराचं समर्पयामि स्नानं समर्पयामि वस्त्रं समर्पयामि आभरणं समर्पयामि गन्धं समर्पयामि पुष्पाणि समर्पयामि तद्विष्णोः परमं पदं सदा पश्यन्ति सूरयः दिवे इव चक्षुरातातं तद्विप्रा आसोऽपन्यवो जाग्रवं समिन्धते विष्णोर्यत्पारमं पदं विज्ञानरुचि परिपूरितान्ता बाह्यानुकोशं हरितोपलाभं तर्काभयेतमिति शरपूर्वं गीर्वाण विज्ञामानतोऽस्मि वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं वेदव्यासाय नमः समस्त आवरणदेवताभ्यनामपूजाख्यं कर्म करिष्ये केशवाय नमः नारायणाय नमः माधवाय नमः गोविन्दाय नमः विष्णवे नमः मधुसूदनाय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः ओं वेदव्यासाय नमः ओं गुरुवेदव्यासाय नमः समस्त आवरणदेवताभ्यनावरणपूजां समर्पयामि वनस्पतिरसोत्पन्नो गन्धाढ्योतमोत्तम आघ्रेय सर्वदेवानां धूपोऽयं प्रतिघृतं ज्योतिशुक्लतेजश्चदेवानां सतां प्रियां प्रभाकरमहातेज धूपोऽयं प्रतिघृतं धूपमाग्रापयामि दीपं दर्शयामि नैवेद्यार्थे पुरतस्थापिता नालिकेरखण्ड कदलीयफलं मुसुम्भाफलमहानैवेद्यं समर्पयामि
ಪ್ರಾಣೋಪಮಾಯ ನಮಃ ವ್ಯಾಂ ವೇದವ್ಯಾಸಾಯ ನಮಃ ವ್ಯಾಂ ವೇದವ್ಯಾಸಾಯ ನಮಃ ವ್ಯಾಂ ವೇದವ್ಯಾಸಾಯ ನಮಃ ಓಂ ವ್ಯಾಂ ವೇದವ್ಯಾಸಾಯ ನಮಃ ವ್ಯಾಂ ವೇದವ್ಯಾಸಾಯ ನಮಃ ವ್ಯಾಂ ವೇದವ್ಯಾಸಾಯ ನಮಃ ವ್ಯಾಸರ ಮಹಾವಿಷ್ಣವೇ ನಮಃ ಪುರದಸ್ಥಾಪಿತಾನ ಫಲಮಹಾನಿ ಸಮರ್ಪಯಾಮಿ ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಹಸ್ತಪ್ರಕ್ಷಾಲನ ಸಮರ್ಪಯಾಮಿ ಮುಖಪ್ರಕ್ಷಾಲನ ಸಮರ್ಪಯಾಮಿ ಗಂಡೂಷಂ ಸಮರ್ಪಯಾಮಿ ನಿರ್ಮಾಲ್ಯಂ ವಿಸರ್ಜಯೇತ್ ಉದಾ ಮಂಗಳಾರಾಧನಕ್ಯಂ ಕರ್ಮ ಕರಿಷ್ಯೇ ಮಂಗಳನೀರಾಜನಕಾಲಃ ಮುಹೂರ್ತ ಸಮುಹೂರ್ತಮಸ್ತಿ ಭವಂತ ಓಮತೋ ದೇವಾವಂತರೋ ಯಥಾ ವಿಷ್ಣುರುದ್ರಕ್ರಮೇ ಪೃಥಿವ್ಯಾ ಸಪ್ತಧಾಮಾಸ್ತೆ ಇದಂ ವಿಷ್ಣುರುದ್ರಕ್ರಮೇ ವೇದಾಂಜಾದೇ ಪದಂ ಸಮೋಷಮಸ್ತಿಪಾಂ ಪರೇ ತ್ರೀಣಿ ಪದಾಂ ಚಕ್ರಮೇ ವಿಷ್ಣುರ್ಗೋಪಾಪದಾಭ್ಯಃ ಕರ್ಮಾಣಿ ಧಾರಯನ್ಯ ವಿಷ್ಣು ಕರ್ಮಾಣಿ ದರ್ಶಯತೋ ಭವಾನಿ ದರ್ಶತೆ ಇಂದ್ರಸ್ವಿದ್ಯಸ್ತಖಾಃ ವಿಷ್ಣೋಃ ಪರಮಂ ಪದಂ ಸದಾ ಪಶ್ಯಂತಿ ಸೂರ್ಯಃ ದಿವೇವ ದಶರಾಧಾತಂ ಸವ್ಯಕಾಃ ಸುಪನ್ಯವೋ ಜಾಗೃತಂ ವಿಂಶತೆ ವಿಷ್ಣೋರಿಸ್ಪಾರಮಂ ಪದಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನಃ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗುರುರಸ್ಯ ಹರಿದಾನಕರಂ ಸಂಗೀತಾಂತಿಯಾನಿಕಂ ಶಾಂತರಶ್ವಂ ನಿರಾಶ್ರಿತಃ ಮಂಗಲಂ ಸುಸ್ಥಿ ಪ್ರಜಾಪಿ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮೀಶಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ರಾಜಂ ಸಮರ್ಪಯಾಮಿ ಮಂತ್ರೋಷ್ಠಂ ಸಮರ್ಪಯಾಮಿ ಸಹಸ್ರಾಜಪರಾರ್ತೆ पुष्पान् समर्पयामि नारायणाय विद्महे वासुदेवाय धीमहि तन्नो विष्णुः प्रचोदयात् प्रसन्नार्घ्यं समर्पयामि कायेन वाचा मनसेन्द्रियेण बुद्ध्यात्मना करोमि सकलं परस्मै नारायणाय समर्पयामि तेन अस्मिन् दिने भागस्थाङ्गत्वेन प्रारम्भकालसमाचरितं विशेषतः व्यासर्महादेवज्ञानं प्रसन्नपूजाराधन कर्मकरणेन भगवान् मङ्गलमुत्तिष्ठति वेदव्यासर् महाविष्णुप्रियतां प्रियतां कर्माङ्गदेवताः शुद्धि पूर्वचरिता एवं गतकर विशेषविशिष्टायां शुभोन्नितता मङ्गलमुत्तिष्ठति भगवान वेदव्यासर महाविष्णुप्रणम यथाशक्ति भागवत श्रवण पठनाराधन कर्म करिष्ये गुरुभ्यो नमः गणपतये नमः मनोभीष्ट प्रार्थनां समर्पयामि विज्ञानरुचे परिपूरितान्दा बाह्याण्डघोषं हरितोपलाभं तर्काभयेदं विदुषरपुरं गीर्वाण विज्ञानमानतोऽस्मि रमापतिं पूर्णगुणं मुकुन्दं व्यासं च विज्ञानसहस्रवानं पूर्णप्रबोधसदुद्दीपं क्रमात् गुरुश्च प्रणमामि वर्धां गुरुभ्यो नमः मनोभीष्ट प्रार्थनां समर्पयामि वदामि नारायण नाम निर्मलं स्मरामि नारायण तत्त्वमव्ययम् व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। मंगलं भगवान् विष्णुं मंगलं मधुसूदन मंगलं देवकी पुत्रो मंगलं गरुडध्वज कृष्णाय वासुदेवाय देवकी नंदनाय च नंदगोपकुमाराय गोविंदाय ते नमः। ಶ್ರೀಮದ್ಭಾಗವತ ಮಹಾಪುರಾಣ ಅಂತ ಇದಕ್ಕೆ ಹೆಸರು. ಶ್ರೀಮದ್ ಎನ್ನುವಂತಹ ವಿಶೇಷಣ ಭಾರತೀಯ ಸಂದರ್ಭದಲ್ಲಿ ರಾಮಾಯಣ, ಮಹಾಭಾರತ ಮತ್ತು ಭಾಗವತ ಇವು ಮೂರಕ್ಕೆ ಮಾತ್ರ ಸಮುಚಿತವಾಗಿ ಒಪ್ಪುತ್ತದೆ. ಶ್ರೀಮದ್ ರಾಮಾಯಣ, ಶ್ರೀಮನ್ಮಹಾಭಾರತ, ಶ್ರೀಮದ್ ಭಾಗವತ. ಮಹಾಭಾರತದ ಅಂತರ್ಗತವಾದ ಕಾರಣದಿಂದ ಭಗವದ್ಗೀತೆಗೂ ನಾವು ಶ್ರೀಮದ್ ಭಗವದ್ಗೀತೆ ಅಂತ ಹೇಳ್ತೇವೆ. ಹಾಗಾಗಿ ಈ ಶ್ರೀಮದ್ ಎನ್ನುವಂತಹ ವಿಶೇಷಣವನ್ನು ಪಡೆದಂತಹ ಭಾಗವತ ಮಹಾಪುರಾಣ 18 ಪುರಾಣಗಳಲ್ಲಿ ಶ್ರೇಷ್ಠತಮವಾದದ್ದು ಎನ್ನುವುದನ್ನು ಶ್ರೀಪಾದಂಗಳವರು ಈಗಾಗಲೇ ತಮ್ಮ ಮುಂದೆ ಸಮರ್ಥಿಸಿದ್ದಾರೆ. ಅದನ್ನು ಬರೆದಂತಹ ವ್ಯಾಸರು ಒಬ್ಬ ಕವಿಯಾಗಿ, ಭಗವತಾವತಾರ ಸ್ವರೂಪಿಗಳಾಗಿ ಜ್ಞಾನವನ್ನು ಉಣಬಡಿಸುವಂತಹ ಕೆಲಸವನ್ನು ಮಾಡಿದರು. ಮಹಾಭಾರತವನ್ನು ಬರೆದ ವೇದವ್ಯಾಸರು ಮಹಾಭಾರತದಲ್ಲಿ ಒಂದು ಪಾತ್ರವಾಗಿಯೂ ಕಾಣಿಸಿಕೊಂಡಿದ್ದಾರೆ. ಹಸ್ತಿನಾವತಿಯ ಕ್ಲಿಷ್ಟ ಸಂದರ್ಭಗಳಲ್ಲಿ ವ್ಯಾಸರು ಆಗಮಿಸಿ
ಸಮಸ್ಯೆಯನ್ನು ಬಗೆಹರಿಸುವಂತಹ ಒಂದು ಪಾತ್ರವಾಗಿಯೂ ಕೂಡ ನಾವು ಮಹಾಭಾರತದಲ್ಲಿ ಅವರನ್ನು ನೋಡ್ತೇವೆ. ರಾಮಾಯಣದಲ್ಲಿ ಕೂಡ ಹಾಗೆ. ವಾಲ್ಮೀಕಿಗಳು ಕೇವಲ ಕವಿಯಲ್ಲ, ಅವರು ಪಾತ್ರಧಾರಿ ಕೂಡ. ರಾಮಾಯಣದ ಉತ್ತರಕಾಂಡದಲ್ಲಿ ಶ್ರೀರಾಮದೇವರು ಸೀತೆಯನ್ನು ಪರಿತ್ಯಜಿಸಿದ ಮೇಲೆ ಗರ್ಭಿಣಿಯಾದಂತಹ ಸೀತೆ ವಾಲ್ಮೀಕಿಗಳ ಆಶ್ರಮದಲ್ಲಿ ಆಶ್ರಯವನ್ನು ಪಡೆಯುತ್ತಾಳೆ, ಲವಕುಶರಿಗೆ ಜನ್ಮವೀಯುತ್ತಾಳೆ. ಅವರ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಗುರುವಾಗಿ ನಿಂತವರು ವಾಲ್ಮೀಕಿಗಳು. ಅಷ್ಟೇ ಅಲ್ಲ, ರಾಮಾಯಣವನ್ನು ಬರೆದು ಮೊದಲು ಲವಕುಶರಿಗೆ ಅವರು ಉಪದೇಶ ಮಾಡಿದರು. ಹಾಗೆ ಉಪದಿಷ್ಟರಾದಂತಹ ಲವಕುಶರು ಅಯೋಧ್ಯೆಗೆ ಬಂದು ಶ್ರೀರಾಮನ ಆಸ್ಥಾನದಲ್ಲಿ ಅದೇ ರಾಮಾಯಣವನ್ನು ಹಾಡುತ್ತಾರೆ ವಾಲ್ಮೀಕಿಗಳ ಸನ್ನಿಧಾನದಲ್ಲಿ. ಹಾಗಾಗಿ ವಾಲ್ಮೀಕಿಗಳು ರಾಮಾಯಣದ ಕವಿ ಮಾತ್ರ ಅಲ್ಲ, ಆ ಕಾಲದ ಪಾತ್ರಧಾರಿ ಕೂಡ. ವೇದವ್ಯಾಸರು ಕೂಡ ಹಾಗೆ ಮಹಾಭಾರತವನ್ನು ಹಾಗೂ ಉಳಿದ ಪುರಾಣಗಳನ್ನು ಬರೆದರು. ಮತ್ತು ಆ ಕಾಲದಲ್ಲಿ ಬೇರೆ ಬೇರೆ ರಾಜರುಗಳಿಗೆ ಸಲಹೆಯನ್ನು ನೀಡುವ, ಮಾರ್ಗದರ್ಶನವನ್ನು ಮಾಡುವ ಮಹಾತ್ಮರಾಗಿ ಕೂಡ ನಮಗೆ ಕಂಡು ಬರ್ತಾರೆ. ಈ ಮೂಲಕ ನಾವು ಬಹಳ ಮುಖ್ಯವಾದಂತಹ ಒಂದು ವಿಷಯವನ್ನು ಮನದಟ್ಟು ಮಾಡಿಕೊಳ್ಳಬೇಕು. ಕವಿಗಳು, ಸಾಹಿತಿಗಳು ಕೇವಲ ಗ್ರಂಥರಚನೆಯಲ್ಲಿ ಮಾತ್ರ ಮುಳುಗುವುದಲ್ಲ, ಸಮಕಾಲೀನ ಸಂದರ್ಭದ ಆಗುಹೋಗುಗಳಲ್ಲಿ ಕರ್ತವ್ಯ ನಿರತರಾಗಬೇಕು ಅಂತ. ಆಗಲೇ ಅವರ ಕಾವ್ಯಕ್ಕೆ, ಅವರ ಸಾಮಾಜಿಕ ಜೀವನಕ್ಕೆ ಒಂದು ನಿಜವಾದಂತಹ ಶಕ್ತಿ, ಸಾಮರ್ಥ್ಯ ಲಭಿಸುವುದು. ಹಾಗೆ ಭಗವನ್ ಶ್ರೀಮನ್ನಾರಾಯಣ 10 ಅವತಾರಗಳನ್ನು, ಯಾಕೆ 24 ಅವತಾರಗಳನ್ನು ಎತ್ತಿದ್ದಾನೆ ಎನ್ನುವುದನ್ನು ನಂಬುವಾಗ ಅದರಲ್ಲಿ ವೇದವ್ಯಾಸವೂ ಒಂದು ಅವತಾರ, ವ್ಯಾಸಾವತಾರ, ವಿಷ್ಣು ಸ್ವರೂಪ ಅಂತ ನಾವು ಭಾವಿಸಿದ್ದೇವೆ. ಸಾಮಾನ್ಯವಾಗಿ ವಿಮರ್ಶಕರು ಹೇಳುವುದುಂಟು, ಭಗವದ್ಗೀತೆಯನ್ನು ಕೃಷ್ಣ ಎಲ್ಲಿ ಹೇಳಿದ? ವ್ಯಾಸರು ತಾನೇ ಅದನ್ನು ಬರೆದದ್ದು. ಹಾಗಾಗಿ ಕೃಷ್ಣನ ಮಾತು ಹೇಗಾಗುತ್ತದೆ? ಈ ಜಿಜ್ಞಾಸೆಗೆ ಸಮಾಧಾನಕರವಾದ ಉತ್ತರ ಸಿಗೋದು ವ್ಯಾಸರೂ ಕೂಡ ಭಗವದವತಾರ ಅಂತ ಭಾವಿಸಿದಾಗ. ವ್ಯಾಸರು ಕೃಷ್ಣನಾಗಿಯೇ ಭಗವದ್ಗೀತೆಯನ್ನು ಬರೆದರು. ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದದನ್ನೇ ಅವರು ಬರೆದಿದ್ದಾರೆ ಎನ್ನುವುದು ಅರ್ಥ. ಕೃಷ್ಣ ಎನ್ನುವ ಹೆಸರು ವ್ಯಾಸರಿಗೂ ಕೂಡ ಅನ್ವಯವಾಗುವುದು. ಕೃಷ್ಣ ದ್ವೈಪಾಯನ ಅಂತ ಅವರಿಗೆ ಹೆಸರು. ಹೇಗೆ ದೇವಕೀನಂದನನಾದಂತಹ ಶ್ರೀಕೃಷ್ಣ ಪರಮಾತ್ಮ ನೀಲಮೇಘಶ್ಯಾಮನಾಗಿದ್ದನೋ, ನೋಡಲಿಕ್ಕೆ ಕಪ್ಪಾಗಿದ್ದನೋ, ವೇದವ್ಯಾಸರು ಕೂಡ ಕೃಷ್ಣವರ್ಣ ಸಮನ್ವಿತರಾಗಿದ್ದರಂತೆ. ಸತ್ಯವತಿ ಎನ್ನುವ ಬೆಸ್ತರ ಹೆಣ್ಣಿಗೆ ಹುಟ್ಟಿದವರು ಪರಾಶರ ಮುನಿಗಳಿಂದ. ಹಾಗಾಗಿ ಅವರು ಕೂಡ ಕಪ್ಪಾಗಿದ್ದರು ಎನ್ನುವುದು ಕೂಡ ಇಲ್ಲಿ ಗ್ರಾಹ್ಯ. ಇವತ್ತೊಬ್ಬರು ನನ್ನನ್ನು ಕೇಳಿದರು, ಕೃಷ್ಣ ಮೇಘಶ್ಯಾಮ, ಮೋಡದ ಹಾಗೆ ಕಪ್ಪು ವರ್ಣದವನು, ಅವನಿಗೆ ಪಾಂಡುರಂಗ ಅಂತ ಕರೆಯುವುದು ಯಾಕೆ? ಎಷ್ಟು ಗಹನವಾದಂತಹ ಪ್ರಶ್ನೆ ನೋಡಿ. ಪಂಡರಾಪುರದಲ್ಲಿ ನಿಂತಹ ಪಾಂಡುರಂಗ, ಪಾಂಡು ಎನ್ನುವ ಶಬ್ದಾರ್ಥವೇ ಬಿಳಿ ಅಂತ ಅರ್ಥ. ಧೃತರಾಷ್ಟ್ರನ ತಮ್ಮನಾದ ಪಾಂಡು, ಅವನಿಗೆ ಪಾಂಡು ಅಂತ ಹೆಸರಿಟ್ಟದ್ದು ಅವನಿಗೆ ಬಿಳುಪು ರೋಗ ಇದ್ದದ್ರಿಂದ, ತೊನ್ನು ಇದ್ದದ್ರಿಂದ. ಪಾಂಡುರ ಅಂತಂದರೆ ಧವಳ, ಗೌರ, ಬಿಳಿಯ ಬಣ್ಣ ಅಂತ ಅರ್ಥ ಸಂಸ್ಕೃತದಲ್ಲಿ. ಈ ಕಪ್ಪಾಗಿರುವ ಕೃಷ್ಣನಿಗೆ ಪಾಂಡುರಂಗ ಅಂತ ಕರೆದದ್ದಾದರೂ ಯಾಕೆ? ಇದಕ್ಕೆ ಉತ್ತರ ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ. ಪಾಂಡುರಂಗ ವಿಠ್ಠಲ, ವಿಠ್ಠಲ ಎನ್ನುವ ಶಬ್ದವೇ ಸಂಸ್ಕೃತ ಸಾಹಿತ್ಯದಲ್ಲಿ ಇಲ್ಲ. ಆದರೆ ಬಾಲಕೃಷ್ಣನ ಸ್ವರೂಪ ಎನ್ನುವುದು ವಿಠ್ಠಲ ಶಬ್ದದ ಅರ್ಥ ಅಂತ ಪ್ರಾಜ್ಞರು ಹೇಳ್ತಾರೆ. ಅಂತಹ ವಿಠ್ಠಲನನ್ನು ಆದಿಶಂಕರಾಚಾರ್ಯರು ಕೂಡ ಸ್ತೋತ್ರ ಮಾಡ್ತಾರೆ. ಪರಬ್ರಹ್ಮಲಿಂಗಂ ಭಜೆ ಪಾಂಡುರಂಗಂ.
ನೋಡಿ, ಆ ಪಾಂಡುರಂಗ ಎನ್ನುವ ಶಬ್ದ ಎಷ್ಟು ಪ್ರಾಚೀನ. ಆಚಾರ್ಯ ಮಧ್ವರಂತೂ ತಮ್ಮ ಶಿಷ್ಯರಿಗೆ ಉಡುಪಿಯಲ್ಲಿ ಅಷ್ಟಮಠದ ಶಿಷ್ಯರಲ್ಲಿ ಕೆಲವರಿಗೆ ವಿಠ್ಠಲ ಮೂರ್ತಿಯನ್ನು ಕೊಡ್ತಾರೆ, ಪಟ್ಟದ ದೇವರು ಎನ್ನುವ ಅರ್ಥದಲ್ಲಿ. ಅಂತಹ ಪಾಂಡುರಂಗ ಯಾಕೆ ಬಿಳಿಯ ರಂಗನಾಗಿದ್ದಾನೆ? ಈಗ ನೀವು ಪಂಡರಾಪುರಕ್ಕೆ ಹೋಗಿ ವಿಠ್ಠಲನ ವಿಗ್ರಹವನ್ನು ನೋಡಿದರೆ ಅವನು ಬಿಳಿಯಾಗಿ ಕಾಣೋದಿಲ್ಲ. ಅದು ಸಾಲಿಗ್ರಾಮ ಶಿಲೆ, ಕಪ್ಪು ಶಿಲೆ, ಕಪ್ಪು ರಂಗ ಅವನು. ಅದಕ್ಕೊಂದು ಸಮಾಧಾನ ಹೀಗೆ ಹೇಳಬಹುದೇನೋ, ಯಾವ ಹೆತ್ತ ತಾಯಿಯು ತನ್ನ ಮಗುವನ್ನು ಚೆನ್ನಾಗಿಲ್ಲ ಅಂತ ಹೇಳುವುದಿಲ್ಲ. ಹೆತ್ತವರಿಗೆ ಹೆಗ್ಗಣ ಮುದ್ದು ತಾನೆ, ಹೇಗೇ ಇರಲಿ ನಮ್ಮ ಮಗು ನಮಗೆ ಚೆಂದ. ಹಾಗೆ ಕೃಷ್ಣನ ತಾಯಿಯಾದ ಯಶೋದೆ ಊರೆಲ್ಲ ಕೃಷ್ಣನನ್ನು ಕಪ್ಪು ವರ್ಣದವನು, ಮೇಘಶ್ಯಾಮ ಅಂತ ಹೀಗಳೆಯುವಾಗ, ಹಾಗೆಲ್ಲ ಹೇಳಬೇಡಿ, ನನ್ನ ಮಗ ನೀಲಮೇಘಶ್ಯಾಮನಲ್ಲ, ಅವನು ಪಾಂಡುರಂಗ ಅಂತ ಹೇಳಿದ ಅಂತ. ಈ ಕಪ್ಪು ಮಗು ಇರಲಿ, ಕಪ್ಪು ಗಂಡ ಇರಲಿ, ಅಥವಾ ಕಪ್ಪು ಹೆಂಡತಿ ಇರಲಿ, ಅವರ ಆತ್ಮೀಯರಿಗೆ ಅದು ಕಪ್ಪಾಗಿರೋದಿಲ್ಲ, ಒಪ್ಪಾಗಿರುತ್ತದೆ. ಹಾಗೆ ಯಶೋದೆ ಆ ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲಿ ಪಾಂಡುರಂಗ ಅಂತ ತನ್ನ ಮಗನನ್ನು ಕರೆದಿರಬೇಕು, ಸಮರ್ಥಿಸಿರಬೇಕು. ಇರಲಿ. ಹೀಗೆ ವೇದವ್ಯಾಸರು ಕೃಷ್ಣವರ್ಣನಾಗಿ, ಸಾಕ್ಷಾತ್ ಕೃಷ್ಣನ ಅಂಶಿ ಸಂಭೂತರಾಗಿ ನಮಗೆ ಅಷ್ಟಾದಶ ಪುರಾಣಗಳನ್ನು ಕೊಟ್ಟಿದ್ದಾರೆ, 18 ಪುರಾಣಗಳನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಭಾಗವತ ಮಹಾಪುರಾಣವನ್ನು, ಭಗವಂತನ ಲೀಲಾ ವಿಶೇಷಗಳನ್ನು ಕೊಂಡಾಡುವಂತಹ ಅತ್ಯುತ್ತಮವಾದಂತಹ ಗ್ರಂಥ ಇದು. ಸಕಲ ಪಾಪ ರಾಶಿಯನ್ನು ನಾಶ ಮಾಡಬಲ್ಲಂತಹ ಶಕ್ತಿ ಅದನ್ನು ಒಳಗೊಂಡಂತಹ ಕಾವ್ಯ ಇದು. ಈ ಭಾಗವತದಲ್ಲಿ ಒಂದು ಕಡೆ ಕೃಷ್ಣನೇ ಹೇಳುತ್ತಾನೆ, ಕೃಷ್ಣಾವತಾರ ಪರಿಸಮಾಪ್ತಿಯಾದ ಮೇಲೆ ಜಗತ್ತಿಗೆ ಕಲಿಯುಗ ಬರುತ್ತದೆ, ಅನ್ಯಾಯಗಳು ಅಧರ್ಮಗಳು ಮಹತ್ತರವಾಗಿ ವಿಜೃಂಭಿಸುತ್ತವೆ ಈ ಪ್ರಪಂಚದಲ್ಲಿ, ನಾವೇನು ಆಡಬೇಕು ಇಲ್ಲಿ, ಹೇಗೆ ಬದುಕಬೇಕು ಅಂತ ಉದ್ಧವ ಎನ್ನುವ ಕೃಷ್ಣ ಸಖ ಭಗವಂತನಲ್ಲಿ ಪ್ರಶ್ನೆ ಕೇಳಿದಾಗ, ಹೆದರಬೇಡ, ನಾನು ಗ್ರಂಥ ರೂಪದಲ್ಲಿ ಇರ್ತೇನೆ ಅಂತ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಹೇಳ್ತಾನೆ. ಭಾಗವತ ಪುರಾಣದ ಸ್ವರೂಪದಲ್ಲಿ ನಾನು ಜಗತ್ತಿನಲ್ಲಿ ಇರ್ತೇನೆ. ಎಷ್ಟು ಒಳ್ಳೆಯ ಮಾತು ನೋಡಿ. ಆಧುನಿಕ ಕನ್ನಡ ಕಾವ್ಯ ಸಂದರ್ಭದಲ್ಲಿ ಕುವೆಂಪು ಮಹಾಕವಿ ಒಂದು ಮಾತು ಹೇಳ್ತಾರೆ, ರಾಮಾವತಾರ ಕಿಂ ಮಿಗಿಲೈಸೆ ರಾಮಾಯಣಾವತಾರಂ. ಕುವೆಂಪು ರಾಮಾಯಣದ ಪ್ರಸಿದ್ಧ ಪಂಕ್ತಿ. ಅದರ ಹಿಂದಿ ಅವತರಣಿಕೆ ದೆಹಲಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರು ಪ್ರಧಾನಿಯಾಗಿದ್ದಾಗ ಬಿಡುಗಡೆ ಆಯಿತು. ಆಗ ಕವಿ ಹೃದಯದ ವಾಜಪೇಯಿಯವರಿಗೆ ಈ ಸಾಲು ಬಹಳ ಇಷ್ಟವಾಯಿತಂತೆ. ರಾಮಾವತಾರ ಕಿಂ ಮಿಗಿಲೈಸೆ ರಾಮಾಯಣಾವತಾರಂ. ರಾಮಾವತಾರ ಅನ್ನುವುದು ಕೌಸಲ್ಯ ಮಗನಾಗಿ ಅಯೋಧ್ಯೆಯಲ್ಲಿ ಹುಟ್ಟಿ ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡಿದ ಶ್ರೀರಾಮಚಂದ್ರ ಕೊನೆಗೆ ಸರಯೂ ನದಿಯಲ್ಲಿ ತನ್ನ ನಿರ್ಯಾಣವನ್ನು ತೋರಿಕೊಳ್ಳುತ್ತಾನೆ. ತ್ರೇತಾಯುಗದ ಕಥೆ ಅದು. ರಾಮಾವತಾರ ಮುಗಿದು ಹೋಗಿದೆ. ಆದರೆ ರಾಮಾವತಾರವನ್ನು ಹೇಳುವ ರಾಮಾಯಣಾವತಾರ ಇವತ್ತಿಗೂ ಇದೆ. ಹಾಗೆ ಹೇಳಿದ ಕುವೆಂಪು ಅವರ ಕಲ್ಪನೆಗೆ ಮೂಲ ಪ್ರೇರಣೆ ಭಾಗವತ. ಈ ಭಾಗವತದಲ್ಲಿ ಕೃಷ್ಣ ಹೇಳಿದ ಮಾತದು. ಕಲಿಯುಗದಲ್ಲಿ ನಾನಿಲ್ಲದೆ ಹೋದರೂ ಗ್ರಂಥ ರೂಪದಲ್ಲಿ, ಭಾಗವತ ಎನ್ನುವಂತಹ ಪುರಾಣದ ರೂಪದಲ್ಲಿ ನಾನು ಇರ್ತೇನೆ ಅಂತ ಶ್ರೀಕೃಷ್ಣ ಹೇಳಿರುವ ಕಾರಣದಿಂದ ಕೃಷ್ಣ ಸ್ವರೂಪದ ಭಾಗವತ ಮಹಾಪುರಾಣಕ್ಕೆ ನಾವು ಪೂಜೆ ಮಾಡಿದ್ದೇವೆ. ಅದು ಕೃಷ್ಣನ ಸ್ವರೂಪ ಎನ್ನುವ ಭಕ್ತಿಭಾವದಿಂದ ಆ ಗ್ರಂಥರೂಪಿಯಾದಂತಹ ವೇದವ್ಯಾಸ ವಿರಚಿತವಾದ ಶ್ರೀಮದ್ ಭಾಗವತ ಮಹಾಪುರಾಣ ದೇವತೆಗಳಿಗೂ ಕೂಡ ಅಲಭ್ಯವಾದದ್ದು.
ಶ್ರೀಪಾದಂಗಳವರು ಹೇಳಿದರು, ಪರೀಕ್ಷಿತನಿಗೆ ಭಾಗವತ ಪುರಾಣದ ಸಪ್ತಾಹದ ಅವಧಿಯ ಕಥಾಶ್ರವಣವನ್ನು ಮಾಡಿಸುತ್ತಿರುವ ಸಂದರ್ಭದಲ್ಲಿ ಮೊದಲಿಗೆ ದೇವತೆಗಳು ಬಂದರಂತೆ ದೇವಲೋಕದಿಂದ. ನಮಗೂ ಕೂಡ ಭಾಗವತವನ್ನು ಕೇಳಬೇಕು, ಅದಕ್ಕೆ ಮೊದಲು ಈ ದೇವಲೋಕದಿಂದ ತಂದ ಅಮೃತ ಕುಂಭವನ್ನು ನಿಮಗೆ ಕೊಡ್ತೇವೆ, ನೀವು ಅಮೃತವನ್ನು ಸವಿಯಿರಿ, ಅದಕ್ಕೆ ಪ್ರತಿಯಾಗಿ ಭಾಗವತವನ್ನು ಕೊಡಿ ಅಂತ ಶುಕ ಮಹರ್ಷಿಗಳಲ್ಲಿ ದೇವತೆಗಳು ಭಿನ್ನಯಿಸ್ತಾರಂತೆ. ಆಗ ಶುಕ ಮಹರ್ಷಿಗಳು ಒಪ್ಪೋದಿಲ್ಲ, ಇದು ನಿಮ್ಮ ದೇವಲೋಕದ ಅಮೃತಕ್ಕೆ ವಿನಿಮಯ ಮಾಡಿಕೊಳ್ಳುವಂತಹ ಮಾರಾಟದ ವಸ್ತು ಅಲ್ಲ, ಇದು ಅದಕ್ಕಿಂತಲೂ ವಿಶೇಷವಾದದ್ದು. ಗಾಜಿನ ಮಣಿಯಲ್ಲಿ ಮಾಣಿಕ್ಯೆಯಲ್ಲಿ ಅಂತ ಕೇಳ್ತಾರೆ. ದೇವತೆಗಳು ತಂದಂತಹ ಅಮೃತ ಅದು ಗಾಜಿನ ಮಣಿಯ ಹಾಗೆ, ಮಾಣಿಕ್ಯದ ಎದುರುಗಡೆ ಅದು ವಿಶೇಷವಾದದ್ದಲ್ಲ, ಎಕ್ಕಶ್ಚಿತ್ತಾದಂತಹ ವಸ್ತು. ಹಾಗೆಯೇ ಭಾಗವತ ಮಹಾಪುರಾಣ ಎನ್ನುವಂತಹ ಈ ಭಗವಲ್ಲೀಲೆಯನ್ನು ಕೊಂಡಾಡುವಂತಹ ಕೃತಿಯ ಎದುರುಗಡೆ, ಪುರಾಣಾಮೃತದ ಎದುರುಗಡೆ ನಿಮ್ಮ ದೇವತೆಗಳು ತಂದ ಅಮೃತ ಎಕ್ಕಶ್ಚಿತ್ತಾದಂತಹ ವಸ್ತು ಅಂತ ಹೇಳಿದರಂತೆ ಶುಕ ಮಹರ್ಷಿಗಳು. ದೇವತೆಗಳಿಗೆ ದುರ್ಲಭವಾದಂತಹ ಭಾಗವತ ಪುರಾಣ ಎನ್ನುವ ಅಮೃತವನ್ನು ನಾವು ಈ ಒಂದು ವಾರದ ಕಾಲ ಆಸ್ವಾದಿಸಲಿಕ್ಕಿದ್ದೇವೆ. ಶ್ರೀಪಾದಂಗಳವರು ಹೇಳಿದರು, ಶುಕ ಮುಖಾತ್ ಸಾಕ್ಷಾತ್ ಗಿಳಿಯ ಕೊಕ್ಕಿನಿಂದ ರಸಭರಿತವಾದಂತಹ ಹಣ್ಣು ಕೆಳಗೆ ಉದುರಿದ ಹಾಗೆ, ನಿಗಮ ಕಲ್ಪತರುವಿನಿಂದ ಉದುರಿದ ಹಣ್ಣು, ಅದರಲ್ಲಿ ಸಿಪ್ಪೆ ಗೊರಟು ತ್ಯಜಿಸಬೇಕಾದಂತಹ ಯಾವುದೇ ವಸ್ತು ಇಲ್ಲ, ಅದು ಸಮಗ್ರವಾಗಿ ರಸಮಾಲಯಂ ರಸಭರಿತವಾದಂತಹ ಹಣ್ಣು. ಅಂತಹ ನಿಗಮಕಲ್ಪತರುವಿನಿಂದ ಶುಕ ಮಹರ್ಷಿಗಳು ನೀಡಿದಂತಹ ರಸಭರಿತವಾದ ಭಾಗವತ ಫಲದ ರುಚಿಯನ್ನು ನಾವು ಸವಿಯಲಿಕ್ಕಿದ್ದೇವೆ. ಇದು ಈ ಕಲಿಯುಗದಲ್ಲಿ, ಕಲಿಯುಗದ ಆರಂಭದಲ್ಲಿ ರಚನೆಗೊಂಡಂತಹ ಕಾವ್ಯ ಪುರಾಣ. ಇದು ಕೂಡ ಗಮನಾರ್ಹವಾದದ್ದು. ಯಾವುದೋ ಕೃತಯುಗದಲ್ಲಿ ತ್ರೇತಾಯುಗದಲ್ಲಿ ರಚನೆಯಾಗಿದ್ದಲ್ಲ. ಮಹಾಭಾರತ ಯುದ್ಧ ನಡೆದಾಗ ಕುರುಕ್ಷೇತ್ರದಲ್ಲಿ ಕಲಿಯುಗ ಆರಂಭವಾಗುತ್ತದೆ. ಶ್ರೀಕೃಷ್ಣ ಪರಮಾತ್ಮ ನಿರ್ಯಾಣ ಹೊಂದಿದ ಮೇಲೆ ಕಲಿಪುರುಷನ ಅಟ್ಟಹಾಸ ಈ ಪ್ರಪಂಚದಲ್ಲಿ ವಿಪರೀತವಾಗುತ್ತದೆ. ಧರ್ಮರಾಯನ ಮೊಮ್ಮಗ ಅರ್ಜುನನ ಮಗನಾದ ಅಭಿಮನ್ಯುವಿನ ಕುಮಾರನಾದಂತಹ ಪರೀಕ್ಷಿತ ಹಸ್ತಿನಾವತಿಯ ಚಕ್ರವರ್ತಿ ಪೀಠವನ್ನು ಏರುತ್ತಾನೆ. ಆ ಪರೀಕ್ಷಿತನಿಗೆ ಋಷಿಶಾಪದ ಮೂಲಕ ಒಂದು ವಾರದ ಒಳಗಡೆ ಸರ್ಪದಂಶನದಿಂದ ಮರಣಪ್ರಾಪ್ತಿಯಾಗುತ್ತದೆ ಅಂತ ತಿಳಿದಾಗ ಶುಕ ಮಹರ್ಷಿಗಳು ಬಂದು ಈ ಭಾಗವತವನ್ನು ಅವರಿಗೆ ಹೇಳ್ತಾರೆ. ಧರಣಿಪ ಪರೀಕ್ಷಿತಂಗಮಲ ಮುನಿಶುಕ ಯೋಗಿ ಒರೆಯುತ್ತಿರವರ ಮಹಾಪೌರಾಣ ಚರಿತೆ. ನಮ್ಮ ಯಕ್ಷಗಾನದಲ್ಲಿ ಪದ್ಯಾರಂಭ ಹೀಗಾಗುತ್ತದೆ ಭಾಗವತದ ಕಥೆ. ಆ ಪರೀಕ್ಷಿತನಿಗೆ 7 ವಾರದ ಅವಧಿಯಲ್ಲಿ ಮರಣ ಬರುತ್ತದೆ ಅಂತ ಗೊತ್ತಾದ ಮೇಲೆ ಈ ಭಾಗವತವನ್ನು ಅವನು ಶುಕಮಹರ್ಷಿಗಳಿಂದ ಮುಖೇನ ಕೇಳಿ ಮೋಕ್ಷವನ್ನು ಪಡೆಯುವಂತಹ ಫಲಪ್ರಾಪ್ತಿ ಇರುವಂತಹ ಭಾಗವತ ಕಥನ ಇದು. ಇದಕ್ಕೊಂದು ವಿಶೇಷತೆ ಇದೆ. ಅದಕ್ಕೊಂದು ಭಾಗವತ ಮಾಹಾತ್ಮ್ಯ ಎನ್ನುವುದನ್ನು ಬಿತ್ತರಿಸುವಂತಹ ಗೋಕರ್ಣ ಕಥಾಪ್ರಸಂಗ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಕಲಿಯುಗದಲ್ಲಿ ಭಕ್ತಿ ಎನ್ನುವಂತಹ ದೇವಿ, ಜ್ಞಾನ ವೈರಾಗ್ಯ ಎನ್ನುವಂತಹ ಇಬ್ಬರು ಮಕ್ಕಳನ್ನು ಪಡೆದಾಕೆ ತುಂಬ ಕಷ್ಟದಲ್ಲಿ ಅಸಹನೀಯವಾದಂತಹ ಸ್ಥಿತಿಯಲ್ಲಿ ಬಾಳ್ತಾ ಇರುವಾಗ ನಾರದ ಮಹರ್ಷಿಗಳ ದರ್ಶನವಾಗುತ್ತದೆ ಅವಳಿಗೆ. ಭಕ್ತಿ ಅವಳೇನೋ ತರುಣಿಯಾಗಿದ್ದಾಳೆ,
ಆದರೆ ಅವಳ ಮಕ್ಕಳು ಜ್ಞಾನ ಮತ್ತು ವೈರಾಗ್ಯ ಎನ್ನುವ ಇಬ್ಬರು ಮಕ್ಕಳು ಮುದುಕರಾಗಿದ್ದಾರೆ. ನೋಡಿ ವಿಪರ್ಯಾಸ. ತಾಯಿ ಮುದುಕಿಯಾಗಿ ಮಕ್ಕಳು ತರುಣರಾಗಿ ಇರಬೇಕು. ಆದರೆ ಇಲ್ಲಿ ಹಾಗಲ್ಲ. ತಾಯಿಯಾದಂತಹ ಭಕ್ತಿ ತರುಣಿಯಾಗಿದ್ದಾಳೆ, ಅವಳ ಮಕ್ಕಳಾದಂತಹ ಜ್ಞಾನ ಮತ್ತು ವೈರಾಗ್ಯ ಎನ್ನುವವರು ಮುದುಕರಾಗಿದ್ದಾರೆ. ಎಷ್ಟು ಮುದುಕರು ಅಂತಂದರೆ ಧರಾಶಾಯಿಗಳಾಗಿದ್ದಾರೆ, ನೆಲದಲ್ಲಿ ಬಿದ್ದು ಬಿಟ್ಟಿದ್ದಾರೆ, ಮೇಲೆ ಏಳಲಿಕ್ಕಾಗೋದಿಲ್ಲ. ಆ ಇಬ್ಬರು ಮಕ್ಕಳನ್ನು ಹೇಗೆ ಪರಿಪಾಲಿಸುವುದು ಎನ್ನುವಂತಹ ವೇದನೆ ತಾಯಿಯಾದಂತಹ ಭಕ್ತಿಗೆ. ಆ ಸನ್ನಿವೇಶಕ್ಕೆ ಸರಿಯಾಗಿ ನಾರದರು ಬಂದು, ಏನಮ್ಮ ನೋಡಲಿಕ್ಕೆ ನೀನು ಯೌವನವತಿಯಾಗಿ ಕಾಣ್ತೀಯ, ಇಬ್ಬರು ವೃದ್ಧರು ನಿನ್ನ ಹತ್ತಿರ ಬಿದ್ದುಕೊಂಡಿದ್ದಾರೆ, ಯಾರು ಇವರು, ಏನು ಕಥೆ ಅಂತ ಕೇಳ್ತಾರೆ. ಆಗ ಭಕ್ತಿ ಹೇಳ್ತಾಳೆ, ಇವರಿಬ್ಬರು ನನ್ನ ಮಕ್ಕಳು. ನಾವು ಮೂವರು ದಕ್ಷಿಣ ಭಾರತದಿಂದ ಉತ್ತರದ ಕಡೆಗೆ ಹೆಜ್ಜೆ ಹಾಕುತ್ತಾ ಬಂತು. ಉತ್ಪನ್ನ ದ್ರಾವಿಡ ದೇಶೇ ವೃದ್ಧಿಂ ಕರ್ನಾಟಕೆ ಗತಾ. ಭಾಗವತದ ಅತ್ಯಂತ ಮುಖ್ಯವಾದ ಶ್ಲೋಕ ಇದು. ಭಕ್ತಿದೇವಿ ಹೇಳೋದು, ಉತ್ಪನ್ನ ದ್ರಾವಿಡ ದೇಶೇ. ನಾನು ಹುಟ್ಟಿದ್ದು ತಮಿಳುನಾಡು, ದ್ರಾವಿಡ ದೇಶದಲ್ಲಿ ಹುಟ್ಟಿದೆ. ಅಲ್ಲಿಂದ ನಿಧಾನವಾಗಿ ಈ ಮಕ್ಕಳನ್ನು ಕರೆದುಕೊಂಡು ಉತ್ತರದ ಕಡೆಗೆ ಹೆಜ್ಜೆ ಹಾಕುತ್ತಾ ಬಂದೆ. ವೃದ್ಧಿಂ ಕರ್ನಾಟಕೆ ಗತ. ಕನ್ನಡ ನಾಡಿಗೆ ಬಂದಾಗ ನಮಗೆ ಸಂತೋಷ ಆಯಿತು, ಯೌವನ ಬಂತು, ಸುಖವಾಗಿದ್ದೆವು ನಾವು. ನೋಡಿ, ಕರ್ನಾಟಕ ಎನ್ನುವ ಶಬ್ದ ಪ್ರಯೋಗ ಭಾಗವತದಷ್ಟು ಪ್ರಾಚೀನ. ನಾವು ಮೈಸೂರು ರಾಜ್ಯ ಅಂತ ಹೇಳ್ತಾ ಇತ್ತು, ಮೊನ್ನೆ ಅದನ್ನು ಕರ್ನಾಟಕ ಅಂತ ಮಾಡಿತು ಚಳವಳಿಯಿಂದ. ಕರ್ನಾಟಕ ಏಕೀಕರಣ ಎನ್ನುವಂತಹ ಚಳವಳಿಯನ್ನು ಮಾಡಿ ಮೈಸೂರು ರಾಜ್ಯ ಅನ್ನುವುದನ್ನು ತೆಗೆದು ಕರ್ನಾಟಕ ಅಂತ ಮಾಡಿದೆವು. ಆದರೆ ಆ ಹೆಸರು ಭಾಗವತದಷ್ಟು ಪ್ರಾಚೀನ. ಭಕ್ತಿದೇವಿ ಹೇಳುವ ಮಾತದು. ದ್ರಾವಿಡ ದೇಶದಲ್ಲಿ ತಮಿಳುನಾಡಿನಲ್ಲಿ ಹುಟ್ಟಿದ ನಾನು ಕರ್ನಾಟಕಕ್ಕೆ ಬಂದು ಯುವತಿಯಾದೆ. ವೃದ್ಧಿಂ ಕರ್ನಾಟಕೆ ಗತ. ಆಮೇಲೆ ಇನ್ನೂ ಉತ್ತರಕ್ಕೆ ಹೋದೆ, ಗುಜರಾತಿಗೆ ಬಂದೆ. ಅಲ್ಲಿಗೆ ನನ್ನ ಯೌವನ ಜಾರಿತು, ಕೃಷಳಾದೆ, ವೃದ್ಧೆಯಾದೆ ನಾನು. ಮಹಾರಾಷ್ಟ್ರದಲ್ಲಿ ಸ್ವಲ್ಪ ನನಗೆ ಚೈತನ್ಯ ಇತ್ತು. ಉತ್ತರಕ್ಕೆ ಬಂದ ಮೇಲೆ ನಾನು ತುಂಬ ಸೋತು ಹೋದೆ. ಆದರೆ ಯಮುನಾ ನದಿ ಹರಿಯುತ್ತಿರುವ ವೃಂದಾವನ ಕ್ಷೇತ್ರಕ್ಕೆ ಬಂದ ತಕ್ಷಣ ನಾನು ಒಬ್ಬಳು ಮತ್ತೆ ಯುವತಿಯಾಗಿದ್ದೇನೆ. ಆದರೆ ನನ್ನ ಮಕ್ಕಳು ಜ್ಞಾನ ಮತ್ತು ವೈರಾಗ್ಯರಿಗೆ ಯೌವನ ಬರಲೇ ಇಲ್ಲ. ಎಂತಹ ಮಾತು ನೋಡಿ. ಭಕ್ತಿದೇವಿ ಅದರ ಆ ಅನುಷ್ಠುಪ್ ಶ್ಲೋಕದ ಹಿಂದೆ ಇರುವ ಅರ್ಥ ತುಂಬ ಗಹನವಾದದ್ದು. ಈ ಭಕ್ತಿ ಚಳವಳಿ ಅನ್ನೋದು ಇದೆಯಲ್ಲ, ಇದು ದಕ್ಷಿಣ ಭಾರತದಲ್ಲಿ ಉತ್ಪನ್ನವಾದದ್ದು. ಆಚಾರ್ಯ ಶಂಕರರಿರಬಹುದು, ರಾಮಾನುಜರಿರಬಹುದು, ಮಧ್ವರಿರಬಹುದು. ನಮ್ಮ ದೇಶದ 3 ಪ್ರಸಿದ್ಧವಾದಂತಹ ಅಧ್ಯಾತ್ಮದ ದರ್ಶನ, ಅದ್ವೈತ, ವಿಶಿಷ್ಟಾದ್ವೈತ ಮತ್ತು ದ್ವೈತ, ಈ 3 ದಕ್ಷಿಣದಲ್ಲಿ ನೆಲೆಗೊಂಡದ್ದು. ಶಂಕರಾಚಾರ್ಯರು ಕೇರಳದಲ್ಲಿ ಹುಟ್ಟಿದರು, ರಾಮಾನುಜರು ತಮಿಳುನಾಡಿನಲ್ಲಿ ಹುಟ್ಟಿದರು, ಮಧ್ವಾಚಾರ್ಯರು ಕರ್ನಾಟಕದ ಉಡುಪಿಯಲ್ಲಿ ಹುಟ್ಟಿದರು. ದಕ್ಷಿಣ ಭಾರತ ಈ 3 ಆಚಾರ್ಯರಿಂದ ಭಕ್ತಿಯ ರಂಗಸ್ಥಳವಾಯಿತು. ಈ ಧ್ವನಿಯನ್ನು ನಾವು ಭಾಗವತದ ಶ್ಲೋಕದಲ್ಲಿ ಗ್ರಹಿಸಲಿಕ್ಕೆ ಸಾಧ್ಯ. ಉತ್ಪನ್ನ ದೇಶೇ ವೃದ್ಧಿಂ ಕರ್ನಾಟಕೆ ಗತ. ಹಾಗೆ ಕನ್ನಡ ನಾಡಿನಲ್ಲಿ ಸಮೃದ್ಧಿಯಿಂದ ಸುಖ ಸಂತೋಷದಿಂದ ಬೆಳೆದಂತಹ ಭಕ್ತಿದೇವಿ ಕೃಷ್ಣ ನಡೆದಾಡಿದಂತಹ ವೃಂದಾವನದ ಭೂಮಿಗೆ ಬಂದು ಮತ್ತೆ ಯುವತಿಯಾದಳಂತೆ. ಭಕ್ತಿಗೆ ಎಲ್ಲಿಲ್ಲದ ಪುಳಕ. ಕೃಷ್ಣ ನಡೆದಾಡಿದಂತಹ ನಂದಗೋಕುಲ, ಮಥುರೆ, ಗೋವರ್ಧನ ಬೆಟ್ಟ, ಯಮುನಾ ನದಿಯ ತೀರ, ಅವನು ರಾಸಲೀಲೆಯಾಡಿದಂತಹ ಸ್ಥಳ, ನಿಮ್ಮಲ್ಲಿ ಕೆಲವರು ಅಲ್ಲಿಗೆ ಯಾತ್ರೆ ಹೋಗಿರಬಹುದು. ಆ ಭೂಮಿಗೆ ಹೋದ ತಕ್ಷಣ ಆ ಮಣ್ಣು ಭಕ್ತಿಯನ್ನು ಉದ್ದೀಪಿಸಿತಂತೆ. ನಮಗೂ ಕೂಡ ಅಲ್ಲಿ ಹೋದಾಗ
ಭಾವಪರವಶತೆ ಪ್ರಾಪ್ತವಾಗುತ್ತದೆ. ಅಂತಹ ಆ ಮಣ್ಣಿನ ಗುಣ ಅದು. ಗೋಪಿಕೆಯರು ಕೃಷ್ಣ ಕಂಸವಧೆಗಾಗಿ ಮಥುರೆಗೆ ಹೋದ ಮೇಲೆ ನಂದಗೋಕುಲದಲ್ಲಿ ನೆಲದಲ್ಲಿ ಹೊರಳಾಡಿದರಂತೆ. ಕೃಷ್ಣ ಹೆಜ್ಜೆ ಇಟ್ಟ ಜಾಗಗಳನ್ನು ಮುತ್ತಿಕ್ಕಿದರಂತೆ. ಕಂಸ ಬಿಲ್ಲ ಹಬ್ಬಕ್ಕಾಗಿ ಕೃಷ್ಣನನ್ನು ಕರೆಸುವುದಕ್ಕೆ ಅಕ್ರೂರ ಎನ್ನುವನನ್ನು ನಂದಗೋಕುಲಕ್ಕೆ ಕಳುಹಿಸಿರ್ತಾನೆ. ಆ ನಂದಗೋಕುಲಕ್ಕೆ ಬರುವ ಅಕ್ರೂರ ದಾರಿಯಲ್ಲಿ ಕೃಷ್ಣನ ಪುಟ್ಟ ಮಗುವಿನ ಹೆಜ್ಜೆ ಗುರುತುಗಳನ್ನು ಅಲ್ಲಲ್ಲಿ ಕಂಡು ಅದಕ್ಕೆ ನಮಸ್ಕಾರ ಮಾಡ್ತಾ ಬಂದನಂತೆ. ಭಕ್ತಿಯ ಪಾರವಶ್ಯ ಅದು. ಇವತ್ತಿಗೂ ನಾವು ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಗೋಪೀ ಚಂದನವನ್ನು ಮೈಗೆ ಹಚ್ಚಿಕೊಳ್ತೇವೆ. ಯಾಕೆ? ಕೃಷ್ಣ ನಡೆದಾಡಿದ ಮಣ್ಣಿನ ಮೇಲೆ ಇರುವ ಭಕ್ತಿ ಅದು. ಮೈಯೆಲ್ಲ ರೋಮಾಂಚನಗೊಳ್ಳಬೇಕು ಎನ್ನುವುದು ಪುರಾಣವನ್ನು ಹೇಳಿದ ರೋಮಹರ್ಷಣ ಮಾತ್ರ ಅಲ್ಲ, ನಾವೆಲ್ಲರೂ ರೋಮಹರ್ಷಿತರಾಗಬೇಕು. ಗೋಪಿನಾಮ ಸುಮ್ಮನೆ ಹಾಕ್ಕೊಳ್ಳುವುದಲ್ಲ. ಕೃಷ್ಣ ನಡೆದಾಡಿದ ಮಣ್ಣು ಪವಿತ್ರವಾದದ್ದು. ನಮ್ಮ ಮೈಗೆ ಅದು ಸ್ಪರ್ಶಿಸಿದಾಗ ಕೃಷ್ಣ ಭಕ್ತಿ ನಮ್ಮಲ್ಲಿ ಪುಳಕಿತಗೊಳ್ಳಬೇಕು ಎನ್ನುವಂತಹ ಭಾವಾತಿರೇಕ ಅದು ಅದರ ಹಿನ್ನೆಲೆಯಲ್ಲಿ ಇರಬೇಕಾದದ್ದು. ಅಂತಹ ಪುಣ್ಯ ನೆಲಕ್ಕೆ ಭಕ್ತಿ ಬಂದಾಗ ಅವಳಿಗೆ ಪುನಃ ಯೌವನ ಬರ್ತದೆ. ಆದರೆ ಅವಳು ನಾರದರ ಹತ್ರ ಹೇಳ್ತಾಳೆ, ನನಗೇನೋ ತಾರುಣ್ಯ ಬಂತು ಗುರುಗಳೇ, ನನ್ನ ಮಕ್ಕಳು ಇನ್ನೂ ವೃದ್ಧರಾಗಿದ್ದಾರೆ, ಏನು ಮಾಡಬೇಕು? ಜ್ಞಾನ ಮತ್ತು ವೈರಾಗ್ಯಕ್ಕೆ ಚೈತನ್ಯ ಬಂದಿಲ್ವಲ್ಲ, ಏನು ಮಾಡೋಣ ಅಂತ ಭಕ್ತಿ ತನ್ನ ಮಕ್ಕಳ ವೃದ್ಧಾಪ್ಯದ ಬಗ್ಗೆ ನಾರದರಲ್ಲಿ ವಿಜ್ಞಾಪಿಸಿಕೊಂಡಾಗ ನಾರದರು ಹೇಳ್ತಾರಂತೆ, ಅದಕ್ಕೇನಂತೆ, ವೇದೋಪನಿಷತ್ತುಗಳನ್ನು ನಾನು ಅವರಿಗೆ ಹೇಳ್ತೇನೆ, ಅವರಿಗೆ ಚೈತನ್ಯ ಬರಬಹುದು. ನಾರದರು ಬ್ರಹ್ಮಮಾನಸ ಪುತ್ರರು. ವೀಣೆಯಲ್ಲಿ ನಾರಾಯಣ ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಜಗದಗಲ ತಿರುಗುವವರು. ಅವರು ಎಲ್ಲಿ ಹಾಡುತ್ತಾರೋ ಅಲ್ಲಿ ಭಗವಂತ ಪ್ರತ್ಯಕ್ಷನಾಗಿ ನಿಲ್ಲಬಲ್ಲಂತಹ ಶಕ್ತಿಯನ್ನು ಅವರ ನಾದ ವೇದ ತನ್ನೊಳಗೆ ಹಿಡಿದಿಟ್ಟುಕೊಂಡಿದೆ. ಅಂತಹ ಶಕ್ತಿ ಸಂಪನ್ನರು. ಆದರೆ ಅವರು ವೇದದ ಮಂತ್ರವನ್ನು ಹೇಳಿದರು, ಉಪನಿಷತ್ತಿನ ಮಂತ್ರಗಳನ್ನು ಹೇಳಿದರು. ಈ ಮುದುಕರಾದ ಮಕ್ಕಳು ಮೇಲೆ ಏಳಲೇ ಇಲ್ಲ. ಭಗವದ್ಗೀತೆಯನ್ನು ಹೇಳಿದರು, ಆಗಮೋಕ್ತವಾದ ವಿಧಿವಿಧಾನಗಳನ್ನು ಬ್ರಹ್ಮಸೂತ್ರಗಳನ್ನು ಉಚ್ಚಾರ ಮಾಡಿದರು. ಆದರೂ ಜ್ಞಾನ ವೈರಾಗ್ಯರು ತಾರುಣ್ಯವನ್ನು ಸಂಪಾದಿಸಲೇ ಇಲ್ಲ. ನಾರದರಿಗೆ ಬಹಳ ದುಃಖ ಆಗ್ತದೆ. ಯಾಕೆ ಹೀಗೆ, ಏನು ಮಾಡುವುದು ಅಂತ ಯೋಚನೆ ಮಾಡ್ತಾ ಭಗವದ್ಧ್ಯಾನ ಮಾಡ್ತಾ ಮಾಡ್ತಾ ಬದರಿಕಾಶ್ರಮಕ್ಕೆ ಹೋಗ್ತಾರಂತೆ. ವೃಂದಾವನದಿಂದ ಭಾರತದ ತುತ್ತ ತುದಿ ಉತ್ತರದಲ್ಲಿ ಇರುವಂತಹ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವ ಬದರಿಕಾಶ್ರಮಕ್ಕೆ ಹೋಗ್ತಾರೆ. ಆಗ ಅಲ್ಲಿ ಸನಕಾದಿ ಮಹರ್ಷಿಗಳು ನಾರದರಿಗೆ ಹೇಳ್ತಾರೆ, ನಿಮ್ಮ ಸಮಸ್ಯೆ ನಮಗೆ ಅರ್ಥ ಆಗಿದೆ, ನೀವು ಅವರಿಗೆ ಭಾಗವತವನ್ನು ಹೇಳಿ ಅಂತ. ಭಾಗವತವನ್ನು ಜ್ಞಾನವೈರಾಗ್ಯರಿಗೆ ಹೇಳಿದರೆ ಆಗ ಅವರ ವೃದ್ಧಾಪ್ಯ ದೂರವಾಗುತ್ತದೆ. ತಾಯಿಯಂತೆ ಅವರೂ ಮಕ್ಕಳೂ ಕೂಡ ಯುವಕರಾಗಲು ಸಾಧ್ಯ. ಬಹಳ ಕಲಿಕಾಲವನ್ನು ಹೇಗೆ ದಾಟಬೇಕು ಎನ್ನುವುದಕ್ಕೆ ಸನಕಾದಿಗಳು ನಾರದರಿಗೆ ಕೊಟ್ಟ ಉಪದೇಶ ಭಾಗವತದ ಮಹಾತ್ಮ್ಯ. ನಾರದರು ಹೇಳ್ತಾರೆ ಸನಕಾದಿಗಳಲ್ಲಿ, ಏನಪ್ಪ ಕಲಿಕಾಲ ಇದು, ಈಗ ಆರಂಭ ಆಗಿದ್ದಷ್ಟೇ ಕಲಿಯುಗ, ದ್ವಾಪರಾಂತ್ಯ ಆಗಿ ಕೃಷ್ಣ ಪರಮಾತ್ಮ ನಿರ್ಯಾಣ ಆದ ಮೇಲೆ ಕಲಿ ಪ್ರವೇಶ ಆಗಿದ್ದಷ್ಟೇ, ಆಗಲೇ ಅನ್ಯಾಯದ ಪರಮಾವಧಿ ಅಂತ ಹೇಳ್ತಾರೆ ನಾರದರು. ಬ್ರಾಹ್ಮಣರೆಲ್ಲ ವೇದೋಪನಿಷತ್ತುಗಳ ಮಂತ್ರವನ್ನು ಮಾರುತ್ತಾ ಇದ್ದಾರೆ ಅಂತ ನಾರದರು ಹೇಳಿದ್ದು ಭಾಗವತದಲ್ಲಿದೆ. ಆ ಕಾಲದಲ್ಲಿ ಅಟ್ಟಶೂಲೆ ಜನಪದ, ಬಹಳ ಅರ್ಥಗರ್ಭಿತವಾದಂಥ ಮಾತು ನೋಡಿ. ನಾವು ಈ ಕಾವ್ಯವನ್ನು, ಈ ಪುರಾಣವನ್ನು ವಿಶೇಷವಾದ ಅವಗಾಹನ ಶಕ್ತಿಯಿಂದ ಅರ್ಥ ಮಾಡಿಕೊಳ್ಬೇಕು. ಬರೀ ಕಥೆ ಪುರಾಣ ಅಂತ ಅಲ್ಲ, ಅದರಲ್ಲಿರುವಂತಹ
ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ. ಪುಸ್ತಕಕ್ಕೆ ಉದ್ದ ಮತ್ತು ಅಗಲಗಳಿರ್ತವೆ. ಕ್ರೌನ್ 1/4 ಇದು. ಇದಕ್ಕೆ ಇಷ್ಟು ಸೆಂಟಿಮೀಟರ್ ಉದ್ದ, ಇಷ್ಟು ಅಗಲ ಅಂತ ಇರ್ತದೆ. ಆದರೆ ನಾವು ಉದ್ದಗಲಗಳನ್ನು ಓದುವುದಲ್ಲ, ಅದರ ಆಳವನ್ನು ಓದಬೇಕು, ಆಳಕ್ಕೆ ಇಳಿಯಬೇಕು. ಗ್ರಂಥದ ಒಂದೊಂದು ಪುಟಗಳಲ್ಲಿಯೂ ಆಳವಾದಂತಹ ಒಂದು ಜ್ಞಾನ ಇರ್ತದೆ. ಶಬ್ದದ ಹಿನ್ನೆಲೆಯಲ್ಲಿ ತುಂಬ ಅರ್ಥ ಪರಂಪರೆಗಳು ಅಡಗಿಕೊಂಡಿರುತ್ತವೆ. ಹಾಗೆ ಬರೆದವನು ಮಹಾಕವಿ. ಕಾವ್ಯ ಪುರಾಣ ಅಂತಂದರೆ ಕೇವಲ ವಾಚ್ಯಾರ್ಥ ಪ್ರಧಾನವಾದದ್ದಲ್ಲ. ಆ ಸಾಲಿನ ಹಿಂದೆ ವಿಶೇಷವಾದ ಅರ್ಥ ಇರುತ್ತದೆ. ಅದು ಒಬ್ಬೊಬ್ಬರಿಗೆ ಒಂದೊಂದು ಅರ್ಥವನ್ನು ಕೊಡುತ್ತದೆ. ಹಾಗೆ ಕೊಟ್ಟರೆ ಅದು ಕಾವ್ಯ. ಹಾಗೆ ಕೊಟ್ಟರೆ ಆ ಬರೆದವನು ಮಹಾಕವಿ. ಸುಮ್ಮನೆ ಏನೇನೋ ಗತೋಸ್ತಂ ಅರ್ಕೋ ಯಾಂತಿ ವಾಸಾಯ ದಕ್ಷಿಣ, ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಬರ್ತದೆ. ಸೂರ್ಯ ಮುಳುಗಿದ, ಚಂದ್ರ ಮೂಡಿದ, ಹಕ್ಕಿಗಳು ಹಾರಿದವು, ಇದು ಕಾವ್ಯವಲ್ಲ. ಭಾರತೀಯ ಕಾವ್ಯಮೀಮಾಂಸೆ ಹೇಳೋದು ಗತೋಸ್ತವಂ ಅರ್ಕೋ ಭಾತೀಂದು ಯಾಂತಿ ವಾಸಾಯ ದಕ್ಷಿಣ. ಇದ್ದದ್ದನ್ನು ವಾರ್ತಾಮೇನಂ ಪ್ರಚಕ್ಷತೆ, ಇದು ಬರೀ ವಾರ್ತೆಯಾಗುತ್ತದೆ. ಬೆಳಗ್ಗೆದ್ದು ಉದಯವಾಣಿ ವಾರ್ತೆಯನ್ನು ಓದಿದರೆ ಅದು ಕಾವ್ಯವನ್ನು ಓದಿದ ಹಾಗಾಗೋದಿಲ್ಲ. ಕಾವ್ಯ ಅಂತಂದರೆ ವಿಶೇಷ ಅರ್ಥವನ್ನು ಹೊಳೆಯಿಸಬೇಕು. ಪ್ರತಿಭಾ ಅಂತ, ಪ್ರತಿಭಾ ಅಂತಂದರೆ ಪ್ರತಿಯಾಗಿ ಹೊಳೆಯುವಂಥದ್ದು ಅಂತ. ಅದನ್ನು ಮನನ ಮಾಡ್ತಾ ಇದ್ದ ಹಾಗೆ ಅದು ಇನ್ನೇನೋ ಗಹನವಾದ ಗಂಭೀರವಾದಂತಹ ವಿಷಯವನ್ನು ಪ್ರತಿಫಲಿಸಬೇಕು. ಅದು ಕಾವ್ಯ. ಅದನ್ನು ಬರೆದರೆ ಮಾತ್ರ ಕವಿ. ವೇದವ್ಯಾಸರು ಅಂತಹ ಮಹಾಕವಿ. ಅವರ ವಾಕ್ಯಗಳು ನೋಡಿ, ನಾರದರು ಹೇಳೋದು ಸನಕಾದಿಗಳಿಗೆ ಕಲಿಯುಗದ ಅಪಭ್ರಂಶ, ಅನ್ಯಾಯ, ದುರವಸ್ಥೆ ಹೇಗಿದೆ ಅಂತಂದರೆ ಬ್ರಾಹ್ಮಣರು ವೇದವನ್ನು ಮಾರ್ತಾ ಇದ್ದಾರೆ, ಸ್ತ್ರೀಯರು ಮಾನವನ್ನು ಮಾರುತ್ತಾ ಇದ್ದಾರೆ, ಅನ್ನವನ್ನು ಮಾರಾಟ ಮಾಡಿ ಲಾಭ ಗಳಿಸುವಂತಹ ಕಾಲ ಬಂದಿದೆ. ನೋಡಿ, ಹೋಟೆಲ್ನಲ್ಲಿ ನಾವು ಅನ್ನವನ್ನು ಮಾರುತ್ತೇವೆ, ಅದು ಇವತ್ತು ಧರ್ಮ ಅಂತ ನಾವು ತಿಳಿದುಕೊಂಡು ಬಿಟ್ಟಿದ್ದೇವೆ. ಆದರೆ ಅದೂ ಕೂಡ ಅಪರಾಧ ಅಂತ ಭಾಗವತದ ಅಂತರಾರ್ಥ. ಉಳಿದವರ ಹಸಿವೆಗೆ ಅನ್ನವನ್ನು ಕೊಟ್ಟು ಅವರನ್ನು ರಕ್ಷಿಸಬೇಕಾದಂತಹ ಮಾನವೀಯತೆಯ ಬದಲು ಇಷ್ಟು ರೂಪಾಯಿ ಹಣ ಕೊಡು, ನಿನಗೆ ಪ್ಲೇಟ್ ಮೀಲ್ಸ್ ಇಷ್ಟು ಕೊಡ್ತೇವೆ ಅಂತ ಹೇಳುವುದು ಕೂಡ ಅಪರಾಧ. ಕಲಿಯುಗದ ಲಕ್ಷಣ ಅದು ಅಂತ ವೇದವ್ಯಾಸರು ಹೇಳ್ತಾರೆ. ಅಂತಹ ಕೃಷ್ಟಾತಿ ಕೃಷ್ಟವಾದ ಅನ್ಯಾಯ ಅಧರ್ಮಗಳಿಂದ ಕೂಡಿದಂತಹ ಜೀವನ ಕಲಿಯುಗದಲ್ಲಿ ಆರಂಭವಾಗಿದೆ. ಮಹಾ ಋಷಿಗಳಾದಂತಹ ವೇದವ್ಯಾಸರು ಸನಕಾದಿ ಮುನಿಗಳಲ್ಲಿ ಪ್ರಾರ್ಥಿಸುವ ಮಾತು. ಅದಕ್ಕೆ ಸನಕಾದಿಗಳು ಹೇಳೋದು, ಭಾಗವತದ ಕಥೆಯನ್ನು ನೀವು ಓದಬೇಕು ಮತ್ತು ಅದನ್ನು ಪ್ರಚಾರ ಮಾಡಬೇಕು. ಭಕ್ತಿದೇವಿಯ ಮಕ್ಕಳಾದಂತಹ ಜ್ಞಾನವೈರಾಗ್ಯ ಎನ್ನುವವರ ವೃದ್ಧಾಪ್ಯ ವಿನಾಶವಾಗಬೇಕಾದರೆ ಅವರು ಭಾಗವತ ಕಥಾಶ್ರವಣವನ್ನು ಮಾಡಬೇಕು ಅನ್ನುವಂತಹ ಮಾತನ್ನು ಸನಕಾದಿಗಳು ಹೇಳ್ತಾರೆ. ಅಲ್ಲಿಂದ ಹಿಂದಿರುಗಿ ಬಂದು ಭಕ್ತಿದೇವಿಯ ಹತ್ತಿರ ನಾರದರು ಹೇಳ್ತಾರೆ, ಒಂದು ಭಾಗವತ ಎನ್ನುವಂತಹ ಮಹಾಕಾವ್ಯ ಇದೆ, ಅದರ ಮಹಾತ್ಮೆಯನ್ನು ನಾನು ನಿನಗೆ ಹೇಳ್ತೇನೆ ಅಂತ ಭಾಗವತ ಮಾಹಾತ್ಮ್ಯವನ್ನು ಕುರಿತಾಗಿ ನಾರದರು ಸನಕಾದಿಗಳಿಂದ ತಿಳಿದಂತಹ ಮಹಿಮಾತಿಶಯವನ್ನು ಭಕ್ತಿಗೆ ಹೇಳ್ತಾರೆ. ಅದು ಗೋಕರ್ಣ ಉಪಾಖ್ಯಾನ ಅನ್ನುವಂತಹ ಬಹಳ ಪುನೀತವಾದಂತಹ ಕಥೆ. ಅದು ತುಂಬ ಕುತೂಹಲಕರವಾದಂತಹ, ಅದರ ಅರ್ಥವನ್ನು ಗ್ರಹಿಸಲೇಬೇಕಾದಂತಹ ವಿಶೇಷ ಭಾವ ತುಂಬಿದಂತಹ ಉಪಾಖ್ಯಾನ ಅದು. ಭಾಗವತ ಮಹಾಪುರಾಣದಲ್ಲಿ ಇಂತಹ ಅನೇಕ ಉಪಾಖ್ಯಾನಗಳಿವೆ. ಈ 7 ದಿವಸದಲ್ಲಿ ಇಲ್ಲಿರುವಂತಹ ಅನೇಕ ಉಪಾಖ್ಯಾನಗಳನ್ನು ಮತ್ತು ಅವುಗಳ ಮಥಿತಾರ್ಥವನ್ನು ನಾವು ಮನನ ಮಾಡೋಣವಂತೆ. ತುಂಬ ಉಪಾಖ್ಯಾನ, ಧ್ರುವೋಪಾಖ್ಯಾನ,
ಪ್ರಹ್ಲಾದೋಪಾಖ್ಯಾನ, ಅಜಾಮಿಳೋಪಾಖ್ಯಾನ, ಪುರೂರವೋಪಾಖ್ಯಾನ, ಭರತೋಪಾಖ್ಯಾನ, ತುಂಬ ಮಹತ್ವಪೂರ್ಣವಾದಂತಹ ಕಥೆಗಳು. ಹಾಗೂ ಭಗವಂತನ ಅವತಾರದ ಕಥೆಗಳು, ಮತ್ಸ್ಯಾದಿ ದಶಾವತಾರದ ಕಥೆಗಳು. ವಿಶೇಷವಾಗಿ ಭಾಗವತದಲ್ಲಿ ಒಟ್ಟು 12 ಸ್ಕಂದಗಳಿವೆ. ಅದರಲ್ಲಿ 10ನೆಯ ಸ್ಕಂದ ಸಂಪೂರ್ಣವಾಗಿ ಕೃಷ್ಣಾವತಾರದ ಕಥೆಯನ್ನು ಹೇಳುತ್ತದೆ. 11ನೆಯ ಸ್ಕಂದ ಕೃಷ್ಣ ನಿರ್ಯಾಣದ ಕಥೆಯನ್ನು ಹೇಳುತ್ತದೆ. 12ನೆಯ ಕೊನೆಯ ಸ್ಕಂದ ಭವಿಷ್ಯದಲ್ಲಿ ಭಾರತದಲ್ಲಿ ಏನೇನು ಆಗುತ್ತದೆ ಅಂತ ಹೇಳುತ್ತದೆ. ಹೀಗೆ 7 ದಿನಗಳಲ್ಲಿ ನಾವು ಅನುಸಂಧಾನ ಮಾಡಲಿರುವಂತಹ ಭಾಗವತಕ್ಕೆ ಒಂದು ವಿಶೇಷ ಮಹಿಮೆ ಇರುವ ಕಥೆಯನ್ನು ಇವತ್ತು ನಾನು ಹೇಳ್ತೇನೆ. ಅದನ್ನು ಸನಕಾದಿಗಳು ನಾರದರಿಗೆ ಹೇಳಿದರು. ನಾರದರು ಭಕ್ತಿಜ್ಞಾನ ವೈರಾಗ್ಯರಿಗೆ ಹೇಳುವಂತಹ ಕಥೆ ಅದು ಗೋಕರ್ಣೋಪಾಖ್ಯಾನ. ವಿಶೇಷ ಅಂತಂದರೆ ಅದರಲ್ಲಿ ಹೇಳಲ್ಪಡುವ ಮುಖ್ಯ ಪಾತ್ರಧಾರಿ ನಮ್ಮೂರಿನವನು, ಅಂದರೆ ನಮ್ಮ ಕರ್ನಾಟಕದವನು. ತುಂಗಭದ್ರಾ ನದೀ ತೀರದಲ್ಲಿ ಇದ್ದಂತಹ ಆತ್ಮದೇವ ಎನ್ನುವ ಬ್ರಾಹ್ಮಣನ ಕಥೆ. ತುಂಗಭದ್ರಾ ನದಿ ಕರ್ನಾಟಕದ ಪ್ರಸಿದ್ಧ ನದಿ. ನೋಡಿ, ಭಾಗವತದ ಉಲ್ಲೇಖದಿಂದ ನಾವು ಕನ್ನಡಿಗರು ವಿಶೇಷವಾದಂತಹ ರೋಮಹರ್ಷಿತರಾಗುವ ಕಥೆ ಇದು. ನಮ್ಮ ಊರಿನ ಕಥೆ ಅಂತ. ತುಂಗಭದ್ರಾ ನದೀ ತೀರದಲ್ಲಿ ವಾಸ ಮಾಡ್ತಾ ಇದ್ದ ಆತ್ಮದೇವ ಬಹಳ ಸದ್ಗೃಹಸ್ಥ, ಮೌಲ್ಯಗಳನ್ನು ಆದರ್ಶಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದಕ್ಕೆ ಅನುಗುಣವಾಗಿ ಬದುಕನ್ನು ಸವೆಸುತ್ತಿದ್ದಂತಹ ಒಬ್ಬ ಪ್ರಾಜ್ಞ. ಆದರೆ ಅವನಿಗೆ ಮಕ್ಕಳಿರಲಿಲ್ಲ. ಈ ಮಕ್ಕಳಿಲ್ಲದೆ ಇದ್ದಂತಹ ಆತ್ಮದೇವ ದಂಪತಿಗಳಿಗೆ ಮನಸ್ಸಿನಲ್ಲಿ ಒಂದು ಕೊರಗು. ಒಂದು ದಿನ ಯಾರೋ ಒಬ್ಬ ಸಾಧು ಸನ್ಯಾಸಿ ಅವರ ಮನೆಗೆ ಬರ್ತಾನೆ. ಆಗ ಆತ್ಮದೇವ ಆ ಸನ್ಯಾಸಿಯಲ್ಲಿ ವಿಜ್ಞಾಪನೆ ಮಾಡಿಕೊಳ್ತಾನೆ, ಎಲ್ಲ ಸರಿ ಗುರುಗಳೇ, ನಮಗೆ ಸಂತಾನ ಭಾಗ್ಯ ಇಲ್ಲ ಅಂತ. ಆ ಸಾಧು ಹೇಳ್ತಾನೆ, ಆಗ ಸಂತಾನ ಯಾಕೆ? ಭಗವಂತನ ಧ್ಯಾನ ಮಾಡ್ತಾ ಬದುಕನ್ನು ಕಳೆಯುವುದಕ್ಕೆ ಸಂತತಿಯ ಅಗತ್ಯ ಇಲ್ಲ. ಆದರೆ ಇಲ್ಲ, ನಮಗೆ ಬೇಕೇ ಬೇಕು, ಒಬ್ಬ ಮಗ ಆದರೂ ನಮಗೆ ಹುಟ್ಟುವ ಹಾಗೆ ತಾವು ಆಶೀರ್ವದಿಸಬೇಕು ಅಂತ ಹೇಳಿದಾಗ ಆ ಸಾಧು ಒಂದು ತನ್ನ ಮಂತ್ರಶಕ್ತಿಯಿಂದ ವಿಶೇಷವಾದ ಹಣ್ಣೊಂದನ್ನು ಅನುಗ್ರಹಿಸ್ತಾನೆ. ಈ ಹಣ್ಣನ್ನು ನಿನ್ನ ಹೆಂಡತಿ ಭುಂಜಿಸಿದರೆ, ತಿಂದರೆ ಅವಳು ಗರ್ಭವತಿಯಾಗ್ತಾಳೆ, ಮುಂದೆ ನಿಮಗೆ ಪ್ರಾಜ್ಞನಾದಂತಹ ಒಬ್ಬ ಸತ್ಪುತ್ರ ಹುಟ್ಟುತ್ತಾನೆ. ಸಂತೋಷ ಆಯಿತು ಆತ್ಮದೇವನಿಗೆ. ನಮಗೆ ಒಬ್ಬ ಪ್ರಾಜ್ಞನಾದಂತಹ ಮಗ ಹುಟ್ಟುತ್ತಾನೆ ಎನ್ನುವ ಸಂತೋಷದಿಂದ ಸನ್ಯಾಸಿ ಕೊಟ್ಟಂತಹ ಮಂತ್ರತುಲ್ಯವಾದ ಫಲವನ್ನು ಹೆಂಡತಿ ದುಂಧುಲಿ ಎನ್ನುವವಳಿಗೆ ಕೊಡ್ತಾನೆ. ನೋಡಿ, ಪ್ರಾರಬ್ಧ ಎನ್ನುವುದು ಮನುಷ್ಯನನ್ನು ಯಾವುದೋ ಒಂದು ರೀತಿಯಲ್ಲಿ ಕಟ್ಟಿ ಹಾಕುತ್ತದೆ. ಆತ್ಮದೇವ ಏನೋ ತನಗೆ ಸತ್ಪುತ್ರ ಪ್ರಾಪ್ತನಾಗಬೇಕು ಎನ್ನುವಂತಹ ಅದಮ್ಯವಾದ ಆಕಾಂಕ್ಷೆಯಿಂದ ಸಾಧು ಸನ್ಯಾಸಿಗಳಲ್ಲಿ ಪ್ರಾರ್ಥನೆ ಮಾಡಿ ಫಲವನ್ನು ಬೇಡಿದ. ಹೆಂಡತಿಗೆ ಅದನ್ನು ಕೊಟ್ಟ, ನೀನಿದನ್ನು ತಿನ್ನು, ನಮಗೆ ಮಕ್ಕಳಾಗ್ತದೆ. ಆದರೆ ಹೆಂಡತಿಗೆ ಮಗು ಆಗೋದು ಇಷ್ಟ ಇರಲಿಲ್ಲ. ಕಲಿಯುಗದ ಅವಸ್ಥೆ ನೋಡಿ. ಇವತ್ತು ಇಂತಹ ಅನೇಕ ಹೆಂಗಸರಿರಬಹುದು, ಮಾತೆಯರು ಕ್ಷಮಿಸಬೇಕು ನನ್ನನ್ನು. ಹೆರುವ ಕಷ್ಟ ಬೇಡ ಅಂತ ಹೇಳುವ ಹೆಣ್ಣು ಕಲಿಯುಗದ ಆರಂಭದಲ್ಲಿಯೇ ಇದ್ದಳು ಅನ್ನೋದನ್ನು ನೀವಿಲ್ಲಿ ಗ್ರಹಿಸಬೇಕು. ಅವಳು ಹೇಳ್ತಾಳೆ, ನಾನು ಗರ್ಭವತಿಯಾದರೆ, ಆ ಮಗು ಅಡ್ಡಡ್ಡ ಹೊರಬರುವ ಸಂದರ್ಭ ಬಂದರೆ, ನಾನು ಸತ್ತೇ ಹೋದರೆ, ಈ ಗರ್ಭಿಣಿಯಾಗಿ ಪಡುವಂತಹ ಪರಿತಾಪ ಯಾರಿಗೆ ಬೇಕು? ಛೇ, ಬೇಡ. ಆದರೆ ಗಂಡನ ಹತ್ರ ಹೇಳಲಿಕ್ಕಾಗ್ತದ? ತಂಗಿಯ ಹತ್ರ ಹೇಳಿದ್ಲು, ನಮ್ಮ ಗಂಡ ಯಾವುದೋ ಸನ್ಯಾಸಿ ಹತ್ರ ದಮ್ಮಯ್ಯದ ಕೈಯ ಹಾಕಿ ಇಂಥದ್ದೊಂದನ್ನು ಮಂತ್ರ ಫಲವನ್ನು ಪಡೆದಿದ್ದಾನೆ, ಇದನ್ನು ನಾನು ತಿಂದರೆ ಮಗುವಾಗಿ ಬಿಡುತ್ತದೆ, ನನಗೆ ಮಗು ಬೇಡ. ಯಾರಿಗೆ ಬೇಕು ಗರ್ಭಿಣಿಯಾಗುವ ದುಃಖ?
ಆ ಕಷ್ಟ, 9 ತಿಂಗಳು ಅದನ್ನು ಹೊತ್ತುಕೊಂಡು ತಿರುಗಬೇಕು, ಅಪಾಯ ಸಂಭವಿಸಿದರೆ ಯಾರಿಗೆ ಬೇಕು? ಇದು ಬೇಕಾಗಿಲ್ಲ, ನಾವು ಹಾಗೆಯೇ ಸುಖವಾಗಿದ್ದೇವೆ ಅನ್ನುವುದು ಆ ದುಂದುಲಿಯ ಮನಸ್ಸು. ಆಗ ತಂಗಿ ಅಕ್ಕನಿಗೆ ಒಂದು ದುರ್ಬೋಧೆ ಮಾಡ್ತಾಳೆ. ನೋಡಿ, ಅಕ್ಕ ತಂಗಿಯರು ಸಾತ್ವಿಕರಾಗಿದ್ದರೆ ಒಳ್ಳೆಯದು. ಈ ರೀತಿ ಚಾಡಿ ಮಾತು ಹೇಳುವ, ದುರ್ಬೋಧನೆಯನ್ನು ಮಾಡುವಂತಹ ಅಕ್ಕ ತಂಗಿಯರಿದ್ದರೆ ಒಂದಕ್ಕೆರಡಾಗ್ತದೆ. ತಂಗಿ ಹೇಳ್ತಾಳೆ, ಅಕ್ಕ ನೀನು ಗರ್ಭಿಣಿಯಾಗುವ ತೊಂದರೆಯನ್ನು ತಗೊಳ್ಬೇಡ, ನಾನು ಈಗಾಗಲೇ ಗರ್ಭಿಣಿಯಾಗಿದ್ದೇನೆ, ಇನ್ನೊಂದು ಸ್ವಲ್ಪ ತಿಂಗಳಲ್ಲಿ ನನಗೇ ಮಗು ಹುಟ್ಟುತ್ತದೆ, ಗುಟ್ಟಾಗಿ ಆ ಮಗುವನ್ನು ತಂದು ನಿನಗೆ ಕೊಡ್ತೇನೆ, ನೀನು ನಿನ್ನ ಗಂಡನಿಗೆ ಹೇಳು ನನಗೆ ಮಗು ಹುಟ್ಟಿತು ಅಂತ, ನನ್ನ ಮಗುವನ್ನೇ ನಿನ್ನ ಮಗು ಅಂತ ನೀನು ಭಾವಿಸು. ಅದಕ್ಕೆ ಅಕ್ಕ ಹೇಳ್ತಾಳೆ ದುಂದುಲಿ, ಹಾಗಾದರೆ ಸಾಧುಗಳು ಕೊಟ್ಟಂತಹ ಈ ಮಂತ್ರಪೂತ ಫಲವನ್ನು ಏನು ಮಾಡೋದು? ಹಟ್ಟಿಯಲ್ಲಿ ಹೋಗಿ ಹಸುವಿಗೆ ಕೊಡು. ಹಾಗೆ ಮಾಡಿದ್ಲು ಅಕ್ಕ. ತಂಗಿಯ ದುರ್ಬೋಧೆಗೆ ಒಳಗಾದಂತಹ ಅಕ್ಕ ದುಂದುಲಿ ಮಂತ್ರಪೂತವಾದ ಫಲವನ್ನು ಹಟ್ಟಿಯಲ್ಲಿರುವಂತಹ ದನಕ್ಕೆ ಕೊಟ್ಟಳು. 4 ತಿಂಗಳಾದ ಮೇಲೆ ತಂಗಿಗೆ ಪ್ರಸವ ಆಯಿತು. ತಂಗಿ ಗಂಡು ಮಗುವನ್ನು ಹೆತ್ತಳು. ಆ ಮಗುವನ್ನು ಗುಟ್ಟಿನಲ್ಲಿ ತಂದು ಅಕ್ಕನಿಗೆ ಕೊಟ್ಟು ಈ ಅಕ್ಕ ದುಂದುಲಿ ಗಂಡನಾದ ಆತ್ಮದೇವನಿಗೆ ಹೇಳ್ತಾಳೆ, ನನಗೆ ಮಗು ಹುಟ್ಟಿತು. ಸಂತೋಷವೇ ಸಂತೋಷ ಆತ್ಮದೇವನಿಗೆ. ಸಾಧುಗಳು ಕೊಟ್ಟಂತಹ ಮಂತ್ರಪೂತ ಫಲದಿಂದ ಸುಕುಮಾರ ಸಂಜನಿಸಿದ್ದಾನೆ, ಅವನನ್ನು ನಾವು ಚೆನ್ನಾಗಿ ಸಾಕೋಣ ಅಂತ ಹೇಳಿ ಸಂತೋಷದಿಂದ ದುಂದುಕಾರಿ ಅಂತ ಅವನಿಗೆ ಹೆಸರಿಟ್ಟು ನಾಮಕರಣ ಮಾಡಿ ಅವನ ಪಾಲನೆ ಪೋಷಣೆಯಲ್ಲಿ ಮೈ ಮರೆಯುತ್ತಾರೆ. ದಿನ ಬೆಳೆದ ಹಾಗೆ, ತಿಂಗಳುಗಳು ಕಳೆದ ಹಾಗೆ, ವರ್ಷ ವರ್ಷ ದುಂದುಕಾರಿ ಕೆಟ್ಟ ಮಗನಾಗಿ ಹುಟ್ಟುತ್ತಾನೆ, ಬೆಳೆಯುತ್ತಾನೆ. ಆದರೆ ಹಟ್ಟಿಯಲ್ಲಿ ಮಂತ್ರಪೂತ ಫಲವನ್ನು ತಿಂದಂತಹ ಹಸು ಮತ್ತೊಂದು ಮಗುವನ್ನು ಹೆರುತ್ತದೆ. ಹಸುವಿಗೆ ಹುಟ್ಟಿದ ಮಗು ಮಾನವ ಶರೀರದಿಂದ ಇರ್ತದೆ, ಆದರೆ ಕಿವಿ ಮಾತ್ರ ಗೋವಿನ ಕಿವಿಯ ಹಾಗೆ ಇರ್ತದೆ. ಅದಕ್ಕೆ ಆ ಮಗನಿಗೆ ಗೋಕರ್ಣ ಅಂತ ಹೆಸರಿಡ್ತಾರೆ. ಮನೆಯಲ್ಲಿ ಕೆಟ್ಟ ಮಗು, ಹಟ್ಟಿಯಲ್ಲಿ ಒಳ್ಳೆಯ ಮಗು, ಇಬ್ಬರು ಮಕ್ಕಳನ್ನು ತಂದೆ ತಾಯಿ ಪೋಷಿಸ್ತಾರೆ. ಗೋಕರ್ಣ ಪ್ರಾಜ್ಞನಾಗ್ತಾನೆ, ಸದ್ಗುಣಗಳ ಖಣಿಯಾಗ್ತಾನೆ. ಯಾಕೆಂದರೆ ಸಾಧು ಇತ್ತಂತಹ ಮಂತ್ರದ ಫಲ. ಹಾಗೆ ಮನೆಯಲ್ಲಿ ಹುಟ್ಟಿದಂತಹ ದುಂದುಕಾರಿ ಎಷ್ಟು ದುಷ್ಟನಾಗುತ್ತಾನೆ ಅಂತಂದರೆ ಅವನು ತಂದೆ ತಾಯಿಗೆ ಹೊಡೆಯುವುದಕ್ಕೆ ಆರಂಭ ಮಾಡ್ತಾನೆ. ತಂದೆ ಇದನ್ನೆಲ್ಲ ನೋಡಿ ಒಂದು ದಿವಸ ಕಾಡಿಗೆ ಹೋಗಿ ತಪಸ್ಸು ಮಾಡಿ ತನ್ನ ಜೀವನವನ್ನು ಮುಗಿಸಿಕೊಳ್ತಾನೆ. ತಾಯಿಗಂತೂ ವಿಪರೀತವಾದ ಶಿಕ್ಷೆಯನ್ನು ಕೊಡ್ತಾನೆ. ದುಂದುಕಾರಿ ಅನ್ಯಾಯ ಮಾಡ್ತಾನೆ, ಅವಳು ಬಾವಿಗೆ ಬಿದ್ದು ಸತ್ತು ಹೋಗ್ತಾಳೆ. ಆಮೇಲೆ ದುಂದುಕಾರಿಯ ಕಣ್ಣು ಊರಿನವರ ಮೇಲೆ ಬೀಳುತ್ತದೆ. ಊರಿನಲ್ಲಿ ಮಾಡಬಾರದ ಅತ್ಯಾಚಾರಗಳನ್ನು ಮಾಡುತ್ತಾ ದುಷ್ಟ ಎನ್ನುವಂತಹ ಹಣೆಪಟ್ಟಿಯನ್ನು ಕಟ್ಟಿಕೊಂಡು ಅವನು ಬೆಳೆಯುತ್ತಾನೆ. ಗೋಕರ್ಣನಾದರೂ ಗೋವಿಗೆ ಹುಟ್ಟಿದ ಮಗು ಸದ್ಬುದ್ಧಿಯಿಂದ ಸುಜ್ಞಾನಿಯಾಗಿ, ವಿದ್ಯಾವಂತನಾಗಿ, ವಿವೇಕಶಾಲಿಯಾಗಿ ಬೆಳೆದು ಋಷಿಮುನಿಗಳ ಆಶ್ರಮಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲೆಲ್ಲ ಸಂಚಾರ ಮಾಡುತ್ತಾ ಉಪನಿಷತ್ತುಗಳನ್ನು ಅಧ್ಯಯನ ಮಾಡುತ್ತಾ ಬೆಳೆಯುತ್ತಾನೆ. ಒಂದು ದಿವಸ ಅವನಿಗೆ ಒಂದು ಸುದ್ದಿ ಬರುತ್ತದೆ, ಊರಿನಲ್ಲಿ ನಿನ್ನ ತಮ್ಮ ದುಂದುಕಾರಿ ಅನ್ಯಾಯ ಮಾಡಿ ಯಾವುದೋ ವೇಶ್ಯೆಯರನ್ನೆಲ್ಲ ಸಂಗ ಮಾಡಿಕೊಂಡು ಅಧರ್ಮ ಪಥದಲ್ಲಿ ಸಾಗಿ ದರೋಡೆಕೋರರವನನ್ನು ಹೊಡೆದು ಕೊಂದು ಬಿಟ್ಟಿದ್ದಾರೆ. ಗೋಕರ್ಣನಿಗೆ ಮರುಕ ಉಂಟಾಗ್ತದೆ. ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದವರಲ್ಲ ಅವರು. ಸಹೋದರತ್ವ ಅಂದರೆ ಸಹ ಉದರ, ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮ ಅಕ್ಕ ತಂಗಿ. ದುಂದುಕಾರಿಯೂ ಗೋಕರ್ಣನೂ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದವರಲ್ಲ. ಆದರೂ ನನ್ನ ತಂದೆ ತಾಯಿಗಳಿಗೆ ಪ್ರೀತಿಪಾತ್ರನಾದ ಮಗ ಅವನು ಎನ್ನುವ ಸಹೋದರಿಯ ಭಾವನೆಯಿಂದ ಹಾಳಾಗಿ ಹೋದನಲ್ಲ ಅಂತ ಹೇಳಿ ಅವನಿಗೆ ಶ್ರಾದ್ದ ಮಾಡ್ತಾನೆ. ಆದರೆ ಆ ಶ್ರಾದ್ದ ಫಲದಿಂದ ದುಷ್ಕೃತ್ಯವನ್ನು ಮಾಡಿದಂತಹ ದುಂದುಕಾರಿಗೆ ಮೋಕ್ಷ ಪ್ರಾಪ್ತಿ ಆಗೋದೇ ಇಲ್ಲ. ಅವನು ಅಂತರ್ಪಿಶಾಚಿಯಾಗಿ ಅಲ್ಲಿಲ್ಲಿ ತಿರುಗಾಡ್ತಾ ಇರ್ತಾನೆ.
ಜೀವನದಲ್ಲಿ ಮಾಡಬಾರದ್ದನ್ನು ಮಾಡಿದರೆ ಅತಂತ್ರವಾದ ಸ್ಥಿತಿ ಪ್ರಾಪ್ತವಾಗುತ್ತದೆ ಎನ್ನುವುದಕ್ಕೆ ಬಹುಮುಖ್ಯವಾದ ಉದಾಹರಣೆ. ಕೊನೆಗೆ ಗಯಾ ಕ್ಷೇತ್ರಕ್ಕೆ ಹೋಗಿ ಗೋಕರ್ಣ ತನ್ನ ಅಣ್ಣನಾದಂತಹ ದುಂದುಕಾರಿಗೆ ಶ್ರಾದ್ದವನ್ನು ಮಾಡ್ತಾನೆ, ಪಿಂಡ ಪ್ರದಾನವನ್ನು ಮಾಡ್ತಾನೆ. ಗಯಾ ಶ್ರಾದ್ದದಲ್ಲಿ ಹೋಗಿ ಪಿಂಡ ಪ್ರದಾನವನ್ನು ಮಾಡಿದರೆ ಎಂತಹ ಪಿಶಾಚ ಜನ್ಮ ಇದ್ದರೂ ಕೂಡ ಅದು ನಿವೃತ್ತಿಯಾಗಬೇಕು ಅನ್ನತ್ತ ನಮ್ಮ ಶಾಸ್ತ್ರ ಹೇಳುತ್ತದೆ. ಶ್ರೀರಾಮಚಂದ್ರನೇ ಗಯಾಶ್ರಾದ್ದ ಮಾಡಿದನಂತೆ ತಂದೆ ದಶರಥನಿಗೆ. ಯಾಕೆಂದರೆ ದಶರಥ ಸತ್ತಾಗ ರಾಮ ಕಾಡಿನಲ್ಲಿ ಶಾಸ್ತ್ರೋಕ್ತವಾದಂತಹ ಶ್ರಾದ್ದಕ್ರಿಯಾದಿಗಳನ್ನು ಮಾಡುವ ವ್ಯವಸ್ಥೆ ರಾಮದೇವರಿಗಿರಲಿಲ್ಲ. ದೇವರಾದರೇನಂತೆ, ಅಯೋಧ್ಯೆಯ ಅರಸುಕುಮಾರ ಅವನು ಕಾಡಿನಲ್ಲಿ ಅನ್ನದ ಪಿಂಡ ಮಾಡಲಿಕ್ಕಾಗದೆ ಇಂಗುದಿ ವೃಕ್ಷದ ಬೇರಿನಿಂದ ಪಿಂಡವನ್ನು ಮಾಡಿ ಭರತ ಹೇಳ್ತಾನೆ ತಂದೆಯವರು ತೀರಿಕೊಂಡ್ರು ಅಂತ. ಆ ವಾರ್ತಾಶ್ರವಣದಿಂದ ದುಃಖಿತನಾಗಿ ಗೋದಾವರಿಯಲ್ಲಿ ಮಿಂದು ಇಂಗುದಿ ವೃಕ್ಷದ ಬೇರಿನಿಂದ ಪಿಂಡ ಪ್ರದಾನ ಮಾಡ್ತಾನೆ. ಆ ಒಂದು ನೈತ್ಯಾನುಸಂಧಾನ, ಕೀಳರಿಮೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ರಾಮದೇವರಿಗಿತ್ತಂತೆ. ವನವಾಸವನ್ನೆಲ್ಲ ಮುಗಿಸಿ ಬಂದ ಮೇಲೆ ರಾಮದೇವರಿಗೆ ಅನಿಸಿತು, ನಮ್ಮ ತಂದೆಯವರಿಗೆ ನಾನು ಸರಿಯಾಗಿ ಶ್ರಾದ್ದ ಮಾಡಲಿಕ್ಕಾಗಲಿಲ್ಲ ವನವಾಸ ಕಾಲದಲ್ಲಿ, ಗಯಾ ಶ್ರಾದ್ದ ಮಾಡಿಯಾದರೂ ನಾನು ನನ್ನ ಕರ್ತವ್ಯವನ್ನು ಮಾಡಬೇಕು ಅಂತ ಗಯೆಗೆ ಹೋದರು. ಸೀತಾ ಸಮೇತನಾಗಿ ಶ್ರೀರಾಮಚಂದ್ರ ಗಯಾ ಕ್ಷೇತ್ರದಲ್ಲಿ ಪಿಂಡ ಪ್ರದಾನಾದಿಗಳನ್ನು ಮಾಡ್ತಾನೆ. ತುಂಬ ಐತಿಹ್ಯಗಳಿವೆ ಗಯಾ ಶ್ರಾದ್ದದ ಬಗ್ಗೆ. ಅಲ್ಲಿ ಸೀತೆಯೇ ಫಲ್ಗುಣಿ ನದಿ, ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರಬಹುದು ಗಯೆಗೆ ಹೋದವರಿಗೆ, ಫಲ್ಗುಣಿ ನದಿಯಲ್ಲಿ ಮಿಂದು ಸೀತಾಮಾತೆ ಮರಳಿನ ಉಂಡೆಯಲ್ಲಿ ಪಿಂಡವನ್ನು ಕೊಡ್ತಾಳೆ ಮಾವನಿಗೆ. ಯಾರೋ ಊರಿನಲ್ಲಿ ಹೆಂಗಸರು ಹೇಳಿರ್ತಾರೆ, ಹೆಂಗಸರು ಕೆಲವೆಲ್ಲ ಈ ಜನಪದ ನಂಬಿಕೆಗಳನ್ನು ಹೇರ್ತಾರೆ. ಗಂಡಸರು ಮಾಡುವಂತಹ ಮಂತ್ರಪೂತವಾದಂತಹ ಶ್ರಾದ್ದಗಳೆಲ್ಲ ಬೇರೆ, ನೀನು ಮಣ್ಣಿನ ಉಂಡೆ ಮಾಡಿ ಆದರೂ ಮಾವಯ್ಯನಿಗೆ ಹೆಸರು ಹೇಳಿ ಕೊಡಬೇಕು. ಈ ಜನಪದ ನಂಬಿಕೆಯನ್ನು ತಿಳಿದ ಸೀತೆ ಫಲ್ಗುಣಿಯಲ್ಲಿ ಮಿಂದು ಮಣ್ಣಿನ ಉಂಡೆ, ಮರಳಿನ ಉಂಡೆಯನ್ನು ಮಾಡಿ ಹೀಗೆ ಕೊಟ್ಟಾಗ ದಶರಥನ ಬಲಗೈ ಬಂದು ಅದನ್ನು ಸ್ವೀಕಾರ ಮಾಡಿಬಿಟ್ಟಿತಂತೆ. ಐತಿಹ್ಯ ಇದು, ಬೇರೆ ಯಾವುದೇ ಪುರಾಣದಲ್ಲಿ ಇಲ್ಲದ ಕಥೆ ಇದು. ಗಯಾ ಶ್ರಾದ್ದದ ವಿಚಾರವಾಗಿ ನಿಮ್ಮ ಗಮನಕ್ಕೆ ತಂದೆ ನಾನು. ವಶಿಷ್ಠರೇ ಬಂದಿದ್ದರು ಪುರೋಹಿತಕ್ಕೆ ಗಯೆಗೆ. ಶ್ರೀರಾಮ ಪಿಂಡ ಪ್ರದಾನ ಮಾಡ್ತಾನೆ. ಪಿತೃ ಪಿತಾಮಹ ಪ್ರಪಿತಾಮಹ ಅಂತ 3 ಪಿಂಡವನ್ನು ಕೊಟ್ಟು ಗಯಾ ಗದಾಧರನ ಮೇಲೆ ಅವುಗಳ ತಿಲತರ್ಪಣಾದಿಗಳನ್ನು ಮಾಡಿದರೂ ಕೂಡ ಅದು ದಶರಥನಿಗೆ ತಲುಪಲೇ ಇಲ್ಲ. ಬೇಸರ ಆಯಿತು ರಾಮದೇವರಿಗೆ. ಛೇ, ವಶಿಷ್ಠರು ಹೇಳ್ತಾರೆ ನಿನ್ನ ಪಿಂಡ ಪ್ರದಾನ ಪಿತೃಗಳಿಗೆ ತಲುಪಲೇ ಇಲ್ಲಪ್ಪ ಅಂತ. ಆಗ ಸೀತೆ ಹೇಳ್ತಾಳೆ, ನಾನು ಕೊಟ್ಟೆ ಮರಳಿನ ಉಂಡೆ, ನಮ್ಮ ಊರಿನ ಹಳ್ಳಿ ಹೆಂಗಸರು ದಾಸಿ ವರ್ಗ ಹೇಳಿದ ಹಾಗೆ ನಾನು ಮಣ್ಣಿನ ಉಂಡೆ ಕೊಟ್ಟರೆ ನಮ್ಮ ಮಾಮಯ್ಯ ಬಲಗೈಯಿಂದ ಅದನ್ನು ಸ್ವೀಕಾರ ಮಾಡಿದರು. ವಶಿಷ್ಠರಿಗೆ ಆಶ್ಚರ್ಯ ಆಗ್ತದೆ, ರಾಮದೇವರಿಗೂ ಆಶ್ಚರ್ಯ ಆಗ್ತದೆ. ನಿನ್ನ ಮಾತನ್ನು ನಂಬಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ರಾಮದೇವರು ಸೀತೆಯ ಮಾತನ್ನು ಎಷ್ಟೋ ಬಾರಿ ಸಂದೇಹಿಸಿದ್ದಾರೆ. ಅದಕ್ಕೆ ನಾನು ಸಾಕ್ಷಿ ಕೊಡ್ತೇನೆ ಅಂತ ಹೇಳ್ತಾಳೆ ಸೀತೆ. ಏನು ಸಾಕ್ಷಿ? ಹರಿಯುತ್ತಿರುವ ಫಲ್ಗುಣಿ ನದಿ ಸಾಕ್ಷಿ. ಕರೀತಾಳೆ, ಫಲ್ಗುಣಿ ನದಿ ನೀನು ಬಂದು ದೇವತೆ ನೀನು ಹೇಳಬೇಕು, ನಾನು ಮಾಮಯ್ಯನಿಗೆ ಮರಳಿನ ಉಂಡೆ ಕೊಟ್ಟೆ, ನೀನು ನೋಡಿದ್ದೀಯಲ್ಲ. ನಾನು ನೋಡಲಿಲ್ಲ ಹೇಳ್ತಾಳೆ ಫಲ್ಗುಣಿ ನದಿ. ಹೌದಾ, ಸುಳ್ಳು ಹೇಳ್ತೀಯಾ, ನೀನು ಒಣಗಿ ಹೋಗು ಅಂತ ಶಾಪ ಕೊಡ್ತಾಳೆ. ಇವತ್ತು ಫಲ್ಗುಣಿ ನದಿಯಲ್ಲಿ ನೀರಿರೋದಿಲ್ಲ, ಒಣಗಿರ್ತದೆ, ಸೀತೆಯ ಶಾಪ. ಆಮೇಲೆ ಅಲ್ಲೊಂದು ಹಸು ಇರ್ತದೆ. ಈ ಹಸು ನೋಡಿದೆ ನಾನು ಮರಳಿನ ಉಂಡೆ ಕೊಟ್ಟದ್ದನ್ನು. ಹೌದಾ ಅಂತ ರಾಮ ಕೇಳಿದರೆ ಹಸು ಇಲ್ಲ ಅಂತ ಹೇಳ್ತದೆ. ಹಸು ಕೂಡ ಸುಳ್ಳು ಹೇಳ್ತದೆ. ಸೀತೆ ಶಾಪ ಕೊಡುತ್ತಾಳೆ, ನಿನ್ನ ಮುಖಕ್ಕೆ ಇನ್ನು ಮುಂದೆ ಪೂಜೆ ಸಲ್ಲದೇ ಇರಲಿ, ನಿನ್ನ ಹಿಂಭಾಗಕ್ಕೆ ಪೂಜೆ ಸಲ್ಲಲಿ. ಅದಕ್ಕೆ ಗೋಪೂಜೆ ನಾವು ಯಾವಾಗಲೂ ಹಿಂಬದಿಯಲ್ಲಿ ಮಾಡಬೇಕು ಅಂತ ಶಾಸ್ತ್ರ. ಅಲ್ಲೊಂದು ಮಾವಿನ ಮರ ಇರ್ತದೆ. ಈ ಮಾವಿನ ಮರ ನೋಡಿದೆ ಅಂತ ಹೇಳ್ತಾಳೆ ಸೀತೆ. ಹೌದಾ ಅಂತ ರಾಮ ಕೇಳಿದರೆ ಮಾವಿನ ಮರ ಅಲುಗಾಡೋದೇ ಇಲ್ಲ. ಅಲುಗಾಡಿದರೆ ಹೌದು ಅಂತ ಹೇಳಿದಾಗ ಆಗ್ತದಲ್ಲ,
ಅಲುಗಾಡದೆ ಸ್ತಬ್ಧವಾಗಿ ನಿಂತಾಗ ಮಾವಿನ ಮರಕ್ಕೂ ಸೀತೆ ಶಾಪ ಕೊಡ್ತಾಳೆ, ನಿನ್ನ ಮರದ ಎಲೆಗಳು ಅಲುಗಾಡದೇ ಇರಲಿ, ನಿನ್ನ ಮೈಯಲ್ಲಿ ಹಣ್ಣುಗಳು ಇನ್ನು ಮುಂದೆ ಬಾರದೇ ಇರಲಿ. ಗಯಾ ಊರಿನಲ್ಲಿ ಇವತ್ತಿಗೂ ಕೂಡ ಯಾವುದೇ ಮಾವಿನ ಮರದಲ್ಲಿ ಹಣ್ಣಾಗೋದೇ ಇಲ್ಲ. ಸೀತೆಯ ಶಾಪ ವಿಚಿತ್ರವಾಗಿದೆ. ಆಗ ಕೊನೆಗೆ ಮಧ್ಯಾಹ್ನ ಬಿರುಬಿಸಿಲು ನೆತ್ತಿಯ ಮೇಲೆ ನಿಂತಹ ಸೂರ್ಯದೇವರನ್ನು ನೋಡಿ ಸೀತೆ ಪ್ರಾರ್ಥನೆ ಮಾಡ್ತಾಳೆ, ನೀನಾದರೂ ಸತ್ಯವನ್ನು ಹೇಳಬಾರ್ದ ನನ್ನ ಗಂಡನಿಗೆ? ಆಗ ಸೂರ್ಯದೇವರು ಕೆಳಗೆ ಬಂದು ಈ ಸೀತೆ ಹೇಳೋದು ಹೌದು ಅಂತ ಹೇಳ್ತಾಳೆ. ಆಗ ಸೂರ್ಯನಿಗೆ ಸೀತೆ ನೀನು ಕರ್ಮ ಸಾಕ್ಷಿ, ಜಗತ್ತಿನಲ್ಲಿ ನೀನೊಬ್ಬನೇ ಸತ್ಯವನ್ನು ಹೇಳುವವನು ಅಂತ ಹೇಳ್ತಾಳೆ. ಆವತ್ತಿನಿಂದ ನಾವು ಲೋಕಸಾಕ್ಷಿ ಅಂತ ಸೂರ್ಯನನ್ನು ಕರೀತೇವೆ. ಆಗ ದಶರಥ ಬಂದು ನಿನ್ನ ಶ್ರಾದ್ದದಿಂದ ನನಗೆ ತೃಪ್ತಿಯಾಗಿದೆ ಅಂತ ಹೇಳ್ತಾನೆ. ಇದು ಗಯಾ ಕ್ಷೇತ್ರದ ಐತಿಹ್ಯ. ಹೀಗೆ ಗಯಾ ಕ್ಷೇತ್ರಕ್ಕೆ ಹೋಗಿ ನಮ್ಮ ಗೋಕರ್ಣ ಅಣ್ಣನಾದ ದುಂದುಕಾರಿಯ ಪ್ರೇತಾತ್ಮ ಪುನೀತವಾಗಲಿ ಅಂತ ಕೊಟ್ಟ ಪಿಂಡದಿಂದಲೂ ಕೂಡ ದುಂದುಕಾರಿಗೆ ಮೋಕ್ಷ ಪ್ರಾಪ್ತಿ ಆಗಲೇ ಇಲ್ಲ. ದುರಂತ, ಅದಕ್ಕೆ ಪ್ರಾರಬ್ಧ ಅಂತ ಹೆಸರು. ಏನು ಮಾಡೋದು? ಕೊನೆಗೆ ಸೂರ್ಯನನ್ನು ಕುರಿತು ತಪಸ್ಸು ಮಾಡ್ತಾನೆ ಗೋಕರ್ಣ. ದೇವರೇ, ನಾನೇನು ಮಾಡಲಿ? ಭಗವಾನ್ ಸೂರ್ಯ ಪ್ರತ್ಯಕ್ಷನಾಗಿ ಗೋಕರ್ಣನಿಗೆ ಒಂದು ಮಾತು ಹೇಳ್ತಾನೆ, ನೀನು 7 ದಿನದ ಭಾಗವತ ಕಥಾಶ್ರವಣವನ್ನು ಮಾಡು. ಸಪ್ತಾಹದ ಅವಧಿಯ ಭಾಗವತ ಕಥಾಶ್ರವಣದಿಂದ ನಿನ್ನ ಪಿತೃಗಳಿಗೆ ಮೋಕ್ಷ ಸಿಗುತ್ತದೆ. ಅದಕ್ಕನುಗುಣವಾಗಿ ಗೋಕರ್ಣ ಶ್ರೀ ಮದ್ಭಾಗವತ ಪುರಾಣ ವಾಚನವನ್ನು 7 ದಿವಸಗಳ ಕಾಲ ಕುಳಿತುಕೊಂಡು ಮಾಡ್ತಾನೆ. ಆಗ ಈ ದುಂದುಕಾರಿಯ ಆತ್ಮ ಹತ್ತಿರದ ಬಿದಿರ ಮೆಳೆಯಲ್ಲಿ ಹೋಗಿ ಕುಳಿತುಕೊಂಡಿರ್ತದೆ. ಮೊದಲನೆಯ ದಿವಸದ ಭಾಗವತ ಕಥಾಶ್ರವಣ ಮುಗಿದಾಗ ಬಿದಿರ ಮೆಳೆಯಲ್ಲಿರುವ ಒಂದು ಗಂಟು ಫಟ್ ಅಂತ ಒಡೆಯುತ್ತದೆ. ಎರಡನೆಯ ಗಂಟಿಗೆ ಹೋಗಿ ಕುಳಿತುಕೊಳ್ಳುತ್ತದೆ ದುಂದುಕಾರಿಯ ಪ್ರೇತಾತ್ಮ. ಎರಡನೆಯ ದಿವಸದ ಭಾಗವತ ಕಥೆಯನ್ನು ಕೇಳಿದ ಮೇಲೆ ಎರಡನೆಯ ಗ್ರಂಥಿ ಒಡೆಯುತ್ತದೆ. ಹೀಗೆ 7 ದಿವಸಗಳ ಭಾಗವತ ಶ್ರವಣವನ್ನು ಮಾಡಿದಾಗ ಪಿಶಾಚ ಜನ್ಮದಲ್ಲಿದ್ದಂತಹ ದುಂದುಕಾರಿ ಪ್ರತಿ ದಿವಸ ಒಂದೊಂದು ಗ್ರಂಥಿಯನ್ನು ಒಡೆದುಕೊಂಡು ಸ್ಫೋಟಿಸಿಕೊಂಡು ಮೇಲೆ ಬಂದು 7ನೆಯ ದಿವಸ ಬಿದಿರಿನ ಮೆಳೆಯಿಂದ ಮೋಕ್ಷವನ್ನು ಪಡೆಯುತ್ತದೆ ಅಂತ ಕಥೆಯನ್ನು ನಾರದರು ಸನಕಾದಿಗಳಿಂದ ತಿಳಿದು ಭಕ್ತಿದೇವಿಗೆ ಹೇಳ್ತಾರೆ. ಭಾಗವತ ಮಾಹಾತ್ಮ್ಯ ಅಂತ ಇದಕ್ಕೆ ಹೆಸರು. ಗೋಕರ್ಣ ಉಪಾಖ್ಯಾನ. ಸಪ್ತಾಹದ ಅವಧಿಯಲ್ಲಿ ಗೋಕರ್ಣದ ಈ ಕಥೆಯನ್ನು ಕೇಳುವುದು ಭಾಗವತದ ಕಥಾಶ್ರವಣದಿಂದ ದೊರಕುವ ಬಹಳ ದೊಡ್ಡ ಫಲ ಎನ್ನುವುದನ್ನು ಕೇಳಿ ತಿಳಿದು ಭಕ್ತಿಯ ಜೊತೆಗಿದ್ದ ಅವರಿಬ್ಬರು ಮಕ್ಕಳು ವೈರಾಗ್ಯ ಮತ್ತು ಜ್ಞಾನ ಇಬ್ಬರೂ ಯುವಕರಾಗಿ ಸಚೇತನರಾಗಿ ಸಪ್ರಾಣರಾಗಿ ಮೇಲೆ ಎದ್ದು ನಿಲ್ತಾರಂತೆ. ಭಾಗವತ ಮಹಾತ್ಮ್ಯ ನೋಡಿ. ಭಕ್ತಿ ಜ್ಞಾನ ವೈರಾಗ್ಯ ಭಾಗವತದಿಂದ ಪ್ರಾಪ್ತಿಯಾಗುವುದು. ಕೇವಲ ಲೌಕಿಕ ಸುಖ ಮಾತ್ರ ಅಲ್ಲ, ಆಮುಷ್ಮಿಕ ಸುಖವನ್ನು ಇದು ಕೊಡುತ್ತದೆ. ಪಿಶಾಚ ಜನ್ಮದಲ್ಲಿದ್ದಂತಹ ದುಂದುಕಾರಿಗೆ ಮೋಕ್ಷವನ್ನು ಕರುಣಿಸಿದ ಕಥೆ ಮತ್ತು ಭಕ್ತಿ ಜ್ಞಾನ ವೈರಾಗ್ಯಗಳಿಗೆ ನಿಜವಾದ ಉತ್ಸಾಹವನ್ನು ತಂದುಕೊಡುವಂತಹ ಕಥೆ. ಆದಿಶಂಕರಾಚಾರ್ಯರ ಅನ್ನಪೂರ್ಣ ಸ್ತೋತ್ರ ನೀವು ಕೇಳಿರಬಹುದು. ನಿತ್ಯಾನಂದಕರಿ ವರ ಭಯಕರಿ ಸೌಂದರ್ಯ ರತ್ನಾಕರಿ ಅಂತ ಅದು ಆರಂಭ ಆಗ್ತದೆ. ತುಂಬ ಸುಂದರವಾದ ಕಾವ್ಯ ಅದು. ಅದರ ಕೊನೆಗೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಅಂತ ಬರುತ್ತದೆ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಪಾರ್ವತಿಯಲ್ಲಿ ನಾವು ಅನ್ನಪೂರ್ಣೆಯಲ್ಲಿ ಯಾವ ಅನ್ನವನ್ನು ಭಿಕ್ಷೆ ಬೇಡಬೇಕು? ಪರಮಾನ್ನವನ್ನಲ್ಲ, ಜ್ಞಾನವೈರಾಗ್ಯದ ಅನ್ನವನ್ನು ಆ ಅನ್ನಪೂರ್ಣಾದೇವಿ ಭಿಕ್ಷೆ ಕೊಡಬೇಕು. ಸ್ಕಂದ ಮಾತೆಯವಳು
ಸುಬ್ರಹ್ಮಣ್ಯನ ತಾಯಿಯವಳು. ಅವಳು ಕೊಡುವ ಅನ್ನ ದೈನಂದಿನ ಜೀವನವನ್ನು ಸಾಗಿಸುವುದಕ್ಕೆ ಪೂರಕವಾದ ದೇಹಧಾರಣ ಧಾತುವನ್ನು ಕೊಡುವ ಅನ್ನವಲ್ಲ. ಅದು ಮುಮುಕ್ಷುತ್ವವನ್ನು ಪಡೆಯುವ, ಮೋಕ್ಷತ್ವವನ್ನು ಪಡೆಯುವಂತಹ ಜ್ಞಾನವೈರಾಗ್ಯ ಸಹಿತವಾದ ಅನ್ನ. ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಅಂತ ನಾವು ಹೇಳುವಾಗ ಜ್ಞಾನದಲ್ಲಿ ವೈರಾಗ್ಯ ಅಂತ ನಮ್ಮ ಮನಸ್ಸಿನಲ್ಲಿ ಬರಬಾರದು ಭಾವನೆ. ಶಬ್ದಗಳಲ್ಲಿ ಜಪ ಮಾಡುವಾಗ ಅಥವಾ ಪಾರಾಯಣ ಮಾಡುವಾಗ ಅದರ ಅರ್ಥವನ್ನು ನಾವು ಗ್ರಹಿಸಬೇಕು. ಯಾವ ಅರ್ಥ ನಮ್ಮಲ್ಲಿ ಮನೆ ಮಾಡುತ್ತದೋ ಮನಸ್ಸಿನಲ್ಲಿ ಅದರ ಫಲವೇ ಬರೋದು. ಮಂತ್ರ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ವಿಪರೀತ ಅರ್ಥಗಳು ಉಂಟಾಗ್ತದೆ ಅಂತ. ಹಿಂದೆ ಇದೇ ಕಥೆಯಲ್ಲಿ ಬರ್ತದೆ, ಭಾಗವತ ಕಥೆಯಲ್ಲೇ ಬರ್ತದೆ. ಇಂದ್ರನ ವೈರಿ ಹತನಾಗುವಂತಹ ಮಗು ಬೇಕು ಅಂತ ಒಬ್ಬ ಯಜ್ಞ ಮಾಡ್ತಾನೆ. ಆಗ ಅದು ಇಂದ್ರನೇ ಮಾಡುವ ಯಜ್ಞ. ಅದು ಇಂದ್ರವೈರಿಯನ್ನು ಕೊಲ್ಲುವಂತಹ ಮಗ ನನಗೆ ಹುಟ್ಟಲಿ ಅಂತ ಅವನು ಬೇಡಿದರೆ ಇಂದ್ರನಿಗೇ ವೈರಿಯಾಗುವಂತಹ ಮಗು ಹುಟ್ಟುತ್ತಾನೆ. ಮಂತ್ರದಿಂದ ಆಗುವ ವಿಪರೀತ ಉಚ್ಚಾರದಿಂದ ಉಂಟಾಗುವಂತಹ ವ್ಯತ್ಯಾಸಗಳದು. ಜ್ಞಾನದಲ್ಲಿ ವೈರಾಗ್ಯ ಅಲ್ಲ, ಜ್ಞಾನ ಮತ್ತು ವೈರಾಗ್ಯವನ್ನು ತಾಯಿ ನಮಗೆ ನೀಡಬೇಕು ಅಂತ ಪ್ರಾರ್ಥನೆ. ಗೋಕರ್ಣ ಉಪಾಖ್ಯಾನವನ್ನು ಕೇಳಿದ ಮೇಲೆ ಭಕ್ತಿ, ಜ್ಞಾನ, ವೈರಾಗ್ಯ ಮೂರೂ ಕೂಡ ಸಚೇತನರಾಗಿ ಸಂತೋಷದಿಂದ ನಲಿದಾಡಿದರಂತೆ. ಭಾಗವತಕ್ಕೆ ನಮ್ಮ ಮನಸ್ಸಿನ ಒಳಗಡೆ ಭಕ್ತಿಯನ್ನು, ಜ್ಞಾನವನ್ನು, ವೈರಾಗ್ಯವನ್ನು ಕರುಣಿಸುವಂತಹ ವಿಶೇಷವಾದ ಶಕ್ತಿ ಇದೆ. ಆದ್ದರಿಂದ ಇಲ್ಲಿಯ ಕಥೆಗಳನ್ನು ಕೇವಲ ಕಥೆ ಅಂತ ಭಾವಿಸದೆ ಅದರ ಒಳಗಿರುವಂತಹ ಗೂಢಾರ್ಥ ಏನು, ರೂಪಕಾರ್ಥ ಏನು, ಸಂಕೇತಾರ್ಥ ಏನು ಎನ್ನುವುದನ್ನು ಗ್ರಹಿಸಬೇಕು. ಹಾಗೆ ಭಾಗವತ ಮಹಾಪುರಾಣವನ್ನು ಅಧ್ಯಯನ ಮಾಡುತ್ತಾ, ಭಗವಂತನನ್ನು ಸಂಕೀರ್ತನೆ ಮಾಡುತ್ತಾ ಸಪ್ತಾಹವನ್ನು ಮಾಡಬೇಕು ಅಂತ ವಿಧಿ. ಭಾಗವತ ಪುರಾಣ ಶ್ರವಣದ ವಿಧಿಯನ್ನು ಹೇಳ್ತಾ ಶಾಸ್ತ್ರಕಾರರು ಹೇಳ್ತಾರೆ, ಮಧ್ಯೆ ಮಧ್ಯೆ ಸಂಗೀತ ನೃತ್ಯಗಳು ನಡೆಯಬೇಕು ಅಂತ, ಭಗವಂತನನ್ನು ಕೊಂಡಾಡಬೇಕು ಅಂತ. ಭಾಗವತ ಶಬ್ದವೇ ಹಾಗೆ. ಭಕಾರೋ ಭಗವದ್ಭಕ್ತ, ಗಕಾರೋ ಗರ್ವವರ್ಜಿತ, ವಕಾರೋ ವಾಕ್ಯಪಾಠೀಚ, ತಕಾರೋ ತತ್ವನಿರ್ಣಯ. ಭಗವದ್ಭಕ್ತಿ ಇರಬೇಕು. ಗಾನ, ಸಂಗೀತ, ನೃತ್ಯಗಳಲ್ಲಿ ಭಕ್ತಿ ನಮ್ಮ ಮೈಯನ್ನು ಮರೆಸಬೇಕು. ಜ್ಞಾನ ಐಹಿಕವಾದ ಸುಖಾಪೇಕ್ಷೆಯನ್ನು ಪಡೆಯುವುದಷ್ಟೇ ನಮ್ಮ ಉದ್ದೇಶವಾಗದೆ ಆಮುಷ್ಮಿಕ ಚಿಂತನೆಯಲ್ಲಿರಬೇಕು. ನಾವು ಹೆಚ್ಚಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡುವುದು ಏನನ್ನು? ಐಹಿಕವಾದ ಸುಖವನ್ನು. ನನಗೆ ಅದು ಕೊಡು, ನನಗಿದು ಕೊಡು. ಸತ್ಯ ಅಂತೆ. ರವೀಂದ್ರನಾಥ ಠಾಗೂರರು ಹೇಳ್ತಾರೆ ಒಂದು ಕಡೆ, ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿದರೆ ಅದು ಭಕ್ತಿ ಆಗೋದಿಲ್ಲ. ಭಕ್ತಿ ಆಗೋದು ಯಾವಾಗ? ನಮ್ಮಲ್ಲಿ ಇದ್ದದ್ದನ್ನು ಭಗವಂತನಿಗೆ ಸಮರ್ಪಿಸಿದಾಗ. ಅವೆರಡರ ನಡುವಿನ ವ್ಯತ್ಯಾಸವನ್ನು ನೀವು ಗಮನಿಸಬೇಕು. ಭಕ್ತಿಯಲ್ಲಿ ಬೇಡಿಕೆ ಇಲ್ಲ, ಸಮರ್ಪಣೆ ಇದೆ. ನಮ್ಮ ಭಕ್ತಿ ಬೇಡಿಕೆಯಿಂದ ಕೂಡಿರ್ತದೆ, ಡಿಮ್ಯಾಂಡ್ ಲಿಸ್ಟ್ ಇರ್ತದೆ. ನನ್ನ ಮಗಳಿಗೆ ಮದುವೆ ಆಗಲಿ, ಒಳ್ಳೆಯ ಅಳಿಯ ಬರಲಿ, ಮಗನಿಗೆ ಪ್ರಮೋಷನ್ ಸಿಗಲಿ, ನಮ್ಮ ಗಂಡನಿಗೆ ಆರೋಗ್ಯ ಬರಲಿ, ನಮಗೆ ಲಾಟ್ರಿ ಸಿಗಲಿ, ನನಗೆ ರಾಜಕೀಯ ಅಧಿಕಾರ ಪ್ರಾಪ್ತಿಯಾಗಲಿ, ಇಂತಹ ಒಂದು ಪ್ರಶಸ್ತಿ ನನಗೆ ಪ್ರಾಪ್ತವಾಗಲಿ. ಹೀಗೆ ಹುಚ್ಚು ಮನಸ್ಸು, ಏನೇನೋ ಬೇಡಿಕೆ. ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೇವೆ, 1000ಕ್ಕಿಂತ ಹೆಚ್ಚು ನಮ್ಮ ಬಯಕೆಗಳ ಲಿಸ್ಟನ್ನು ಭಗವಂತನ ಎದುರುಗಡೆ ಇಡ್ತೇವೆ. ರವೀಂದ್ರನಾಥ ಠಾಗೂರರು ಹೇಳಿದ್ದು ನೆನಪಿಟ್ಟುಕೊಳ್ಬೇಕು. ಭಕ್ತಿಯಲ್ಲಿ ಬೇಡಿಕೆ ಇಲ್ಲ, ಸಮರ್ಪಣೆ ಇದೆ. ನನಗೇನನ್ನೋ ಕೊಡು ಅಂತ ಅವನಲ್ಲಿ ಕೇಳುವುದಲ್ಲ, ನನ್ನಲ್ಲಿ ಇರುವುದನ್ನು ಭಗವಂತನಿಗೆ ಸಮರ್ಪಿಸಿದರೆ ಅದು ಭಕ್ತಿ. ನಾವು ಇವತ್ತು ಭಗವಂತನಿಗೆ ಸಮರ್ಪಿಸಿದ್ದನ್ನು ಕೂಡ ನಮ್ಮ ಹೆಸರು ಹಾಕಿ ಇಂತಹ ದಾನಿ ಕೊಟ್ಟದ್ದು ಅಂತ ಭಾವಿಸುವಷ್ಟು ತಮೋಗುಣೋಪೇತರಾಗಿದ್ದೇವೆ. ಅದು ನಿಜವಾದ ಭಕ್ತಿಯಲ್ಲ. ಸಾತ್ವಿಕವಾದ ಭಕ್ತಿ ಇರಬೇಕು ಭಗವಂತನಲ್ಲಿ.
ನಮಗೆ ಏನು ಕೊಡಬೇಕು ಅನ್ನೋದು ಭಗವಂತ ನಿರ್ಧಾರ ಮಾಡ್ತಾನೆ, ಅದು ಅವನಿಗೆ ಬಿಟ್ಟದ್ದು. ರಾಘವಾಂಕ ಎನ್ನುವ ಒಬ್ಬ ಕವಿ ಹರಿಶ್ಚಂದ್ರ ಕಾವ್ಯದ ಆರಂಭದಲ್ಲಿ ಹೇಳ್ತಾನೆ, ವಿರೂಪಾಕ್ಷನ್ ಯಮಗಿಷ್ಟ ಸಿದ್ಧಿಯಂ ಮಾಳ್ಕೆ. ಹಂಪೆಯ ವಿರೂಪಾಕ್ಷ, ನಮಗೆ ಇಷ್ಟ ಸಿದ್ಧಿಯನ್ನು ಮಾಡು. ಏನು ಇಷ್ಟ ಸಿದ್ಧಿ? ನನ್ನ ಇಷ್ಟದ ಸಿದ್ಧಿ ಅಲ್ಲ, ನನಗೇನು ಕೊಡಬೇಕು ಎನ್ನುವ ಇಷ್ಟ ನಿನಗಿದೆಯೋ ಅದನ್ನು ಕೊಡು. ಚಂದ್ರನಿಗೆ ಕಾಂತಿಯನ್ನು ಕೊಟ್ಟಿದ್ದೀಯಾ, ಸೂರ್ಯನಿಗೆ ಪ್ರಭೆಯನ್ನು ಕೊಟ್ಟಿದ್ದೀಯಾ, ನನಗೇನು ಬೇಕು ಅನ್ನುವುದನ್ನು ನೀನೇ ಯೋಚನೆ ಮಾಡಿ ಅದನ್ನು ಕೊಡು ಅಂತ. ಭಕ್ತಿ ಬಹಳ ಸೂಕ್ಷ್ಮವಾದದ್ದು. ಸ್ವಾರ್ಥದ ಲವಲೇಶವೂ ಅಲ್ಲಿ ಇದ್ದರೂ ಕೂಡ ಅದು ಶುದ್ಧ ಸಾತ್ವಿಕ ಭಕ್ತಿ ಅಂತ ಅನಿಸಿಕೊಳ್ಳುವುದಿಲ್ಲ. ಭಾಗವತ ಅಂತಹ ನಿಷ್ಕಲ್ಮಷವಾದ, ನಿಸ್ವಾರ್ಥವಾದ, ನಿರಪೇಕ್ಷ ಗುಣಗಳಿಂದ ಕೂಡಿದ ಸಾತ್ವಿಕ ಭಕ್ತಿಯನ್ನು ಪ್ರಚೋದಿಸುವ ಅನೇಕ ಉಪಾಖ್ಯಾನಗಳನ್ನು ಒಳಗೊಂಡಿದೆ. ಅವುಗಳನ್ನು ಕೇವಲ ಕಥೆಯಾಗಿ ಗ್ರಹಿಸುವುದಲ್ಲ, ನಮ್ಮ ಬದುಕಿಗೆ ಅವುಗಳನ್ನು ಅನ್ವಯಿಸಿಕೊಳ್ಳುವುದು ಹೇಗೆ ಅಂತ ಯೋಚಿಸಬೇಕು. ಹಾಗೆ ಕಥೆಯನ್ನು ಓದಿದರೆ ಮುಕ್ತಿ. ಇದೇ ಗೋಕರ್ಣ ಉಪಾಖ್ಯಾನದ ಕೊನೆಗೆ ಅಲ್ಲಿ ಸೇರಿದಂತಹ ಅನೇಕರು ಬಂದು ಪ್ರಶ್ನೆ ಕೇಳ್ತಾರೆ, ನಿನ್ನ ಅಣ್ಣನಿಗೆ ಮಾತ್ರ ಮೋಕ್ಷ ವಿಮಾನ ಬಂದು ದೇವತೆಗಳು ಕರ್ಕೊಂಡು ಹೋದ್ರಲ್ಲ, ನಮ್ಮನ್ನೆಲ್ಲ ಯಾಕೆ ಕರ್ಕೊಂಡು ಹೋಗಲಿಲ್ಲ ಅಂತ. ತುಂಬ ವಾಸ್ತವ ಚಿಂತನೆಯ ಪ್ರಶ್ನೆ ನೋಡಿ ಅದು. ಈಗ ಭಾಗವತ ಶ್ರವಣ, ಗೋಕರ್ಣ ತನ್ನ ಅಣ್ಣನ ಪಿಶಾಚತ್ವ ಮೋಕ್ಷಕ್ಕಾಗಿ ಅವನು ಹೇಳಿದ್ದು ಹೌದು, ಆದರೆ ಕೇಳಿದ್ದು ಬಿದಿರಿನ ಮೆಳೆಯ ಒಳಗಡೆ ಇರುವ ದುಂದುಕಾರಿಯ ಪ್ರೇತ ಮಾತ್ರ ಅಲ್ಲ, ಊರಿನ ಜನ ಎಲ್ಲ ಕೇಳಿದ್ದಾರೆ. ಊರಿನ ಜನರನ್ನೆಲ್ಲ ದೇವತೆಗಳು ಯಾಕೆ ದೇವಲೋಕಕ್ಕೆ ವಿಮಾನದಲ್ಲಿ ಕರ್ಕೊಂಡು ಹೋಗಲಿಲ್ಲ, ಗೋಕರ್ಣನನ್ನು ಮಾತ್ರ ಯಾಕೆ ಕರ್ಕೊಂಡು ಹೋದರು ಅನ್ನುವ ಪ್ರಶ್ನೆಗೆ ಭಾಗವತವೇ ಉತ್ತರ ಕೊಡುತ್ತದೆ. ಪಿಶಾಚದ ಜನ್ಮದಲ್ಲಿದ್ದಂತಹ ದುಂದುಕಾರಿ ತದೇಕ ಚಿತ್ತದಿಂದ ಭಾಗವತ ಕಥೆಯನ್ನು ಶ್ರವಣ ಮಾಡಿದ, ಊರಿನವರು ಅಲ್ಲ. ತುಂಬ ಅರ್ಥಪೂರ್ಣವಾದ ಮಾತನ್ನು ಪುರಾಣ ಹೇಳ್ತದೆ. ಪಿಶಾಚ ಜನ್ಮದಲ್ಲಿದ್ದಂತಹ ದುಂದುಕಾರಿಗೆ ನನ್ನ ಈ ಸಂಕಷ್ಟ ನಿವಾರಣೆ ಆಗಲಿ, ಆದಷ್ಟು ಬೇಗ ಸಾಯುಜ್ಯ ಪದವಿ ತನಗೆ ಸಿಗಲಿ ಎನ್ನುವ ಏಕಾಗ್ರತೆಯ ಮನಸ್ಸಿನಿಂದ ಆ ಕಥೆಯನ್ನು ಕೇಳಿದವನು. ಊರಿನಲ್ಲಿದ್ದ ಶ್ರೋತೃಗಳು ಆ ಕಡೆ ಈ ಕಡೆ ನೋಡ್ತಾ, ಪಕ್ಕದಲ್ಲಿದ್ದವ್ರ ಹತ್ರ ಮಾತಾಡ್ತಾ, ಎಷ್ಟು ಹೊತ್ತಿಗೆ ಇವರು ಪ್ರವಚನ ಮುಗಿಸ್ತಾರೆ ಅಂತ ಚಿಂತನೆ ಮಾಡ್ತಾ ಇದ್ದರು. ತದೇಕ ಚಿತ್ತ ಧ್ಯಾನ ಅಲ್ಲ ಅದು. ತುಂಬ ಸೂಕ್ಷ್ಮವಾದ ವಿವೇಚನೆಯನ್ನು ಕೂಡ ಭಾಗವತ ಹೇಳ್ತದೆ. ನಾವು ಇಂಥದ್ದನ್ನು, ನಾನು ಅದಕ್ಕೆ ಹೇಳಿದ್ದು ಬಿಟ್ವೀನ್ ದಿ ಲೈನ್ಸ್, ಕಥೆಯನ್ನು, ಪುರಾಣವನ್ನು, ವೈದಿಕ ವಾಂಗ್ಮಯವನ್ನು, ಭಾರತೀಯ ಅಧ್ಯಾತ್ಮವನ್ನು ಗ್ರಹಿಸುವಾಗ ಕೇವಲ ಕಥಾ ಪ್ರಪಂಚವನ್ನು ಗ್ರಹಿಸುವುದಷ್ಟೇ ಅಲ್ಲ, ಅದು ಒಂದು ಮೆಟಫರ್, ಒಂದು ರೂಪಕ. ಆ ಮೂಲಕ ಆತ್ಯಂತಿಕವಾದ ತತ್ವವನ್ನು ಅದು ಪ್ರತಿಪಾದಿಸ್ತದೆ. ಅದನ್ನು ನಾವು ಗ್ರಹಿಸಬೇಕು. ರಾಮಾಯಣವನ್ನು ಓದಿ ಸೀತೆಗಿಷ್ಟು ಕಷ್ಟ ಆಯಿತು, ರಾಮನಿಗಿಷ್ಟು ಕಷ್ಟ ಆಯಿತು, ಮಂಥರೆ ಹೀಗೆಲ್ಲ ತೊಂದರೆ ಕೊಟ್ಟಳು ಅನ್ನುವುದು ಮುಖ್ಯ ಅಲ್ಲ. ಬದುಕು ಎನ್ನುವುದು ಎಷ್ಟು ಸಂಕೀರ್ಣವಾದದ್ದು. ದೇವರಾಗಿ ಹುಟ್ಟಿದ ರಾಮನಿಗೂ ಕೂಡ ಈ ನರಜೀವನ, ಮನುಷ್ಯ ಜೀವನ ಎಷ್ಟು ವೇದನಾಮಯವಾಗಿತ್ತು. ಅದನ್ನು ಅವನು ಹೇಗೆ ಎದುರಿಸಿದ, ಆ ಅರ್ಥದಲ್ಲಿ ನಾವು ಗ್ರಹಿಸಿದರೆ ನಮ್ಮ ಬದುಕನ್ನು ನಾವು ರಾಮನ ಹಾಗೆ ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ. ರಾಮನಿಗೆ ಯಾವ ಶಕ್ತಿ ಇತ್ತು? ಅಯೋಧ್ಯೆಯ ಚತುರಂಗ ಸೇನೆ ಇತ್ತೋ ರಾವಣನ ವಿರುದ್ಧ ಯುದ್ಧ ಮಾಡಲಿಕ್ಕೆ? ಕಾಡಿನ ಕಪಿಗಳಿದ್ದದ್ದು. ಕಪಿಗಳಿಂದ ಏನು ಮಾಡಲಿಕ್ಕೆ ಸಾಧ್ಯ? ಅರಸೊತ್ತಿಗೆ ಅಧಿಕಾರ ಇರಲಿಲ್ಲ, ಸಮರ್ಥವಾದ ಸೇನೆ ಇರಲಿಲ್ಲ. ಯಾವುದೋ ಕಪಿಗಳ ಹಿಂಡನ್ನು ಹಿಡಿದುಕೊಂಡು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಅಸಾಧ್ಯವಾದದನ್ನು ಸಾಧಿಸುವಂತಹ ಪರಾಕ್ರಮವನ್ನು ಅವನು ತೋರಿಸಿದ್ದರಿಂದ ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಂಡ ರಾಮ ಎನ್ನುವುದರಿಂದ ಅವನು ದೇವರು. ನಮ್ಮ ಬದುಕಿನಲ್ಲೂ ನಾವು ಅಂತಹ ಸಂಕಷ್ಟಗಳನ್ನು ಎದುರಿಸಬಲ್ಲೆವಾದರೆ ಈ ಮಣ್ಣಿನಲ್ಲಿ ಹುಟ್ಟಿದ್ದು ಸಾರ್ಥಕ.
ರಾಮಾಯಣ ಅಂತಹ ಅಂತಃಸತ್ವವನ್ನು ನಮಗೆ ಕೊಡಬೇಕು. ಕೇವಲ ಕಥೆ ಮನೋರಂಜನೆಯ ಕಾರಣವಾದರೆ ಅದರಿಂದ ಪ್ರಯೋಜನ ಇಲ್ಲ. ಆ ಕಥೆ ಹೇಳುವುದು ಏನನ್ನು, ಅದರ ಲೋಕೋತ್ತರ ನೀತಿ ಏನು ಅಂತ ಗ್ರಹಿಸಿದಾಗ ನಮ್ಮ ಜೀವನದ ಕತ್ತಲೆ ಕಳೆದು ಬೆಳಕಾಗುತ್ತದೆ. ಭಾಗವತ ಪುರಾಣದ ಅನೇಕ ಕಥೆಗಳು, 18,000 ಶ್ಲೋಕ ಇದೆ. ಒಂದು ವಾರದಲ್ಲಿ ಇದನ್ನು ಮುಗಿಸ್ಲಿಕ್ಕಾಗೋದಿಲ್ಲ ನಿಜವಾಗಿ. ಆದರೆ ಈ ಪ್ರೇರಣೆ ನಿಮಗೆ ಗೋರಖಪುರದ ಗೀತಾ ಪ್ರೆಸ್ಸಿನವರು 2 ಸಂಪುಟಗಳಲ್ಲಿ ಭಾಗವತ ಪುರಾಣವನ್ನು ತುಂಬ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾರೆ. ನಿಮಗೆ ಸಿಗ್ತದೆ ಮಂಗಳೂರಿನಲ್ಲಿಯೂ ಕೂಡ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡು ಓದಬೇಕು. ನಮ್ಮ ಮನಸ್ಸುಗಳಿಗೆ ಒಂದು ಸಂಸ್ಕಾರವನ್ನು ಕೊಡುವುದಕ್ಕೆ, ವಿಶೇಷವಾಗಿ ನಮ್ಮ ಮುಂದಿನ ತಲೆಮಾರಿಗೆ ಭಾರತೀಯ ಶಕ್ತಿಯನ್ನು, ಚೈತನ್ಯವನ್ನು ತಲುಪಿಸುವ ಕೆಲಸವನ್ನು, ಪ್ರೇರಣೆ ಕೊಡುವ ಕೆಲಸವನ್ನು ನಾವು ಮಾಡಬೇಕು. ಅಧ್ಯಾತ್ಮ ಪ್ರವಚನಕ್ಕೆ 50 ದಾಟಿದವರು ಮಾತ್ರ ಶ್ರೋತೃಗಳಾಗುವುದು ಭಾರತದ ಭವಿಷ್ಯದ ಸೂಚನೆ ಅಲ್ಲ. ಯುವ ಜನಾಂಗ ಬರಬೇಕು. ಹದಿಹರೆಯದವರೂ ಕೂಡ ಭಾರತೀಯ ಧರ್ಮದ ಸಾರ ಏನು ಅಂತ ಕೇಳಬೇಕು. ಜಗತ್ತಿನ ಯಾವ್ಯಾವ ಮೂಲೆಯಲ್ಲಿರುವ ಯಾರ್ಯಾರದೋ ಮಾಹಿತಿಯನ್ನು ಜನರಲ್ ನಾಲೆಡ್ಜ್ ಎನ್ನುವ ಹೆಸರಲ್ಲಿ ನಮ್ಮ ಮಕ್ಕಳು ಕಲಿತ್ಕೊಳ್ತಾರೆ. ಯಾವುದೋ ಎಷ್ಟನೇ ವರ್ಷದಲ್ಲಿ ಯಾವುದೋ ಕ್ರೀಡಾ ಸ್ಪರ್ಧೆಯಲ್ಲಿ ಯಾರು ವಿಜೇತರಾದರು, ಜನರಲ್ ನಾಲೆಡ್ಜ್ ಕ್ವಶನ್ ಬಂದಾಗ ನಮ್ಮ ಮಕ್ಕಳು ಹೇಳಬಲ್ಲರು. ಯಾವುದೋ ವಿಶ್ವಸುಂದರಿ ಸೊಂಟ ಎಷ್ಟು ಅಗಲ ಇತ್ತು ಅಂತ ಅವರು ಹೇಳಬಲ್ಲರು. ಇಂದ್ರಜಿತುವಿನ ತಾಯಿಯ ಹೆಸರೇನು ಅಂತ ಗೊತ್ತಿಲ್ಲ ಅವರಿಗೆ. ಅಭಿಮನ್ಯುವಿನ ಮಗನ ಹೆಸರು ಏನು ಅಂತ ಹೇಳಿದರೆ ಅವರಿಗೆ ಗೊತ್ತಿರೋದಿಲ್ಲ. ನಮ್ಮ ದೇಶದ ಪುರಾಣ ಕಾವ್ಯಗಳ ಪ್ರಮುಖ ಸಂಗತಿಗಳನ್ನಾದರೂ ಕೂಡ ನಮ್ಮ ಮಕ್ಕಳು ತಿಳಿದುಕೊಳ್ಳುವ ಹಾಗಾಗಬೇಕು. ತುಂಬ ಆಳವಾದ ವಿವೇಚನೆಯನ್ನು ಭಗವದ್ಗೀತೆಯ ಕರ್ಮಸನ್ಯಾಸ ಯೋಗದ ಬಗೆಗೆ ಅವರು ಮಾತಾಡಬೇಕಾಗಿಲ್ಲ. ಆದರೆ ಪದ್ಮಪತ್ರಂಭಸ ಅನ್ನುವ ಶಬ್ದ ಯಾಕೆ ಬಂದಿದೆ ಅನ್ನುವುದಾದರೂ ಗೊತ್ತಿರಬೇಕು. ತಾವರೆ ಎಲೆಯ ಮೇಲಿನ ನೀರ ಹನಿ ಹೇಗೆ ಅದಕ್ಕೆ ಅಂಟುವುದಿಲ್ಲ ಅನ್ನುವುದನ್ನು ಕೃಷ್ಣ ಒಂದು ಹೋಲಿಕೆಯಾಗಿ ಕೊಟ್ಟನಲ್ಲ, ಎಷ್ಟು ಅದ್ಭುತವಾದ ಉಪಮೆ, ಕಣ್ಣಿಗೆ ಕಟ್ಟುವ ಹಾಗೆ ಇದೆ ಅದು. ಪದ್ಮಪತ್ರ ಮೀಮಾಂಭಸ, ತಾವರೆ ಎಲೆ ಮೇಲಿನ ನೀರು ಆ ಎಲೆಗೆ ಅಂಟುವುದಿಲ್ಲ, ಕೆಳಗೆ ಬೀಳುವುದಿಲ್ಲ, ಸ್ಫಟಿಕದ ಹಾಗೆ, ಪಾದರಸದ ಹಾಗೆ ಅದು ಹೊಳೆಯುತ್ತಾ ಇರ್ತದೆ. ಎಷ್ಟು ಸುಂದರವಾದ ಉಪಮೆ. ಹಾಗೆ ಇರಬೇಕು ನಮ್ಮ ಬದುಕು ಅನ್ನುವುದನ್ನು ಕೃಷ್ಣ ಹೇಳ್ತಾನೆ. ಭಗವದ್ಗೀತೆಯ ಮುಖ್ಯ ವಿಷಯ ಏನು? ಅರ್ಜುನನ ವಿಷಾದ ಯೋಗವನ್ನು ಬದಿಗೆ ಸರಿಸಿ ವಿರೋಧಿಗಳಾದ ಕೌರವರೊಂದಿಗೆ ಅವನು ಯುದ್ಧ ಮಾಡುವುದಕ್ಕೆ ಅವನಿಗೆ ಚೈತನ್ಯವನ್ನು ಕೊಡುವಂತಹ ಕೃಷ್ಣನ ಪಾಸಿಟಿವ್ ಆಟಿಟ್ಯೂಡ್ ಅನ್ನು ಹೇಳುತ್ತದೆ. ಸಕಾರಾತ್ಮಕವಾದ ಸ್ಪಂದನೆಯನ್ನು ಭಗವದ್ಗೀತೆ ಕೊಡುತ್ತದೆ. ನಮ್ಮ ಮಕ್ಕಳಿಗೆ SSLC ಫೇಲ್ ಆದರೆ ಏನು ಮಾಡಬೇಕು ಅಂತಲೇ ಗೊತ್ತಿರೋದಿಲ್ಲ, ಬದುಕೇ ಮುಗಿಯಿತು ಎನ್ನುವ ಸ್ಥಿತಿಗೆ ಬರ್ತಾರೆ. ಅರ್ಜುನನಿಗೆ ಮಾತ್ರ ವಿಷಾದ ಯೋಗ ಅಲ್ಲ, ನಮ್ಮೆಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯ ವಿಷಾದ ಯೋಗ ಕಾಡುತ್ತದೆ ಬದುಕಿನಲ್ಲಿ. ಅಂತಹ ಸಂದರ್ಭದಲ್ಲಿ ಕೃಷ್ಣನ ಭಗವದ್ಗೀತೆ ನಮಗೆ ನೆನಪಾಗಬೇಕು. ಕನಿಷ್ಠ ಪಕ್ಷ ಸವಾಲನ್ನು ಎದುರಿಸುವ ಶಕ್ತಿ ನಮ್ಮಲ್ಲಿ ಸಂಚಯನಗೊಳ್ಳಬೇಕು. ಅದಾದರೂ ನಮಗೆ ಸಾಧ್ಯ ಇದೆಯೇ? ನಮ್ಮ ಶಿಕ್ಷಣ ಅದನ್ನು ಹೇಳುತ್ತದೆಯೇ? ಭಾಗವತ ಮಹಾಪುರಾಣದ ಯಾವುದೋ ಒಂದು ಅಧ್ಯಾಯವನ್ನು ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇಡಲಿಕ್ಕೆ ಸಾಧ್ಯವೇ ಈ ದೇಶದಲ್ಲಿ? ಸಾಧ್ಯ ಇಲ್ಲ. ಬೇಡ. ಸರ್ಕಾರದ ಉಸಾಬರಿಗೆ ನಾವು ಹೋಗುವುದು ಬೇಡ, ಶಿಕ್ಷಣ ತಜ್ಞರನ್ನು ಕಾಡುವುದು ಬೇಡ. ನಮ್ಮ ಮನೆಯಲ್ಲಿ ಇಂತಹ ಒಂದು ಪುಸ್ತಕವನ್ನಿಟ್ಟರೆ ಯಾವತ್ತಾದರೂ ನನ್ನ ಮಗಳು ಅದನ್ನು ತೆಗೆದು ಓದಬಹುದಲ್ಲ? ಮನೆಗೆ ಭೂಷಣ ಪುಸ್ತಕ. ಯಾವುದೋ ಸಾಹಿತ್ಯ ಅಂತ ಹೇಳಲ್ಪಡುವ ಪುಸ್ತಕಕ್ಕಿಂತ ನಿಜವಾದ ಸಾಹಿತ್ಯ ಮೌಲ್ಯ ಇರುವ ಜೀವನ ಮೌಲ್ಯವನ್ನು ಹೇಳುವಂತಹ ಉದ್ಗ್ರಂಥಗಳು, ಭಾರತೀಯರಿಗೆ ಹೆಮ್ಮೆ ಅಂತ ಹೇಳುವ ಭಗವದ್ಗೀತೆ, ಭಾಗವತ, ರಾಮಾಯಣ, ಮಹಾಭಾರತ ನಮ್ಮ ಮನೆಯಲ್ಲಿ ಉಂಟಾ? ನೀವು ಹೇಳಬೇಕು. ಎಷ್ಟೋ ಮನೆಗಳಲ್ಲಿ ಹೋದಾಗ ಪುಸ್ತಕಗಳೇ ಇರೋದಿಲ್ಲ. ಯಾವುದೋ ಜಿಂಕೆಯ ಕೊಂಬಿರ್ತದೆ, ಕೋಣನ ಕೊಂಬಿರ್ತದೆ, ನವಿಲು ಗರಿ ಇರ್ತದೆ. ಅದು ತಪ್ಪು ಅಂತ ಅಲ್ಲ, ಕಾನೂನಿನ ಮೂಲಕ ಅದು ಕೂಡ ತಪ್ಪು. ಆದರೆ ಭಾರತೀಯ ಗೃಹಗಳಲ್ಲಿ ಇಂತಹ ಅದ್ಭುತವಾದ ಭಾರತೀಯ ಪುರಾಣದ ಕೃತಿರತ್ನಗಳು ಇರಬೇಕು. ಅದಕ್ಕೆ ನಾನು ಹೇಳಿದ್ದು, ಕೃಷ್ಣ ಇದರಲ್ಲೇ ಹೇಳಿದ್ದಾನೆ,
ನಾನು ನಿರ್ಯಾಣಗೊಂಡರೂ ಕೂಡ ಭಾಗವತ ಎನ್ನುವ ಪುರಾಣದ ರೂಪದಲ್ಲಿ ನಾನು ಬದುಕಿರ್ತೇನೆ. ನಿಮ್ಮ ಮನೆಯಲ್ಲಿ ಕೃಷ್ಣ ಇರುವುದು ಬೇಡವೇ? ಬೇಕು ಅಂತಾದರೆ ಭಾಗವತವನ್ನು ಕೊಂಡುಕೊಳ್ಳಿ, ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಿ. ಭಗವದ್ಗೀತೆಯನ್ನು ಇಟ್ಟುಕೊಳ್ಳಿ. ಚಿಕ್ಕ ಪುಸ್ತಕ, ಹೆಚ್ಚು ಕಬೋರ್ಡ್ ದೊಡ್ಡದು ಬೇಕಾಗಿಲ್ಲ ಅದಕ್ಕೆ. ಯಾರ ಮನೆಯಲ್ಲಿ ಭಗವದ್ಗೀತೆ ಇಲ್ವೋ ಅವರು ನಮ್ಮ ಸನಾತನ ಹಿಂದೂ ಎನ್ನುವಂತಹ ಭಾವನೆಯನ್ನು ಅದು ಹೇಗೆ ತಾಳುತ್ತಾರೋ ನನಗೆ ಗೊತ್ತಿಲ್ಲ. ಅದನ್ನು ಓದುವುದು ಎರಡನೆಯ ಮಾತು. ಮೊದಲಿಗೆ ಇಂತಹ ಉದ್ಗ್ರಂಥಗಳನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುವ ಭಾರತೀಯ ಹೃದಯ ಸಂಸ್ಕಾರ ನಮ್ಮಲ್ಲಿ ಉಂಟಾಗಬೇಕು. ಭಾಗವತ ಸಪ್ತಾಹದಂತಹ ಪ್ರವಚನಗಳಂತಹ ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿಗಳು ನಮ್ಮಲ್ಲಿ ಸಂಸ್ಕಾರವನ್ನು ಉದ್ದೀಪಿಸುವುದಕ್ಕಾಗಿ ಇದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಯಕ್ಷಗಾನ ನಾವು ನೋಡುವುದು ಯಾಕೆ? ಭರತನಾಟ್ಯವನ್ನು ನೋಡುವುದು ಯಾಕೆ? ಸಂಗೀತ ಕಚೇರಿಯನ್ನು ಕೇಳುವುದು ಯಾಕೆ? ಮನೋರಂಜನೆಗಾಗಿ ಅಲ್ಲ. ಮನೋರಂಜನೆ 100ಕ್ಕೆ 1 ಅಂಶ. ಆದರೆ ಆ ಮೂಲಕ ಮನೋವಿಕಾಸವಾಗಬೇಕು, ನಮ್ಮ ಹೃದಯ ಸಂಸ್ಕಾರಗೊಳ್ಳಬೇಕು, ನಮ್ಮ ಭಾರತೀಯ ತತ್ವಜ್ಞಾನದ ಬೆಳಕಿನ ಕಿಡಿ ನಮ್ಮ ಮನಸ್ಸಿನ ಒಳಗೆ ಹೊಳೆಯಬೇಕು, ನಾವು ನಿಜವಾದ ಭಾರತೀಯರಾಗಬೇಕು. ಇವತ್ತು ಆರಂಭಗೊಂಡಂತಹ ಭಾಗವತ ಮಹಾಪುರಾಣದ ಸಪ್ತಾಹ ಇಂತಹ ಒಂದು ಹೊಸ ಪ್ರಚೋದನೆಯನ್ನು, ಪ್ರೇರಣೆಯನ್ನು ನಿಮ್ಮ ಅಂತರಂಗದ ಒಳಗಡೆ ಉಂಟು ಮಾಡಲಿ ಅಂತ ಆ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸುಬ್ರಹ್ಮಣ್ಯ ಪೌರಾಣಿಕವಾಗಿ ಮಾತ್ರ ಅವನು ಶಿವಕುಮಾರ, ಆದರೆ ನಿಜವಾಗಿ ವಿರಾಟ್ ಪುರುಷನ ಒಂದು ಸ್ವರೂಪ ಅದು ಸುಬ್ರಹ್ಮಣ್ಯ ಅಂತ. ಪರಬ್ರಹ್ಮವಾಚಿಯಾದ ಸ್ವರೂಪ ಅವನು. ಈ ಶಿವ, ವಿಷ್ಣು, ಪಾರ್ವತಿ, ಲಕ್ಷ್ಮೀ, ಸರಸ್ವತಿ, ಗಣಪತಿ, ಕಾರ್ತಿಕೇಯ, ಸುಬ್ರಹ್ಮಣ್ಯ ಇದೆಲ್ಲ ಪೌರಾಣಿಕವಾದ ಆವರಣ. ಇದನ್ನು ದಾಟಿ ನಾವು ಹೋದಾಗ ಭಗವಂತ ಒಬ್ಬನೇ ಆಗಿರ್ತಾನೆ. ಪುರಾಣ ಮಕ್ಕಳಿಗೆ ಹೇಳುವ ಕಥೆಯ ಹಾಗೆ, ಆದರೆ ಅದರ ಅಂತರಂಗದಲ್ಲಿ, ಆಂತರ್ಯದಲ್ಲಿ ಜಗತ್ತಿನ ಶಕ್ತಿ ಒಂದೇ ಎನ್ನುವಂತಹ ಭಾವ ನಮ್ಮಲ್ಲಿ ಸೃಷ್ಟಿಯಾಗಬೇಕು. ಪ್ರತಿಮೆ ಅಂತ ನಾವು ಕರೀತೇವೆ, ದೇವರ ವಿಗ್ರಹಕ್ಕೆ ಪ್ರತಿಮೆ ಅಂತ ಕರೀತೇವೆ. ಪ್ರತಿಮಾ ಅಂತಂದರೆ ಅರ್ಥ ನಿಜವಾದದ್ದಲ್ಲ ಅಂತ. ಇದು ದೇವರ ಪ್ರತಿಮೆ ಅಂದರೆ ದೇವರಲ್ಲ ಅಂತ ಅರ್ಥ. ಹಾಗಾದರೆ ದೇವರೆಲ್ಲಿದ್ದಾನೆ? ದೇವರು ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಇರುವ ದೇವರು ಇಲ್ಲಿಯೂ ಇದ್ದಾನೆ ಅಂತ. ನಾವು ಕಾವ್ಯ ಮೀಮಾಂಸೆಯಲ್ಲಿ ಪ್ರತಿಮಾ ಸಿದ್ಧಾಂತ ಅಂತ ಒಂದಿದೆ. ಶೇಕ್ಸ್ಪಿಯರ್ ಮೊದಲಾದ ಪಾಶ್ಚಾತ್ಯ ಕವಿಗಳು, ನಾಟಕಕಾರರು, ಕಾಳಿದಾಸ, ಭವಭೂತಿ ಭಾರವಿಯೇ ಮೊದಲಾದ ಭಾರತೀಯ ನಾಟಕಕಾರರು, ಕವಿಗಳು ಈ ಪ್ರತಿಮೆಯನ್ನು ಬಳಸ್ತಾರೆ. ಅದೊಂದು ಕಾವ್ಯ ಪ್ರತಿಮೆ ಅಂತಂದರೆ ನಿಜವಾದದ್ದಲ್ಲ ಅಂತ ಅರ್ಥ. ಈಗ ಮಾಯಾಜಿಂಕೆ ಬಂತು, ಅದರ ಅರ್ಥ ನಮ್ಮ ಇಂದ್ರಿಯ ಚಾಪಲ್ಯ ಒಂದು ರೂಪವನ್ನು ಧರಿಸಿ ಬಂದಿದೆ ಅಂತ ಅರ್ಥ. ಇಂದ್ರಿಯ ಚಾಪಲ್ಯಕ್ಕೆ, ವಿಷಯಾಭಿಲಾಷೆಗೆ ಬಂಗಾರದ ಜಿಂಕೆ ಒಂದು ರೂಪಕ, ಒಂದು ಪ್ರತಿಮೆ. ಅದಕ್ಕೆ ಕಾವ್ಯ ಪ್ರತಿಮೆ, ಇಮೇಜ್ ಅಂತ ನಾವು ಕರೆಯೋದು. ಹಾಗೆಯೇ ದೇವಸ್ಥಾನದಲ್ಲಿರುವ ಪ್ರತಿಮೆ ದೇವರನ್ನು ಸಂಕೇತಿಸುತ್ತದೆ. ಅದೇ ದೇವರು ಅಂತ ಭಾವಿಸಬೇಕಾಗಿಲ್ಲ. ಆದರೆ ಅಣುರೇಣು ತೃಣಕಾಷ್ಟ ಪರಿಪೂರ್ಣನಾದಂತಹ ಭಗವಂತ ಎಲ್ಲ ಕಡೆಯೂ ಇದ್ದಾನೆ. ಪ್ರಹ್ಲಾದನಿಗೆ ಕಂಬದಲ್ಲಿ ಹೊರಬಂದಂತಹ ನರಸಿಂಹ ಅಣುರೇಣು ತೃಣಕಾಷ್ಟದಲ್ಲೂ ಇದ್ದಾನೆ, ಪ್ರತಿಮೆಯಲ್ಲೂ ಇರ್ತಾನೆ. ಆದರೆ ಪ್ರತಿಮೆಗೇ ಸೀಮಿತನಲ್ಲ ಅವನು. ದೇವಸ್ಥಾನಕ್ಕೆ ಬಂದರೆ ಮಾತ್ರ ದೇವರು ಅಂತಲ್ಲ. ಎಲ್ಲೆಡೆಯೂ ಇರುವ ಭಗವಂತನನ್ನು ಒಂದು ಕಡೆ ನಾವು ನೋಡಬಲ್ಲೆವು. ಸುಲಭ ವಿಧಾನ ಅಷ್ಟೇ. ಮಕ್ಕಳು ಸ್ಲೇಟಿನಲ್ಲಿ ಅಕ್ಷರ ಕಲಿಯುವಾಗ ಆ ಆ ಇ ಈ ಎ ಬಿ ಸಿ ಡಿ ಒಂದೊಂದೇ ಅಕ್ಷರವನ್ನು ದೊಡ್ಡದಾಗಿ ಬರೀತಾರೆ ಸ್ಲೇಟಿನ ಒಂದು ಮಗ್ಗುಲಿನಲ್ಲಿ ಇಡಿ. ಆಮೇಲೆ ಅಕ್ಷರ ಬಂದ ಮೇಲೆ ಎಲ್ಲ ಅಕ್ಷರ ಮಾಲೆಯನ್ನು ಚಿಕ್ಕದಾಗಿ ಸ್ಲೇಟಿನ ಒಂದು ಪುಟದಲ್ಲಿ ಎಲ್ಲವನ್ನೂ ಬರೆಯಬಲ್ಲರು. ಸುಲಭದಿಂದ ಸೂಕ್ಷ್ಮತೆಯ ಕಡೆಗೆ, ಫ್ರಮ್ ನೋನ್ ಟು ಅನ್ನೋನ್, ಫ್ರಮ್ ಸಿಂಪಲ್ ಟು ಕಾಂಪ್ಲೆಕ್ಸ್. ಇದು ಎಜುಕೇಷನಲ್ ಫಿಲಾಸಫಿ. ಈ ಶೈಕ್ಷಣಿಕ ವಿಜ್ಞಾನ ಆಧ್ಯಾತ್ಮಿಕ ಅರ್ಥಾನುಸಂಧಾನಕ್ಕೂ ಕೂಡ ಮಾರ್ಗದರ್ಶಿ. ಸುಲಭದಿಂದ ನಾವು ಗಹನದ ವಿಷಯವನ್ನು ಗ್ರಹಿಸಲಿಕ್ಕೆ ಪ್ರತಿಮೆ ಸಹಕಾರಿ. ದೇವಸ್ಥಾನ, ಹೋಮ, ಹವನ, ಮಂತ್ರ ಇದೆಲ್ಲ ಸಾವಯವ ಸಾಮಗ್ರಿಗಳು. ಭಗವಂತನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪೂರಕವಾದಂತಹ ಒಂದು
ಮನೋವಲಯವನ್ನು ಮಾತ್ರ ಅದು ಸೃಷ್ಟಿಸ್ತದೆ. ಅದನ್ನು ಉಪಾಧಿಯಾಗಿ ಬಳಸಿಕೊಂಡು ಅದರ ನೆರವಿನಿಂದ ನಾವು ಪ್ರತಿಭೆಯನ್ನು ಮೀರಿದ, ಜಗದಗಲ ವ್ಯಾಪಿಸಿದ, ಅತ್ಯತಿಷ್ಠ ದಶಾಂಗುಲಂ ಎನ್ನುವ ಹಾಗೆ ಜಗತ್ತನ್ನು, ಆಕಾಶವನ್ನು ಮೀರಿ ನಿಂತಹ ಭಗವಂತನನ್ನು ಅರ್ಥ ಮಾಡಿಕೊಳ್ಬೇಕು. ವಾಮನಾವತಾರ ಅದೇ. ಮೊದಲ ಹೆಜ್ಜೆಯಲ್ಲಿ ಭೂಮಿಯನ್ನು ಅಳೆದು, ಎರಡನೇ ಹೆಜ್ಜೆನೇ ಆಕಾಶದವರೆಗೆ ವ್ಯಾಪಿಸಿ, ಮೂರನೇ ಹೆಜ್ಜೆಯಲ್ಲಿ ಬಲಿಯ ತಲೆಯನ್ನು ತುಳಿದ ತ್ರಿವಿಕ್ರಮತ್ವ. ಅದು ವಾಮನನಾಗಿ ಕಾಣುತ್ತಾನೆ, ಆಮೇಲೆ ತ್ರಿವಿಕ್ರಮನಾಗುತ್ತಾನೆ. ನಮ್ಮ ಮನಸ್ಸಿನ ದೇವರು ಹಾಗೆ. ಮೊದಲು ನಮ್ಮ ಮನೆಯ ಒಳಗಡೆ ಪುಟಾಣಿ ಅಂಬೆಗಾಲು ಕೃಷ್ಣನ ಬೆಳ್ಳಿಯ ಮೂರ್ತಿ ಮಾವ ಅತ್ತೆ ಮದುವೆ ಮಾಡುವಾಗ ಕೊಟ್ಟಿರ್ತಾರೆ, ಅದು ಚಿಕ್ಕದು. ಆದರೆ ಅದು ಭೂವ್ಯೋಮಗಳನ್ನು ಮೀರಿದಂತಹ ತ್ರಿವಿಕ್ರಮ ಸ್ವರೂಪದ ಭಗವಂತ ಎನ್ನುವ ಅನುಸಂಧಾನ ಮನಸ್ಸಿಗೆ ಬಂದರೆ ಅಧ್ಯಾತ್ಮ ಸಾರ್ಥಕ ಆಗುತ್ತದೆ. ಭಾಗವತ ಪುರಾಣ ವಾಚನ, ಕಥಾಶ್ರವಣ ಇಂತಹ ವಿಶಾಲವಾದ ಭಾರತೀಯ ತತ್ವಜ್ಞಾನದ ಪರಿಪ್ರೇಕ್ಷ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ನೆರವಾಗುವ ಒಂದು ಸಾಧನ, ಸಲಕರಣೆ ಅಷ್ಟೇ. ಭಗವದ್ಗೀತೆ ಓದಿದ ತಕ್ಷಣ ವಿರಾಟ್ ಸ್ವರೂಪ, ವಿಶ್ವರೂಪ ನಮಗೆ ದರ್ಶನ ಆಗೋದಿಲ್ಲ. ಆದರೆ ಅದನ್ನು ನಿತ್ಯ ಅನುಸಂಧಾನ ಮಾಡುತ್ತಾ ಇದ್ದಾಗ ಅಧ್ಯಾತ್ಮದ ಪ್ರಖರತೆ ಒಂದೊಂದಾಗಿಯೇ ನಮಗೆ ವೇದ್ಯವಾಗುತ್ತದೆ. ಯಾರೋ ಒಂದು ಪ್ರವಚನದಿಂದ ಒಬ್ಬ ಗುರು ತರಗತಿ ಕೋಣೆಯಲ್ಲಿ, ತಂದೆ ತಾಯಿ ಮನೆಯಲ್ಲಿ ಒಂದು ವ್ಯಕ್ತಿಯನ್ನು ರಾತ್ರಿ ಬೆಳಗಾಗುವುದರ ಒಳಗೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಜೀವನ ಒಂದು ಪ್ರಯೋಗ ಶಾಲೆ. ಪ್ರತಿದಿನವೂ ಸಾಧನೆಯಿಂದ ನಮ್ಮನ್ನು ನಾವು ಉದ್ಧರಿಸಿಕೊಳ್ಳಬೇಕು. ಉದ್ಧರೇದ್ ಆತ್ಮನಾತ್ಮಾನಂ ಅಂತ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಯಾರೋ ಬಂದು ಉದ್ಧಾರ ಮಾಡುವುದಿಲ್ಲ, ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಳಬೇಕು. ಎಷ್ಟು ಆಧುನಿಕವಾದ ವಿವೇಚನೆ ನೋಡಿ. ಕೃಷ್ಣ ಎಷ್ಟೋ ಸಾವಿರ ವರ್ಷಗಳ ಹಿಂದೆ, 5,000 ವರ್ಷಗಳ ಹಿಂದೆ ಹೇಳಿದ ಮಾತು ಇವತ್ತಿನ ಮಾಡರ್ನ್ ಎಜುಕೇಷನ್ ಸಿಸ್ಟಮನ್ನು ಅದು ಹೇಳ್ತದೆ. ಉದ್ಧರೇದ್ ಆತ್ಮನಾತ್ಮಾನಂ ಸ್ವಧರ್ಮೇ ನಿಧನಂ ಶ್ರೇಯ. ಎಷ್ಟು ಒಳ್ಳೆಯ ಮಾತು. ನಮ್ಮ ಕರ್ತವ್ಯವನ್ನು ನಾವು ಮಾಡೋಣ. ಇಂತಹ ಪುರಾಣ ವಾಚನದಿಂದ, ಮನನದಿಂದ ನಾವು ಈ ಭಾರತೀಯ ಸಾರ ಸರ್ವಸ್ವವನ್ನು ಗ್ರಹಿಸುವ ಒಂದು ಮಹಾಪ್ರಯಾಣಕ್ಕೆ ಮೊದಲ ಹೆಜ್ಜೆಯನ್ನು ಇಡಬೇಕು. ಮೊದಲ ಹೆಜ್ಜೆ ಇಡೋದೇ ಕಷ್ಟ. ಹೆಜ್ಜೆ ಇಡ್ತಾ ಹೋದರೆ ಅದ್ಭುತವನ್ನು ಸಾಧಿಸಲಿಕ್ಕೆ ಸಾಧ್ಯ. ಗಚ್ಚತ್ ಪಿಪೀಲಿಕಾ ಯಾತಿ ಯೋಜನಾನಿ ಶತಾನ್ಯಪಿ ಅಗಚ್ಚನ್ ವೈನತೇಯೋಪಿ ಪದಮೇಕಂ ನಗಚ್ಚತಿ. ಎಷ್ಟು ಸುಂದರವಾದ ಸುಭಾಷಿತ ಗೊತ್ತಾ. ಒಂದು ಮರದ ಮೇಲೆ ಹದ್ದು ಕುಳಿತುಕೊಂಡೇ ಇರ್ತದಂತೆ. ರಾತ್ರಿ ಬೆಳಗಾಗುವವರೆಗೂ ಅದು ಕುಳಿತುಕೊಂಡೇ ಇರ್ತದೆ. ಆದರೆ ನಿರಂತರ ಚಲನೆ ಮಾಡುತ್ತಾ ಇರುವ ಇರುವೆ ರಾತ್ರಿ ಬೆಳಗಾಗುವುದರೊಳಗೆ ಇಲ್ಲಿಂದ ಅದು ಕಾಸರಗೋಡು ದಾಟಿರ್ತದೆ. ಯಾಕೆ? ಹದ್ದಿನ ಬಲವಾದ ರೆಕ್ಕೆಗಳು ಅದಕ್ಕಿಲ್ಲ, ಪುಟ್ಟ ಪುಟ್ಟ ಹೆಜ್ಜೆ, ಆದರೆ ನಿರಂತರವಾದ ಯಾನವನ್ನು ಅದು ಮಾಡಿರ್ತದೆ. ನಮ್ಮ ಮನಸ್ಸು ಹಾಗೆ ವಿಶೇಷವಾದ ಶಕ್ತಿ ಇದೆ, ಆದರೆ ಕ್ರಿಯಾಶೀಲತೆ ನಮಗಿಲ್ಲ. ಔದಾಸೀನ್ಯ ನಮ್ಮನ್ನು ಕಾಡುತ್ತದೆ. ನಾವು ಸಚೇತನರಾಗಿ, ಸಕ್ರಿಯರಾಗಿ, ಸ್ವೋಪಜ್ಞತೆಯಿಂದ, ಸೃಜನಶೀಲತೆಯಿಂದ, ಹೊಸ ಉತ್ಸಾಹದಿಂದ ಬದುಕನ್ನು ಎದುರಿಸುವಂತಹ ಅಧ್ಯಾತ್ಮದ ಬೆಳಕನ್ನು ಪಡೆದು ಹೆಜ್ಜೆ ಇಡಲು ಆರಂಭಿಸಿದರೆ ನಾವು ಕೂಡ ಅದ್ಭುತವನ್ನು ಸಾಧಿಸಬಹುದು ಎನ್ನುವುದನ್ನು ಕೃಷ್ಣ ಹೇಳ್ತಾನೆ ಭಾಗವತ ಪುರಾಣದಲ್ಲಿ. ಅಂತಹ ಪುರಾಣ ಶ್ರವಣ ನಮಗೆ ಹೊಸ ಬೆಳಕನ್ನು ನೀಡಲಿ ಅಂತ ಹಾರೈಸಿ ನನ್ನ ಮೊದಲನೆಯ ದಿವಸದ ಪ್ರವಚನವನ್ನು ಮುಗಿಸ್ತೇನೆ. ಮಂಗಳಂ ಭಗವಾನ್ ವಿಷ್ಣು, ಮಂಗಳಂ ಮಧುಸೂದನ, ಮಂಗಳಂ ದೇವಕೀ ಪುತ್ರೋ, ಮಂಗಳಂ ಗರುಡಧ್ವಜ. ನಿರರ್ಗಳವಾದ ಕಥಾಶ್ರವಣದ ಮೂಲಕ ಭಾಗವತವನ್ನು ನಾವು ಯಾಕೆ ಕೇಳಬೇಕು, ಕೇಳಿದ್ರಿಂದ ಏನೆಲ್ಲ ಪ್ರಯೋಜನ ಆಗ್ತದೆ ಅಂತ ನಮಗೆ ಅತ್ಯುತ್ತಮವಾಗಿ ತಿಳಿಸಿಕೊಟ್ಟಂಥ ಶ್ರೀ ಕಬ್ಬಿನಾಳ ವಸಂತ ಭಾರದ್ವಾಜ್ ಇವರಿಗೆ ಭಕ್ತಾದಿಗಳ ಎಲ್ಲ ಪರವಾಗಿ ಅನಂತ ಧನ್ಯವಾದಗಳು. ಇವತ್ತು ಮೊದಲನೇ ದಿವಸ ಆಯಿತು. ಇನ್ನು ನಾಳೆಯಿಂದ ಸುಮಾರಾಗಿ 6 ಗಂಟೆಗೆ ಆರಂಭವಾಗಿ 7:30ವರೆಗೆ ಮುಕ್ತಾಯ ಮಾಡುವ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಭಕ್ತಾದಿಗಳೆಲ್ಲರೂ 6 ಗಂಟೆಗೆ ಸ್ವಲ್ಪ ಮೊದಲೇ ಬಂದು ತಮ್ಮ ತಮ್ಮ ಆಸನವನ್ನು ವ್ಯವಸ್ಥಿತವಾಗಿ ಸ್ವೀಕರಿಸಿ ಈ ಒಂದು ಕಥಾಶ್ರವಣಕ್ಕೆ ಆತುರರಾಗಿ ಕಾಯಬೇಕು ಅಂತ ಎಲ್ಲರ ಪರವಾಗಿ ಕೇಳ್ತಾ ಇದ್ದೇನೆ. ಶಿವಡಿ ಸ್ಪಂದನ ಇವರಿಂದ ದೇವರ ಪ್ರೀತ್ಯರ್ಥವಾಗಿ ವಿಷ್ಣು ಸಹಸ್ರನಾಮ ಪಠಣ ನಡೆಯಲಿಕ್ಕಿದೆ. ಎಲ್ಲರೂ ಉಳಿದವರು ఎక్కువ ಎಲ್ಲರೂ ಇದ್ದಾರೆ. ಎಲ್ಲರ ಮುಖಾಂತರ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯಲಿಕ್ಕಿದೆ. ಎಲ್ಲರೂ ಭಕ್ತಿಯಿಂದ
अस्य श्री विष्णु दिव्य सहस्रनाम स्तोत्र महामंत्रस्य भगवान वेदव्यास ऋषिः अनुष्ठपूज्यन्तः महाविष्णुर्देवता महाविष्णु प्रसाद सिद्ध्यर्थे विष्णु दिव्य सहस्रनाम पारायणे विनियोगः। ओम शांताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिवृत्यानम्यं वन्दे कृष्णं भवभयहरं सर्वलोकैकनाथं मेघश्यामं पीतकोशैर्वासं श्रीवत्साङ्गं कौस्तुभोद्भासिताङ्गं पुण्योपेतं पुण्डरीकायताक्षं विष्णुर्वन्दे सर्वलोकैकनाथं शङ्खचक्रं चक्रीकुण्डलं सपीतवस्त्रं। ओम नमो भगवते वासुदेवाय। हरिः ओम विश्वाय नमः। ओम विश्वं विष्णुवशक्तारो भूतभविमोत्तमो भूतकृत्पोतकृपारो भूतात्मा भूतभावना भूतात्मा परमात्मा च मुक्तानां परमाधिः अव्ययः पुरुषसाक्षी चेतनोऽक्षरदेव च योगो योगविदाम्येता विदानपुरुषेश्वरः नारसिंहः श्रीमान् केशवः पुरुषोत्तमः
श्रीवत्सवक्षा श्रीवासा श्रीपति